ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳನ್ನ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಜೊತೆಗೆ ಇವತ್ತು ನಾವು ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಈ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸುತ್ತೆ. ಶಾಲೆಗೆ ಕಾಲೇಜಿಗೆ ಸಂಬಂಧಪಟ್ಟಿರುವಂತಹ ಇದು ಮಹತ್ವದ ಆದೇಶ. ಜೊತೆಗೆ ಇದು ಬಹಳಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು ಪೋಷಕರಲ್ಲಿ. ಆದರೆ ಕೊರೋನಾ ಬಂದ ನಂತರ ಇದೆಲ್ಲವನ್ನು ಕೂಡ ಮುಚ್ಚಿ ಹಾಕಿತ್ತು. ಆ ಒಂದು ನಮ್ಮ ಏನು ಹೇಳ್ತೀವಿ ಆ ದೈನಂದಿನ ಜೀವನದ ಚಟುವಟಿಕೆಗಳು, ಇದು ಶೈಕ್ಷಣಿಕ ಕೆಲಸಕ್ಕೂ ಕೂಡ ಇದು ಬಹಳಷ್ಟು ಅಡ್ಡಿಯಾಗಿತ್ತು. ನಿಜವಾಗ್ಲೂ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ಬಹುಶಃ ಪೋಷಕರು ಜೊತೆಗೆ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರು ಜೊತೆಗೆ ಶಾಲಾ ಕಾಲೇಜಿನ ಆಡಳಿತ ಮಂಡಳಿ ನೋಡಲೇಬೇಕಾಗುತ್ತೆ. ಯಾಕಂದರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಮಹತ್ವದ ಆದೇಶ, ಆ ಆದೇಶವನ್ನು ತಾವುಗಳು ಪಾಲನೆ ಮಾಡಲೇಬೇಕು ಪ್ರಜ್ಞಾವಂತ ನಾಗರಿಕರಾಗಿ. ಹಾಗಿದ್ದಾಗ ಈ ಒಂದು ಆದೇಶದ ಮೇಲೆ ಈಗಾಗಲೇ ಪರ ವಿರೋಧವಾಗಿರುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಆ ಪರ ವಿರೋಧವಾಗಿರುವಂಥ ಚರ್ಚೆಗಳನ್ನು ಸ್ವಲ್ಪ ಬದಿಗಿಟ್ಟು ಆರೋಗ್ಯಕರವಾಗಿರುವಂಥ ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಶಾಲಾ ಕಾಲೇಜಿನಲ್ಲಿ ಇನ್ನು ಮುಂದೆ ಮೊಬೈಲ್ ಫೋನ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗಿದ್ದಾಗ ಇದನ್ನು ಎಫೆಕ್ಟಿವ್ ಆಗಿ ನಾವುಗಳು ಜಾರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದೆ ಬಂದಿದೆ. ಈ ಹಿಂದೆಯೂ ಕೂಡ ಇಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಅನ್ನುವಂಥದ್ದ ಪ್ರಶ್ನೆಯನ್ನು ಬಹಳಷ್ಟು ಜನರು ಕೇಳ್ತಾ ಇದ್ರು. ಯಾಕಂದರೆ ಕೊರೋನಾ ಬಂದ ನಂತರ ಬಹಳಷ್ಟು ಜನರು ವರ್ಚುವಲ್ ಆಗಿ ಕಲಿಯುವಂತಹ ಪದ್ಧತಿಗಳು ಬಂದಿತ್ತು ನಮ್ಮಲ್ಲಿ. ಸೊ ಹಾಗಿದ್ದಾಗ ಮೊಬೈಲ್ ಫೋನ್ಗಳನ್ನು, ಇಂಟರ್ನೆಟ್ಗಳನ್ನು ಯೂಸ್ ಮಾಡುವಂಥದ್ದು, ಬಳಕೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿತ್ತು ಆ್ಯಂಡ್ ಅದು ಮಾಡಲೇಬೇಕಾಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಮುಗ್ದಿದೆ, ಕೊರೋನಾವು ಕೂಡ ಮುಗ್ದಿದೆ. ಹಾಗಿದ್ದಾಗ ನಾವು ಈ ಹಿಂದೆ ಯಾವ ರೀತಿ ಇತ್ತು ನಮ್ಮ ಜೀವನ ಕ್ರಮಗಳು ಅದೇ ರೀತಿ ಇದೆ. ಹಾಗಿದ್ದಾಗ ಈಗ ಮಹತ್ವದ ಆದೇಶ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಈ ಒಂದು ಮೊಬೈಲ್ ಫೋನ್ಗಳಿಂದ ವಿದ್ಯಾರ್ಥಿಗಳು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ. ಅವರ ಕಲಿಕೆಯಲ್ಲಾಗಿರ್ಬೋದು ಅಥವಾ ಅವರ ದೈನಂದಿನ ಜೀವನದಲ್ಲಾಗಿರ್ಬೋದು ಅಥವಾ ಮಾನಸಿಕವಾಗಿ ಆಗಿರ್ಬೋದು. ಸೊ ಕೆಲವೊಂದು ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ ನೋಡಿ, ಮನೋರಂಜನೆ, ಅದಕ್ಕೆ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಬಹಳಷ್ಟು ಈ ಮಾನಸಿಕವಾಗಿ ಅವರುಗಳು ಖಿನ್ನತೆಗೂ ಕೂಡ ಒಳಗಾಗ್ತಾ ಇದ್ದಾರೆ, ಕಲಿಯುವುದರಲ್ಲೂ ಕೂಡ ಬಹಳಷ್ಟು ಹಿಂದೆ ಉಳಿತಾ ಇದ್ದಾರೆ ಅನ್ನೋದು ಪೋಷಕರು, ಶಿಕ್ಷಕರು ಅವರ ಅಪವಾದ. ಇವೆಲ್ಲದರ ನಡುವೆ ವಿದ್ಯಾರ್ಥಿಗಳು ನಾವು ಕಲಿತೀವಪ್ಪ, ಕಲಿಯುವವರಿಗೆ ಮೊಬೈಲ್ ಆದ್ರೇನು, ಕಂಪ್ಯೂಟರ್ ಆದ್ರೇನು, ಫಿಲ್ಮ್ ಆದ್ರೇನು, ಏನೇ ಆದ್ರೇನು ಎಂಟರ್ಟೈನ್ಮೆಂಟ್ ನಮ್ಗೆ ಬಿದ್ದು ಹೋಗಿಲ್ಲ, ನಾವು ಕಲಿತೀವಿ ಅನ್ನುವಂತ ಹೇಳುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಷ್ಟು ಕೂಡ ಈ ಒಂದು ಆದೇಶ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನುವಂಥದ್ದೇ ಮಾತು. ನಾನು ಮಾತಾಡಬೇಕು, ಚರ್ಚೆಯನ್ನ ಮಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಇನ್ನು ಮುಂದೆ ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ಫೋನ್ ಬ್ಯಾನ್ ಆಗುತ್ತೆ. 1ರಿಂದ 10ನೇ ತರಗತಿ ಜೊತೆಗೆ PUC ಅಂದರೆ 11 ಮತ್ತು 12 PUC ಕಾಲೇಜಿಗೂ ಕೂಡ ಈ ರೂಲ್ ಅಪ್ಲೈ ಆಗುತ್ತೆ. ಒಂದು ವೇಳೆ ತಮ್ಮ ಮಕ್ಕಳು ಮೊಬೈಲನ್ನು ಇನ್ನೂ ಕೂಡ ಶಾಲೆಯಲ್ಲಿ ಹೇಳಿದ್ದಾರೆ, ಕಾಲೇಜಲ್ಲಿ ಹೇಳಿದ್ದಾರೆ ಮೊಬೈಲ್ ಕೊಂಡೋಗ್ಬೋದಮ್ಮ ಅಥವಾ ಇಲ್ಲಡ್ ಪಂತೀರಿ ಮೊಬೈಲ್ ಕೊನೋಲಿ ಬಂದು ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಗಮನಿಸಬೇಕು. ಯಾಕಂದರೆ ಸರ್ಕಾರವೇ ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು ಅಧಿಕೃತವಾಗಿ. ಹಾಗಿದ್ದಾಗ ಇನ್ನು ಮುಂದೆ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ಜೊತೆಗೆ PUC 11 ಮತ್ತು 12 ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಇಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಕೆಗಳನ್ನು ಬ್ಯಾನ್ ಮಾಡಿದ್ದಾರೆ. ನಾಟ್ ಓನ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರಿಗೂ ಕೂಡ ಮೊಬೈಲ್ ಫೋನ್ ಬ್ಯಾನ್ ಆಗಿದೆ. ಈವನ್ ಶಿಕ್ಷಕರು ಕೂಡ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇದ್ರೆ ಕಾಲೇಜ್ ಪ್ರೆಮಿಸಸ್ಗಳಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಅದರ ಮೇಲೆಯೂ ಕೂಡ ಕ್ರಮವನ್ನು ಜಾರಿಗೊಳಿಸಲಾಗುವುದು ಅನ್ನುವಂಥದ್ದನ್ನು ಕರ್ನಾಟಕ ಸರ್ಕಾರ ಹೇಳಿದೆ. ನಾಟ್ ಓನ್ಲಿ ಅಲ್ಲಿ ಶಿಕ್ಷಕರು, ಸಿಬ್ಬಂದಿಗಳು ಕೂಡ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡುವಂತಿಲ್ಲ. ಹಾಗಿದ್ದಾಗ ಬಹಳಷ್ಟು ಚರ್ಚೆಗಳು ಈಗಾಗಲೇ ಆಗ್ತಾ ಇದೆ. ಯಾಕಂದರೆ ನಾವುಗಳು ಈಗ ಅಡಿಕ್ಟ್ ಆಗಿ ಹೋಗಿದ್ದೀವಿ ಮೊಬೈಲ್ ಫೋನ್ಗೆ. ಮೊಬೈಲ್ ಫೋನ್ ಇಲ್ದಿದ್ರೆ ನಾವು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆಗಳ ನಡುವೆ ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಜೊತೆಗೆ ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಗಳ ಅಭಿಪ್ರಾಯ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ತಾವುಗಳು ಕೂಡ ಕರೆ ಮಾಡಿ ಈ ಒಂದು ಮೊಬೈಲ್ ಫೋನ್ ಬ್ಯಾನ್ ಮಾಡಿರುವಂಥ ವಿಚಾರದ ಬಗ್ಗೆ, ರಾಜ್ಯ ಸರ್ಕಾರದ ಈ ಒಂದು ಆದೇಶದ ಬಗ್ಗೆ, ಈ ಒಂದು ನಿಲುವಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಸ್ ಇಟ್ ರೈಟ್ ಆರ್ ರಾಂಗ್? ಇದು ಸರಿಯಾಗಿರುವಂಥ ನಿರ್ಧಾರ ಅಥವಾ ತಪ್ಪು ನಿರ್ಧಾರ? ಎಸ್, ತಮ್ಮ ಅಭಿಪ್ರಾಯಗಳಿಗೆ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ನಾನು ಅತಿಥಿಗಳನ್ನು ಸ್ವಾಗತ ಮಾಡಬೇಕು. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಪ್ಯಾನಲ್ ಅಲ್ಲಿ ಇರುವಂತಹ ಗೆಸ್ಟ್ ಶಾಂತಪ್ಪ ಯು ಅವರು, ಪೋಷಕರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಶಾಂತಪ್ಪ ಯು ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ, ಶಾರದಾ ವಿದ್ಯಾಲಯ ಕಾಲೇಜು PU ಕಾಲೇಜ್, ಇದರ ಫಸ್ಟ್ PU ಕಲಿತಾ ಇರುವಂತಹ ವಿದ್ಯಾರ್ಥಿನಿ ಶ್ರೀಶಾ ಅವರಿದ್ದಾರೆ. ಶ್ರೀಶಾ ಅವರಿಗೆ ಆತ್ಮೀಯವಾಗಿರುವಂಥ ಸ್ವಾಗತ. ನಮಸ್ತೆ ಶ್ರೀಶಾ ಅವರಿಗೆ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು, ಲೆಕ್ಚರರ್, ಅವರ ಪಾಯಿಂಟ್ ಆಫ್ ವ್ಯೂ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ದಾಗ
ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಇದರ ಪೂಜಾ ರಾವ್ ಅವರು ಉಪನ್ಯಾಸಕರು. ಆತ್ಮೀಯ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಏನು ಆದೇಶವನ್ನ ಕೊಟ್ಟಿದೆ ಕರ್ನಾಟಕ ಸರ್ಕಾರ, ಏನ್ ಹೇಳಿದೆ ಅದರ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ನಾನು ಆಗ್ಲೇ ಹೇಳಿದಾಗೆ ಇದು ಪೋಷಕರು ಕೂಡ ಗಮನಿಸಬೇಕು ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಈ ಹಿಂದೆ ಕಾಲೇಜ್ಗಳಿಗೆ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಮಕ್ಕಳು, ಅಥವಾ ಅಲ್ಲೇ ಕ್ಲಾಸ್ಗಳು ಅಥವಾ ಅಲ್ಲೇ ವರ್ಚುವಲ್ ಮೀಟಿಂಗ್ಗಳು ನಡೀತಾ ಇದ್ದದ್ದು. ಸೊ ಹಾಗೆಲ್ಲ ಇತ್ತು, ಬಹಳಷ್ಟು ಕೆಲಸ ಕಾರ್ಯಗಳು ಇತ್ತು. ಅದೇ ಇನ್ನು ಮುಂದಕ್ಕೆ ಇದು ಯಾವ ರೀತಿ ನಡೆಯುತ್ತೆ, ಇಸ್ ಇಟ್ ಎಫೆಕ್ಟಿವ್ ಆಗಿ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ನಾನು ಬರ್ತೀನಿ. ನಾನು ಕರ್ನಾಟಕ ಸರ್ಕಾರದ ಆದೇಶ ಬೇಕಾಗಿದೆ, ಎಸ್, ತದನಂತರ ನಾನು ಡಿಸ್ಪ್ಲೇ ಮಾಡ್ತೀನಿ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತೀನಿ ಮೂವರಲ್ಲೂ ಕೂಡ ಕ್ವಿಕ್ ಆಗಿ ಈ ಒಂದು ನಿಲುವಿನ ಬಗ್ಗೆ, ರಾಜ್ಯ ಸರ್ಕಾರದ ಈ ಒಂದು ಮಹತ್ವದ ಆದೇಶದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು. ಮೊದಲದಾಗಿ ನಾನು ಹೋಗ್ತಾ ಇರೋದು ವಿದ್ಯಾರ್ಥಿಗಳಲ್ಲಿ, ಯಾಕಂದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಇದು ಇಂಪ್ಲಿಮೆಂಟ್ ಆಗಿರುವಂಥದ್ದು. ಸೊ ದ್ಯಾಟ್ಸ್ ವೈ ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್, ಮೊಬೈಲ್ ಫೋನ್ ಬ್ಯಾನ್ ಆಗ್ತಾ ಇದೆ ಅಂತ ಬಂದಾಗ ರಾಜ್ಯದಲ್ಲಿ ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಏನಾಯ್ತು? ಅಂದರೆ ಮೊಬೈಲ್ ಫೋನ್ ಬ್ಯಾನ್ ಆಗೋದು ಅಂದರೆ ಹೇಳುವಂಥದ್ದು ಅಂದರೆ ತುಂಬ ಶಿಕ್ಷಕರಿಗೆ ಅಂದರೆ ಅವರಿಗೆ ಸ್ಟೂಡೆಂಟ್ಸ್ ಹತ್ರ ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾರೆ. ಈಗ ಕ್ವಶನ್ಸ್ ಒಳ್ಳೇದಾ ಮೊಬೈಲ್ ಫೋನ್ ಬ್ಯಾನ್ ಆದ್ರೆ ಒಳ್ಳೇದಾ, ಬ್ಯಾನ್ ಆಗ್ಬೇಕಿತ್ತ ಆಗ್ಬಾರ್ದಾ, ಏನ್ ಹೇಳ್ತೀರಿ? ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಯಾಗಿ ಕಾಲೇಜ್ಗಳಲ್ಲಿ ಬ್ಯಾನ್ ಆಗಬೇಕು. ಯಾಕಂದ್ರೆ ಡಿಸ್ಟ್ರಾಕ್ಟ್ ಅಂತೂ ಆಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಒಂದು ಗೂಗಲಲ್ಲಿ ಏನಾದರೂ ನಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಡೌಟ್ ಬರ್ತದೆ. ಟೆಕ್ಸ್ಟ್ ಬುಕ್ಕಲ್ಲೇ ಡೌಟ್ ಬರುವಾಗ ನಾವು ಅಂದರೆ ಒಂದು ಸತಿ ಗೂಗಲಲ್ಲಿ ನೋಡುವ ಅಂತ ಹೋಗ್ತೇವೆ. ಹೋಗುವಾಗ ಒಂದು ಸತಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಮತ್ತೆ ನಮಗೆ ಒಂದು 5 ನಿಮಿಷ ಕೂತ್ಕೊಳ್ಳುವ, 5 ನಿಮಿಷ, ಇನ್ನು 5 ನಿಮಿಷ, ಹಾಗೆ 1 ಗಂಟೆ ಕಳೆದದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಟೈಮ್ ಅದರಲ್ಲಿ ಫುಲ್ ವೇಸ್ಟ್ ಆಗ್ತದೆ. ನಾನು ಒಂದು ಹಾಸ್ಟೆಲೈಟ್, ಅಂದರೆ ಅಲ್ಲೆಲ್ಲ ಯೂಸ್ ಮಾಡೋಕ್ಕಿಲ್ಲ ಮೊಬೈಲ್. ನಾನು ಸಹ ಅಂದರೆ ಹೀಗೆ ಮಾಡ್ತಾ ಇದ್ದೆ, ಒಂದು 5 ನಿಮಿಷ ಮೊಬೈಲ್ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡುವ, ಮತ್ತೆ ಏನಾದರೂ ಆಗ್ತದೆ ನಮಗೆ ಅಂದರೆ ನೆಕ್ಸ್ಟ್ ಟಾಪಿಕಲ್ಲಿ ಹೋಗುವ, ಏನಾದರೂ ಇನ್ನೂ ಸರ್ಚ್ ಮಾಡಬೇಕಂತ ಮನಸ್ಥಿತಿ ಬರ್ತದೆ ಮೊಬೈಲ್ ಫಸ್ಟ್ ನೋಡಿದಾಗ. ಹಾಗಾಗಿ ನಮ್ಮದು ಸ್ಟಡಿ ಇಲ್ವಾ ಅದು ಡ್ರ್ಯಾಗ್ ಆಗಿ ಹೋಗುತ್ತೆ. ಟೈಮ್ ಫುಲ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ. ಹೇಳ್ತಾರೆ ಟೈಮ್ ಎಲ್ಲ ನಮಗೆ ಕಾಯಲ್ಲ, ನಾವೇ ಟೈಮ್ಗೆ ಕಾಯ್ಬೇಕಂತ. ಸೊ ಟೈಮ್ ಮುಂದೆ ಹೋಗ್ತದೆ, ಸ್ಟಡಿ ಸಹ ಮುಂದೆ ಹೋಗ್ತದೆ. ಹಾಗಾಗಿ ಮಾರ್ಕ್ಸ್ ಎಲ್ಲ ಕಮ್ಮಿ ಬರೋದು ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಕಾಲೇಜ್ ಮತ್ತು ಸ್ಕೂಲ್ಗಳಲ್ಲಿ ಮೊಬೈಲ್ ಫೋನ್ ಬ್ಯಾನ್ ಆಗಬೇಕು. ಮೊಬೈಲ್ ಬ್ಯಾನ್ ಆಗಬೇಕು ಅಂತ ಹೇಳ್ತೀರಿ. ಅಂಡ್ ಎಸ್, ಶ್ರೀಶಾ ಅವ್ರ ಬಗ್ಗೆ ಹೇಳಬೇಕು. ಅವರು ಕನ್ನಡಕದವರು, ಬಟ್ ಸ್ಟಿಲ್ ಅವರು ಹಾಸ್ಟೆಲ್ ಇದ್ದಾರೆ, ಕಲಿತಾ ಇದ್ದಾರೆ ಅಲ್ವಾ? ಅಪ್ ಅಂಡ್ ಡೌನ್ ಮಾಡಬಹುದಿತ್ತು, ಹಾಸ್ಟೆಲ್ ಇದ್ದಾರೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಗ್ಯಾರಂಟಿ ಡಿಸ್ಟ್ರಾಕ್ಟ್ ಆಗ್ತಾನೆ ಅಂತ ಗೊತ್ತಿದೆ. ಓಕೆ, ಅಂದ್ರೆ ಅವರ ಹಾಸ್ಟೆಲ್ ಅಲ್ಲಿ ಮೊಬೈಲ್ ಬಳಕೆ ಇಲ್ಲ ಅಲ್ವಾ? ಮೊಬೈಲ್ ಬಳಕೆ ಮಾಡಿದ್ರೆ 10,000 ರೂಪಾಯಿ ಫೈನ್ ಬಹುಶಃ. ಓಕೆ, ಸೊ ಆ ಒಂದು ಹೆದರಿಕೆಯಿಂದ, ಆ ಒಂದು ಭಯದಿಂದ ಮಕ್ಕಳು ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಹಾಸ್ಟೆಲ್ ಅಲ್ಲಿ. ಸೊ ಮನೇಲಿದ್ರೆ ಮೊಬೈಲ್ ಇಂದ ಡಿಸ್ಟ್ರಾಕ್ಷನ್ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಸ್, ಹಾಸ್ಟೆಲ್ ಅಲ್ಲಿ ಇದ್ದಾರೆ, ಹಾಸ್ಟೆಲ್ ಇಂದಲೇ ಕಲಿತಾ ಇದ್ದಾರೆ, ಶಾರದಾ PU ಕಾಲೇಜ್. ಸೊ ಹಾಗಿದ್ದಾಗ ಮೊಬೈಲ್ ಫೋನ್ ಇಂದ ವಿದ್ಯಾರ್ಥಿಗಳು ಡಿಸ್ಟ್ರಾಕ್ಷನ್ ಆಗುವಂಥದ್ದು ಸಹಜ. ಯಾಕಂದ್ರೆ ಅವರು ಹೇಳುವಂತ ಪಾಯಿಂಟ್ ಪರ್ಫೆಕ್ಟ್. ಅದು ಏನಂತ ಹೇಳಿದ್ರೆ, ಬ್ರೌಸಿಂಗ್ ಮಾಡಿದಾಗ, ಇಂಟರ್ನೆಟ್ ನೋಡಿದಾಗ ಅಲ್ಲಿ ನಾವು ಯಾವುದೋ ಒಂದು ವಿಚಾರಕ್ಕೆ ಹೋಗ್ತೀವಿ, ತದನಂತರ ಅಲ್ಲಿ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಬಹಳಷ್ಟು ವಿಚಾರಗಳು ಮತ್ತೆ ನಮ್ಮನ್ನ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಆವಾಗ ನಾವು ಅದನ್ನು ಸರ್ಚ್ ಮಾಡ್ತೀವಿ, ಅಲ್ಲಿ ನೋಡ್ತೀವಿ. ಸೊ ಟೈಮ್ ಅಂತೂ ಪಕ್ಕ 10 ನಿಮಿಷ ನೋಡೋಣ ಅಂತ ಹೇಳಿದವರು ಒಂದು ಅರ್ಧ ಗಂಟೆ ಆದ್ರೂ ಪಕ್ಕ ನೋಡ್ತೀರಾ. ಸೊ ಅರ್ಧ ಗಂಟೆ ಹೋದ್ಮೇಲೆ 1 ಗಂಟೆ ಪಕ್ಕ ಆಗುತ್ತೆ. ಸೊ ನಾನು ಕೂಡ ಇನ್ಕ್ಲೂಡ್ ಅದರಲ್ಲಿ. ಸೊ ಹಾಗಿದ್ದಾಗ ಸೊ ಇದು ಬಹಳಷ್ಟು ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಜೊತೆಗೆ ಎಸ್, ಚರ್ಚೆ ಮಾಡಬೇಕು ನಮ್ಮ ಜೊತೆ. ನಾನು ನೇರವಾಗಿ ಈಗ ಮೇಡಮ್ ಹತ್ರ ಹೋಗಬೇಕು. ಟೀಚರ್ ನೆಕ್ಸ್ಟ್ ಒನ್, ನಾನು ನೇರವಾಗಿ ಎಸ್ ಮೇಡಮ್ ಏನು ಹೇಳ್ತೀರಿ? ಬಹುಶಃ ತಮ್ಗಳಿಗೆ ಖುಷಿಯಾಯಿತು ಅಥವಾ ತಮ್ಗಳಿಗೆ ಸಂಕಷ್ಟದ ಸುದ್ದಿ, ಏನು ಹೇಳ್ತೀರಿ? ನಮ್ಗೆ ನಮ್ ಶಿಕ್ಷಕರು ಅನ್ನೋ ವಿಷಯ ಬಂದಾಗ ನಮ್ಗೊಂದು ಅರ್ಧಂಬರ್ಧ ಅಂದ್ರೆ 50% ಖುಷಿನೇ ಇದೆ, 50ರಿಂದ 60-70% ಖುಷಿನೇ ಇದೆ, 30% ಓಕೆ. ಅದಕ್ಕೆ ಶಿಕ್ಷಕರನ್ನ ಯಾಕೆ ಒಳಗೊಂಡಿಸಿದ್ದಾರೆ ಅದರ ಬಗ್ಗೆ ನಮ್ಗೆ ಒಂದು ಪ್ರಶ್ನೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಹಾಗೆ ಇದೆ. ಬಟ್ ನಾನು ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾತನಾಡುವ ನಿಟ್ಟಿನಲ್ಲಿ ಅಂತ ಆದ್ರೆ, ಶಿಕ್ಷಣ ಇಲಾಖೆ ಅಥವಾ ಸರ್ಕಾರ ಯಾವುದೇ ಒಂದು ಇಂತಹ ಪಾಲಿಸಿಗಳನ್ನ ಜಾರಿಯಲ್ಲಿ ತಂದಾಗ ಯಾತಕ್ಕಾಗಿ ತಂದಿದ್ದಾರೆ ಅನ್ನೋದು ನಮ್ಗೆ ತುಂಬಾನೇ ಮುಖ್ಯ ಆಗ್ಬೇಕು. ಇವಾಗ ರಿಸರ್ಚ್ ಕೂಡ, ನಾವು ರಿಸರ್ಚ್ ಪೇಪರ್ ಅನ್ನ ಓದಿದ್ರೆ, ನಾವು ಶಿಕ್ಷಕರು ಇಂತಹ ರಿಸರ್ಚ್ ಪೇಪರ್ ಗಳನ್ನ ಓದಿದಾಗ ಕೋವಿಡ್ ನ ನಂತರ ಮಕ್ಕಳಲ್ಲಿರುವಂತಹ ಕಾನ್ಸಂಟ್ರೇಷನ್ ಲೆವೆಲ್ ಸಿಕ್ಕಾಪಟ್ಟೆ ಕಳಪೆ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಈ ಮೊಬೈಲ್ ಫೋನ್ಗಳು. ಯಾತಕ್ಕಾಗಿ ಅಂತ ಹೇಳಿದ್ರೆ,
ಮೊಬೈಲ್ ಫೋನುಗಳು ಪುಸ್ತಕ ಮಾಡ್ತಿರುವಂತಹ ವಿಚಾರಗಳನ್ನ ಮಾಡ್ತಾ ಇದೆಯಾ, ಅದೊಂದು ಕ್ವಶನ್ ಮಾರ್ಕ್. ಪುಸ್ತಕವನ್ನ ಓದಿದ್ರೆ ನಮ್ಗೆ ಏನಾಗುತ್ತೆ, ಪುಸ್ತಕದಿಂದ ಕೇವಲ ಜ್ಞಾನ ಬೆಳೀತದೆ, ನಮ್ಗೆ ನಮ್ಮ IQ ಲೆವೆಲ್ ಜಾಸ್ತಿ ಆಗ್ತದೆ, ಸುಮಾರು ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ಆದ್ರೆ ಇದೇ ಕೆಲಸ ಮಾತ್ರ ಮೊಬೈಲ್ ಫೋನ್ ಮಾಡುದು ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಬ್ಯಾನ್ ಆಗ್ಲೇಬಾರ್ದು. ಬಿಕಾಸ್ ಎಜುಕೇಟ್ ಮಾಡ್ತಾ ಇದೆ, IQ ಲೆವೆಲ್ ಜಾಸ್ತಿ ಮಾಡ್ತಾ ಇದೆ. ಬಟ್ ಈ ಒಂದು ಪುಸ್ತಕದ ಕೆಲಸ ಮೊಬೈಲ್ ಫೋನ್ಗಳು ಕೇವಲ 20% ಮಾತ್ರ ಮಾಡ್ತಾ ಇದೆ. 80% ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ, ಎಸ್ಪೆಷಲಿ ವಿದ್ಯಾರ್ಥಿಗಳನ್ನ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮನಸ್ಸು ಚಂಚಲ ಮನಸ್ಸು ಅಂತ ಹೇಳ್ತಾರೆ. ಅದೊಂದು ಸ್ಟೇಬಲ್ ಸ್ಥಿರತೆ ಇರುವುದಿಲ್ಲ ಅವುಗಳಿಗೆ ನಾವು ಏನಾದ್ರೂ ಒಂದು ಮೆಸೇಜ್ ಕಳಿಸಿದ್ರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಇದೆಲ್ಲವೂ ಆ ಒಂದು ಕೋವಿಡ್ ಅಲೆಗಳ ಒಂದು ಕಾರಣದಿಂದ ಆ ಅಲೆ ಬಂದು ಹೋಗಿದೆ. ಬಟ್ ಈ ಒಂದು ಬದಲಾವಣೆ ಏನಾಯ್ತು, ಇದನ್ನ ಬದಲಾಯಿಸುವಂತಹ ಒಂದು ಸಮಯ ಈಗ. ಆ ಚೇಂಜ್ ಏನಾಗಿದೆ, ಆ ಚೇಂಜ್ ಅನ್ನ ಈಗ ನಾವು ಚೇಂಜ್ ಮಾಡಬೇಕು. ಆ ನೆಲೆಯಲ್ಲಿ ಈ ಒಂದು ಪಾಲಿಸಿ ಏನ್ ಬಂದಿದೆ ಅದು 100% ಕರೆಕ್ಟ್ ಆಗಿದೆ. ಬಿಕಾಸ್ ಸ್ಟೂಡೆಂಟ್ಸ್ ಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಲೆವೆಲ್, ನಾವು ವಿದ್ಯಾರ್ಥಿಗಳಾಗಿರುವಾಗ 50 ನಿಮಿಷದ ಒಂದು ಪೀರಿಯಡ್ ಅಂತ ಹೇಳಿದ್ರೆ ನಮ್ಮದೊಂದು 30-40% ಕಾನ್ಸಂಟ್ರೇಷನ್ ಇತ್ತು. 10% ನಾವು ಆ ಕಡೆ ಈ ಕಡೆ ಆಗ್ತಾ ಇದ್ವಿ, ಆವಾಗ ಫೋನ್ ಇರ್ಲಿಲ್ಲ. ಬಟ್ ಇವಾಗ ವಿದ್ಯಾರ್ಥಿಗಳು, ನಾನು ಒಂದು ಡಿಗ್ರಿ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ಡಿಗ್ರಿ ಶಿಕ್ಷಣ ಸಂಸ್ಥೆ, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಆ ಮೆಚೂರಿಟಿ ಲೆವೆಲ್ ಇದ್ರೂ ಸಮೇತ ಅವರಿಗೆ 10 ನಿಮಿಷ ಮಾತ್ರ ನಮ್ಮ ಕ್ಲಾಸ್ ಕಾನ್ಸಂಟ್ರೇಷನ್. ಬಾಕಿದ್ದು ಸ್ನ್ಯಾಪ್ಚಾಟ್ ಅಲ್ಲಿ ಎಷ್ಟು ಸ್ಟ್ರೀಕ್ಸ್ ಬರ್ತಾ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ರೀಲ್ಸ್ ಬರ್ತಾ ಇದೆ, ಇಂತಹ ಜಾಲತಾಣಗಳ ಬಗ್ಗೆ ಯೋಚನೆಗಳು ಇರ್ತದೆ ಹೊರತು ಕಾನ್ಸಂಟ್ರೇಷನ್ ಇಲ್ಲ. ಇಂತಹ ಬದಲಾವಣೆಗಳು ಆಗ್ತಾ ಇರೋದು ಕಾಣ್ತಾ ಇದೆ. ಅದರಿಂದಾಗಿ ಕೇವಲ ಶಿಕ್ಷಣ ಸಂಸ್ಥೆಗೆ ಮಾತ್ರ ಅಲ್ಲ, ಆ ಮಗುವಿನ ವೈಯಕ್ತಿಕವಾಗಿಯೂ ಬದಲಾವಣೆ, ಅವರ ಬಿಹೇವಿಯರ್ ಅಲ್ಲೂ ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡುವಂತಹ ಒಂದು ವಿಚಾರದಲ್ಲಿ ಆಗಿರ್ಲಿ. ಇವರಲ್ಲದಿದ್ರೆ ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿಕೊಡ್ತಾರೆ ಅನ್ನೋ ಒಂದು ಮನೋಭಾವನೆಯಲ್ಲಿ ಕುತ್ಕೊಂಡಿರ್ತಾರೆ ಅವರು. ಅರ್ಥ ಆಗದಿದ್ರೆ ತೊಂದ್ರೆ ಇಲ್ಲ ಮಗ, ನಮ್ಗೆ AI ಇದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಆ ರಿಯಲ್ ಇಂಟೆಲಿಜೆನ್ಸ್ ನ ಪ್ರಶ್ನೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಪ್ರಶ್ನೆ ಎಲ್ಲರಿಗೂ, ಶಿಕ್ಷಕರಲ್ಲಿಯೂ ಪೋಷಕರಲ್ಲಿಯೂ ಮುಂದೆ ಬೆಳೆದ ವಿದ್ಯಾರ್ಥಿಗಳಲ್ಲಿಯೂ ಬರುವಂತಹ ಚಾನ್ಸಸ್ಗಳು ತುಂಬಾನೇ ಇದೆ. ಆದ ಕಾರಣ ಶಿಕ್ಷಕರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ 70% ಏನು ಖುಷಿ ಇದೆ ಅದು 100% ಖುಷಿನೇ. ಒಂದು ಬ್ಯಾನ್ ಆದ ಶಿಕ್ಷಣ ಆವರಣದಲ್ಲಿ ಅದೊಂದು ಬ್ಯಾನ್ ಆದದ್ದು ಮಕ್ಕಳಿಗೆ ಫೋನ್ ಅದು ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ಒಳ್ಳೆ ವಿಚಾರ ಅಂತ ಹೇಳ್ತೀರಿ. ಆಸ್ ಎ ಪಾಯಿಂಟ್ ಆಫ್ ವ್ಯೂ ಟೀಚರ್ ಆಗಿ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ತಾವು ಒಳ್ಳೇದು ಅಂತ ಹೇಳ್ತೀರಿ. ಬಟ್ ಟೀಚರ್ ಅವರಿಗೂ ಕೂಡ ಇದೇ ರೀತಿ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ತೀರಿ. ಅದರಲ್ಲಿ ಈಗ ನಮ್ದೊಂದು ಸ್ವಲ್ಪ ಎಗೇನ್ಸ್ಟ್ ಆಗಿದೆ. ಯಾಕೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅನ್ನೋದು ನಮ್ಗೆ ಸಹ ಈಗ ಅದೊಂದು ಕ್ಲಾರಿಟಿ ಇನ್ನೂ ಕೂಡ ನಮ್ಗೆ ಸಿಗ್ಲಿಲ್ಲ. ಓಕೆ ಮೇಡಮ್, ಬರ್ತೇನೆ, ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿ. ಓಕೆ, ನೀವೇ ನೇರವಾಗಿ ನಾನು ಬರ್ತೀನಿ, ಇನ್ಫಾರ್ಮೇಶನ್ ಗಳನ್ನ ಹಾಕ್ತೀನಿ. ಬಿಫೋರ್ ದಟ್ ಕರೆಗಳು ಕೂಡ ಇದೆ, ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ನಾನು ಎಸ್ ಸರ್, ಆಸ್ ಎ ಪ್ಯಾರೆಂಟ್ ಆಗಿ, ಪೋಷಕರಾಗಿ, ಮಕ್ಕಳು ತಮ್ಮ ಮಕ್ಕಳಿದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ. ಹೌದು. ಎಲ್ಲಿ ಸರ್? ಇಲ್ಲಿ ಶಾರದಾ ವಿದ್ಯಾಲಯ. ಶಾಲೆಗೆ ಹೋಗ್ತಾ ಇದ್ದಾರೆ ಮಕ್ಕಳು, ಶಾಲೆ ಇಬ್ರು ಕೂಡ. ಓಕೆ. ಸೊ ಆಸ್ ಎ ಪೋಷಕರಾಗಿ ನೋಡಿದಾಗ ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಆದೇಶದ ಬಗ್ಗೆ ಏನ್ ಹೇಳ್ತೀರಿ? ಅದೇ ಮೊಬೈಲ್ ಬ್ಯಾನ್ ಸರ್ಕಾರದಿಂದ ತಡವಾಗಿ ಆದ್ರೂ ಬಂದಿದೆಯಲ್ಲ, ಅದನ್ನ ಸ್ವಾಗತಿಸಬೇಕು. ಯಾಕಂತ ಹೇಳಿದ್ರೆ ಇದು ಇದಕ್ಕೆ ಮೊದಲೇ ಆಗ್ಬೇಕಿತ್ತು. ಮೊಬೈಲ್ ಇಂದಾಗಿ ಈಗ ನಾವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ತಗೊಂಡ್ರೆ ಅಡ್ವಾಂಟೇಜೇ ಜಾಸ್ತಿ ಇರುವಂತದ್ದು. ಮೊಬೈಲ್ ಬ್ಯಾನ್ ಆಗಿದ್ರಿಂದ ಅಲ್ಲ, ಮೊಬೈಲ್ ಬ್ಯಾನ್ ಆಗಿದ್ರಿಂದ ಅಲ್ಲ, ಮೊಬೈಲ್ ಯೂಸ್ ಮಾಡುವುದರಿಂದ. ಆದ್ರೆ ಶಾಲಾ ಕಾಲೇಜಿನ ಆವರಣದ ಒಳಗೆ ಮೊಬೈಲ್ ಯೂಸ್ ಮಾಡುವುದರಿಂದ ಅದೊಂದು ಅಶಿಸ್ತಿನ ವರ್ತನೆಗೆ ಕಾರಣ ಆಗ್ತದೆ. ಈಗಾಗಲೇ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ರೀತಿಯಲ್ಲಿ ಮೊಬೈಲ್ ಬರುವ ಮೊದಲು ಏನು ವರ್ಟಿಕಲಿ ಅಪ್ವರ್ಡ್ ಇತ್ತು, ಅದು ಒರಿಜಾಂಟಲ್ಲಿ ಹೋಗುವಷ್ಟು ಹತ್ರ ಆಗಿತ್ತು. ಈ ಮೊಬೈಲನ್ನು ಒಂದು ವೇಳೆ ಈ ಕಾಲೇಜು ಶಾಲೆಯ ಆವರಣದೊಳಗೆ ಉಪಯೋಗ ಮಾಡುವಂಥ ಒಂದು ಪರಿಸ್ಥಿತಿ ಉದ್ಭವ, ಅದು ಖಂಡಿತವಾಗಿ ಇದು ಕೆಳಮುಖವಾಗಿ ಹೋಗ್ತದೆ. ಇದು ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಗೆ ಖಂಡಿತವಾಗಿ ಅದರಿಂದ ಉಪಯೋಗ ಆಗುದಿಲ್ಲ ಅಂತ. ಓಕೆ, ಇದು ಒಳ್ಳೆಯ ಆದೇಶ ಅಂತ ತಾವು ಹೇಳ್ತೀರಿ? ಖಂಡಿತವಾಗಿ ಒಳ್ಳೆಯ ಆದೇಶ. ಓಕೆ, ಮೊಬೈಲ್ ಫೋನ್ ಬ್ಯಾನ್ ಮಾಡಿದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಒಳ್ಳೆದಾಗುತ್ತೆ. ಖಂಡಿತ ಆಗುತ್ತೆ. ಒಂದು ಅಶಿಸ್ತಿನ ವರ್ತನೆಗೆ ಕಡಿವಾಣ ಹಾಕ್ಬೋದು. ಓಕೆ, ಅಶಿಸ್ತಿನ ವರ್ತನೆಗೆ ಕಡಿವಾಣ ಹಾಕ್ಬೋದು ಅನ್ನೋದು. ಅಂದ್ರೆ ಬಹಳಷ್ಟು ಹೇಳ್ತಾರೆ ಮೊಬೈಲ್ ಫೋನ್ ಬಳಕೆ ಬ್ಯಾನ್ ಮಾಡೋದ್ರಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ. ಮುಂದಕ್ಕೆ ಬೇರೆ ಆ ಆಂಗಲ್ ಅಲ್ಲೂ ಕೂಡ ಮಾತಾಡ್ತೀನಿ. ಬಿಫೋರ್ ದಟ್ ಎಸ್, ಸರ್ಕಾರ ಏನು ಆದೇಶ ಹೊರಡಿಸಿದೆ, ಏನ್ ಹೇಳಿದೆ ತಮ್ಮ ಆದೇಶದಲ್ಲಿ, ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಎಚ್ಚರ, ಇನ್ನು ಮುಂದೆ ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ಬ್ಯಾನ್. ನಿಷೇಧ ಉಲ್ಲಂಘಿಸಿದ್ರೆ ನಿಮ್ಮ ಮೊಬೈಲ್ ಮುಟ್ಟುಗೋಲು ಖಂಡಿತ. ಶಿಕ್ಷಣ ಇಲಾಖೆ ಶಾಲಾ ಕಾಲೇಜುಗಳ ಅವಧಿಯಲ್ಲಿ ಮೊಬೈಲ್ ಬಳಕೆಯನ್ನು ನಿಷೇಧಿಸುವ ಕುರಿತು ಆದೇಶ ಹೊರಡಿಸಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಟಿಪ್ಪಣಿ 13/9/2007 ಟಿಪ್ಪಣಿಯನ್ನ ಉಲ್ಲೇಖಿಸಲಾಗಿದೆ.
ಈ ಕುರಿತು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಎಂಎನ್ ಸೋಮಶೇಖರ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದಾರೆ. ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ದಿನಾಂಕ 13/9/2007 ಟಿಪ್ಪಣಿ ಹಾಗೂ ದಿನಾಂಕ 29/9/2007 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಮೊಬೈಲ್ ಕಾಲೇಜುಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿದ್ದು ಇದು ಶಾಲಾ ಕಾಲೇಜುಗಳಲ್ಲಿಯ ಶೈಕ್ಷಣಿಕ ವಾತಾವರಣವನ್ನ ಹದಗೆಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇದರ ದುಷ್ಪರಿಣಾಮ ಮಕ್ಕಳ ಮೇಲೆ ಬೀರುತ್ತದೆಯಲ್ಲದೆ ಇದರಿಂದ ಕಲಿಕೆಯ ಅಮೂಲ್ಯ ಸಮಯವನ್ನ ಮೊಬೈಲ್ ಮಾತುಗಾರಿಕೆಯಲ್ಲಿ ವ್ಯಯವಾಗುತ್ತಿದೆ ಎಂಬ ಅಂಶ ಇಲಾಖೆಯ ಗಮನಕ್ಕೆ ಬಂದಿದೆ. ಅಲ್ಲದೆ ವಿದ್ಯಾರ್ಥಿಗಳು ಕ್ಲಾಸಿನಲ್ಲಿ ಮೊಬೈಲ್ ಬಳಸಿ ಸಂಗೀತ ಕೇಳುವುದು, ಆಟವಾಡುವುದು ಹಾಗೂ ಎಸ್ಎಂಎಸ್ ಕಳುಹಿಸುವುದು ಮಾಡುತ್ತಿದ್ದು ಇದರಿಂದ ತರಗತಿಗಳಲ್ಲಿ ಅಹಿತಕರ ವಾತಾವರಣ ಉಂಟಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗುತ್ತದೆ. ಇದರೊಂದಿಗೆ ಅನೇಕ ಪಾಲಕ ಪೋಷಕರು ಕೂಡ ಈ ಕುರಿತು ಅನೇಕ ಸಂದರ್ಭಗಳಲ್ಲಿ ಆತಂಕ ವ್ಯಕ್ತಪಡಿಸಿರುತ್ತಾರೆಂಬ ಅಂಶ ಸಭೆಯಲ್ಲಿ ಚರ್ಚೆಯಾಗಿ ಮಕ್ಕಳ ಕಲಿಕಾ ಸಮಯದ ರಕ್ಷಣೆಯ ಕ್ರಮವಾಗಿ ಮೊಬೈಲ್ ಉಪಯೋಗವನ್ನ ನಿಷೇಧಿಸಬೇಕೆಂಬ ಒಟ್ಟಾರೆ ಅಭಿಪ್ರಾಯ ಈ ಸಭೆಯಲ್ಲಿ ವ್ಯಕ್ತವಾಗಿರುತ್ತದೆ. ಆದ್ದರಿಂದ ಈ ಆದೇಶ ಹೊರಡಿಸಲಾಗಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನ ರಹಿತ ಪ್ರತಿಯೊಂದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮೊಬೈಲ್ ಅನ್ನ ಶಾಲಾವಧಿಯಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಉಪಯೋಗಿಸುವುದನ್ನ ನಿಷೇಧಿಸಲಾಗಿದೆ. ಇದರೊಂದಿಗೆ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಯಾವುದೇ ಸಿಬ್ಬಂದಿ ವರ್ಗದವರು ಕೂಡ ಶಾಲಾವಧಿಯಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮೊಬೈಲ್ ಬಳಸುವುದನ್ನ ನಿಷೇಧಿಸಲಾಗಿದೆ. ನಿಷೇಧವನ್ನ ಉಲ್ಲಂಘಿಸಿ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿಯವರು ಶಾಲಾವಧಿಯಲ್ಲಿ ಶಾಲಾ ಆವರಣದಲ್ಲಿ ಮೊಬೈಲ್ ಬಳಸಿದಲ್ಲಿ ಅಂತಹ ಮೊಬೈಲ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. ಈ ನಿಷೇಧವನ್ನ ಅನುಷ್ಠಾನಗೊಳಿಸಲು ಅನುಷ್ಠಾನ ಸಮಿತಿಯನ್ನ ರಚಿಸಿ ಅವುಗಳ ಜವಾಬ್ದಾರಿ, ಅಧಿಕಾರ ವ್ಯಾಪ್ತಿ ನಿಗದಿಪಡಿಸಿದೆ. ಅನುಷ್ಠಾನ ಸಮಿತಿ ಈ ಆದೇಶವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಪ್ರತಿಯೊಂದು ಶಾಲಾ ಕಾಲೇಜಿನ ಮಟ್ಟದಲ್ಲಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರ ಅಧ್ಯಕ್ಷತೆಯಲ್ಲಿ ಒಂದು ಮುಟ್ಟುಗೋಲು ಸಮಿತಿಯನ್ನ ರಚಿಸುವುದು. ಈ ಸಮಿತಿಯ ರಚನೆ ಕೆಳಗಿನಂತಿರುತ್ತದೆ. ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರು ಅಧ್ಯಕ್ಷರಾಗಿರುತ್ತಾರೆ. ಶಾಲೆ ಅಥವಾ ಕಾಲೇಜಿನ ಒಬ್ಬ ಹಿರಿಯ ಶಿಕ್ಷಕರು ಅಥವಾ ಉಪನ್ಯಾಸಕರು ಸದಸ್ಯರು, ದೈಹಿಕ ಶಿಕ್ಷಕರು ಸದಸ್ಯರು. ಈ ಸಮಿತಿಯ ಸದಸ್ಯರೆಲ್ಲರೂ ಶಾಲಾ ಅಥವಾ ಕಾಲೇಜುಗಳ ಆವರಣದೊಳಗೆ ಶಾಲಾ ಅವಧಿಯಲ್ಲಿ ಯಾರೂ ಮೊಬೈಲ್ ತರದಂತೆ ತಡೆಗಟ್ಟುವುದು. ಈ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಸೂಚನೆ ಮೂಲಕ ತಿಳಿವಳಿಕೆ ನೀಡುವುದು. ಸೂಚನಾ ಫಲಕದ ಮೇಲೆ ಈ ವಿಷಯ ಪ್ರಮುಖವಾಗಿ ಪ್ರಕಟಿಸುವುದು. ಮಕ್ಕಳ ಪಾಲಕ ಅಥವಾ ಪೋಷಕರ ಗಮನ ಸೆಳೆಯುವುದು. ನಿಷೇಧವಿದ್ದರೂ ಬಳಕೆಯಾಗುವ ಸನ್ನಿವೇಶಗಳಲ್ಲಿ ಮುಟ್ಟುಗೋಲು ಹಾಕುವುದು. ಈ ಕುರಿತು ಸಂದರ್ಭಕ್ಕನುಗುಣವಾಗಿ ತಕ್ಷಣದ ಅಧಿಕಾರಿಗಳಿಗೆ ವರದಿ ಮಾಡುವುದು. ಅವಶ್ಯವೆಂದಲ್ಲಿ ಭಾರತ ಸಂಚಾರ ನಿಗಮ ಇವರಿಗೆ ಪತ್ರ ಬರೆದು ದೂರವಾಣಿ ಬೂತ್ ಸ್ಥಾಪಿಸಲು ಕೋರುವುದು. ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಆಡಳಿತ ಉಪನಿರ್ದೇಶಕರು ಹಾಗೂ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರುಗಳಲ್ಲಿ ತಮ್ಮ ಅಧೀನದ ಅಧಿಕಾರಿಗಳೊಂದಿಗೆ ತಮ್ಮ ಅಧೀನ ಶಾಲಾ ಅಥವಾ ಕಾಲೇಜುಗಳಿಗೆ ಭೇಟಿ ನೀಡಿದಾಗ ಮೊಬೈಲ್ ಬಳಕೆ ಅಥವಾ ಉಪಯೋಗದ ಬಗ್ಗೆ ಹೊರಡಿಸಿದ ನಿಷೇಧದ ಆದೇಶವನ್ನ ಅನುಷ್ಠಾನಗೊಳಿಸುವ ಹಾಗೂ ಕಾಲಕಾಲಕ್ಕೆ ವರದಿ ಮಾಡುವ ಅಧಿಕಾರ ಹೊಂದಿರುತ್ತಾರೆ ಎಂದು ಆದೇಶ ಹೇಳಿದೆ. ಇದು ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಆದೇಶವನ್ನು ನೋಡ್ಕೊಂಡು ಬಂದ್ರಿ. ಶಾಲಾ ಆವರಣದ ಒಳಗಡೆ ಅಲ್ಲಿ ಅಲ್ಲಿ ಮಕ್ಕಳಾಗಿರ್ಬೋದು, ಜೊತೆಗೆ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಯಾರು ಕೂಡ ಮೊಬೈಲ್ ಫೋನನ್ನು ಬಳಕೆ ಮಾಡುವಂತಿಲ್ಲ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಈ ಹಿಂದಿನದು ಕೂಡ ಬಹಳಷ್ಟು ವಿಚಾರಗಳು ಈಗಲೂ ಕೂಡ ನಾವು ಮೊಬೈಲ್ಗಳಿಗೆ ಹೊಂದಿಕೊಂಡು ಬದುಕುವಂತ ಜೀವನ ಬಂದಿದೆ. ಹಾಗಿದ್ದಾಗ ಬಹಳಷ್ಟು ಈಗಾಗಲೇ ಆ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಅದನ್ನು ಹೊಡೆದಾಕುವಂಥದ್ದು ಹೇಗೆ ಅನ್ನುವಂಥದ್ದೇ ಪ್ರಶ್ನೆ, ಅದನ್ನು ನಾವು ಕೇಳ್ತೀವಿ. ಜೊತೆಗೆ ಬಹಳಷ್ಟು ಜನರ ಕರೆ ಇದೆ. ನಾನು ಪ್ರಥಮ ಕರೆಯನ್ನು ತೆಗೆದುಕೊಳ್ತೀನಿ. ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ತಾವುಗಳು ಈ ಒಂದು ಡಿಸಿಷನ್ ಬಗ್ಗೆ? ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರಿನಿಂದ ಮೇಡಮ್? ನಮಸ್ತೆ, ಜಯಂತಿ ದಾಮೋದರ್. ನಮಸ್ಕಾರ ಮೇಡಮ್. ಎಸ್ ಮೇಡಮ್, ದಾದಾ ಪನ್ಪರ್. ನಮಸ್ಕಾರ. ಎಸ್ ಮೇಡಮ್. ಮೊಬೈಲ್ ಬ್ಯಾನ್ ಆವಡು ಪಲ್ಲೆ ಪಾತೆರ್ಲಿ
ಇನ್ನಿಪೇದಿನ ಬಾಲ ಎಲ್ಲ ಮೊಬೈಲ್ ದುದೇ ಮೀರೆ ಬೇರೆ ಬರ್ತೀನಿ ಓಕೆ ಆ ಪರಿಸ್ಥಿತಿ ಬೈದನ ಅಂಚಾನಗೊಂಡದೆ ನಿಜವಾದಲ್ಲ ಒಂಜೊಂಜಿ ಜೋಕುಲ್ನ ಕೈತ್ ಅವನು ಮತ್ತೊಂದು ಎಂಚಿನ ಧೂಪ ಈ ಬೇತೆ ಇಲ್ಲ ಅದು ಕೈಸಲ್ದಾಗ ಕೈತೇರದಲ್ಲ ಈಗಲೇ ಗೊತ್ತಾಗ್ಬಿಟ್ಟು ಓಕೆ ಓಕೆ ಆಮೇಲೆ ಲೇಕ ಬರ್ತಿದಿ ಲೇಕ ತೋರು ಲೇಕ ಬರ್ತಿದೀವಿ ಅಂತೇಳಿ ತುಂಬು ಓಕೆ ಅಂಚದಿದ್ದು ಬಂತದ ಅಂಜೊಂಡತೆ ಇಷ್ಟದ ಜೋಕುಲ್ ನಿಜವಾದ್ಲ ಅವು ಪೂರ ಕಂತಂದನೆ ಒಂತೆ ಜೋಕುಲ್ ತುಂಬುದ ಪರಿಸ್ಥಿತಿಗೆ ಬರುವ ಅತ್ತೆ ಓಕೆ ಓಕೆ ನಿಜವಾದ್ಲ ಬಂತದ ಗೊತ್ತಂದೆ ಮೊಬೈಲ್ ಏಸು ಎಡ್ಡೆ ಉಂಡ ಐದು ಹೆಚ್ಚು ಹಾಳುಂಡು ಅತ್ತೆ ಓಕೆ ಓಕೆ ಒಂಜಿ ಎಲ್ಲ ಜೋಕುಲು ಕುಲೊಂದು ತೂಪ ನಂಗೆ ಕಲ್ಪವಾಕುಲು ಅತ್ತೆ ಕರೆಕ್ಟ್ 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 ಜೋಕ್ಲೆ ನಿಜ ಪನ್ಪೇನ ಜೋಕುಲ್ನ ಕೈಕ್ ಮೊಬೈಲ್ ಐಕಲ್ನ ಪೂರ ಕಲ್ತದ ಐಬಕ್ಕ ಐಕಲ್ಲಾನೆ ಒಂಜಿ ಕಾರ್ಡ್ ಉಂಟುನಾಗ ಬೋರ್ಡ್ ಐಕ್ಲೆ ಓವು ಸರಿ ಓವು ತಪ್ಪು ಒಂದು ಗೊತ್ತಾಪುಣಪಗ ಕಲ್ತಿದ್ದೀನಿ ಓಕೆ ಓಕೆ ಅತ್ತೆ ನಾವು ಕಾಡು ಗುಡ್ಡೇರು ಬರ್ತಂದಲ್ಲ ಇಲ್ಲದಕ್ಕೂ ನಮ್ಮನ್ನು ಸುಯ್ಯರ ಬರಂತೇವೆ ಗುಡ್ಡೇರೆ ಕೊಂತುದು ಶಾಲೆಗೆ ಒಲ್ಪ ಅಂತ ಅತ್ತೆ ಕರೆಕ್ಟ್ ಅಪ್ಪ ಎಮ್ಮೆ ಕಾಣ್ತದ ಜೋಕ್ಲೇನ ಗಾಡಿಗೆ ಫುಲ್ಲಾವೇರು ಆಯನೆ ಫೋನ್ ಮಲ್ಪುವೆ ಮಲ್ಪುವೆ ಅಂಚಾದರ ಕೋಡಿಗೆ ಇದ್ದಿತ್ತೆ ಬಟ್ ಅವಳ ಒಂದು ವಿಚಾರ ಅತ್ತ ಮೇಡಮ್ ದಯಪಡಗ ಓಕೆ ಮೊಬೈಲ್ ಫೋನ್ ಇತ್ತು ಅತ್ತಿಲ್ಲ ಮೇಡಮ್ ಆ ವಿಚಾರ ಎಲ್ಲ ತೋಡ ಮೊಬೈಲ್ ಫೋನ್ ಇತ್ತು ಅದೆಲ್ಲ ಇತ್ತೆ ಶಾಲೆಗೆ ರಜೆ ಇತ್ತು ಅಥವಾ ಕಾಲೇಜ್ ರಜೆ ಇತ್ತು ಅದೆಲ್ಲ ಒಂದು ಮೀಟಿಂಗ್ ಇತ್ತು ನಾವು ಮೊಬೈಲ್ ಫೋನ್ ಮೆಸೇಜ್ ಅವೇನ್ ಮಂಡ್ಯದೆ ಎಡ್ಡೆಲ್ಲ ಉಂಟು ಎಡ್ಡೆಲ್ಲ ಉಂಟು ಐದೈತೆ ಹಾಲ್ಲ ಉಂಟು ಬಂದ್ಬಿನಿ ಅಂತ ಓಕೆ ಓಕೆ ಅತ್ತೆ ಒಂದು ಮಾತ್ರ ಇಷ್ಟೆಲ್ಲ ಒಂಜಿ ದಿನ ಬಸ್ಸ ಹಚ್ಚಿ ಪೇಟಿಗೆ ಕೊಡ್ತೇನೆ ಆನಿ ಬಲಿಕಿರ್ಗಾಯ್ದು ತುಂಬಾ ಫೋನ್ಸ್ ಜನ ನಮ್ಮ ಕಂತೊಂದು ಜನ ಕರೆಕ್ಟ್ 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 ಎಸ್ ತುದೇ ಬರಿಷ್ಟೇ ಇತ್ತು ಬಲ್ಲ ಆರ್ಕೊಂಡು ಕಾಟುಕೊಂಡು ಉಂಟು ನೀನು ಇಂಗ್ಲೇ ರಜೆ ತಿಕ್ಕೊಂಡದನ್ನ ಅತ್ತೆ ಓಕೆ ಇತ ಜೋಕ್ಲೆ ಮಾತ್ರ ಸೌಕರ್ಯ ಎಲ್ಲ ಉಂಟು ಒಯ್ಕಲದಾಲ ತೊಂದರೆ ಅತ್ತೆ ಎಸ್ ಮೇಡಮ್ ಎಸ್ ಎಲ್ಲ ಮನ್ಪೇರು ಜೋಕುಲ್ ಮೊಬೈಲ್ ತುದು ಪನ್ನೊಂದು ಇಜ್ಜಿ ಅತ್ತೆ ಓಕೆ ಓಕೆ ಎಸ್ ದೀದಿ ಬಾಯಿ ಬಿಟ್ನಾಗನೇ ಇಲ್ಲ ಗೊತ್ತಾದಾಪುನಿತ್ತೆ ಓಕೆ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಜಯಂತಿ ಮೇಡಮ್ ಎಸ್ ಜೋಕ್ಲಿಗ್ ಕಾಲೇಜ್ ಶಾಲೆಡ್ ಮೊಬೈಲ್ ಬ್ಯಾನ್ ಮಾಡ್ತೀನಿ ಎಡ್ಡೆ ವಿಚಾರ ಅಂತ ಪನ್ಪೇರ್ ಜಯಂತಿ ಮೇಡಮ್ ಎಸ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಮೇಡಮ್ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ಕೇಳ್ತಾ ಇದೆಯಾ ಹೌದು ಕೇಳಿಸ್ತಾ ಇದೆ ಎಸ್ ತಮ್ಮ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಓಕೆ ಎಸ್ ಮೇಡಮ್ ಎಸ್ ಮಾತಾಡಿ ಮೇಡಮ್ ಏನ್ ಹೇಳ್ತೀರಿ ಈ ಒಂದು ಏನಂದ್ರೆ ಸರ್ಕಾರ ಇದು ಮೊಬೈಲ್ ಅನ್ನು ಸ್ಕೂಲಿನಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಹೌದು ಮಕ್ಕಳು ವಿದ್ಯಾರ್ಥಿಗಳು ಸ್ಕೂಲಿಗೆ ಬರುವುದು ಲೆಸನ್ ಕೇಳಲಿಕ್ಕೆ ವಿನಃ ಅವರ ಕೈಯಲ್ಲಿ ಇದು ಸರ್ಕಾರ ಈ ಒಂದು ಡಿಸಿಷನ್ ತಗೊಳ್ಳುವ ಮುಂಚೆನೆ ಯಾವ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಿಲ್ಲ 8:30 ಇಂದ ಸಂಜೆ 4:30 ತನಕ ಯಾವ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದಿಲ್ಲ. ಅದಕ್ಕಿಂತ ಮುಂಚೆ 8:30 ಮುಂಚೆ ಮಕ್ಕಳು ಸ್ಕೂಲಿಗೆ ಬರುವ ಮುಂಚೆ ಮತ್ತು ಸಂಜೆ 4:30ಯ ನಂತರ ಪೇರೆಂಟ್ಸ್ ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ. ಅದನ್ನ ಫಸ್ಟ್ ಪೇರೆಂಟ್ಸ್ ಮನೆಯಲ್ಲಿ ಬ್ಯಾನ್ ಮಾಡ್ಬೇಕು. ಓಕೆ 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 ಆ ರೀತಿ ಹೇಳ್ತೀರಿ. ಅಲ್ಲಿ ಅಲೌಡೇ ಇಲ್ಲ. ಶಿಕ್ಷಕರಿಗೆ ಬಿಟ್ಟು ವಿದ್ಯಾರ್ಥಿಯದ್ದು ನಾನು ಮಾತನಾಡುದಾದ್ರೆ ವಿದ್ಯಾರ್ಥಿಗೆ ಅಲ್ಲಿ 8:30 ಇಂದ ಸಂಜೆ 4:30 ತನಕ ಅಲೌಡೇ ಇಲ್ಲ. ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅವರ ತರಗತಿಗಳಲ್ಲಿ ಕೂತ್ಕೊಂಡು ಅವರು ಲೆಸನ್ ಕೇಳ್ತಾರೆ, ಅವರು ಟೀಚರ್ಸ್ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾರೆ ವಿನಃ ಅಲ್ಲಿ ಟೀಚರ್ಸ್ ಪೇರೆಂಟ್ಸ್ ಇಂದ ಮೊಬೈಲ್ ಅನ್ನು ಧರಿಸಿ ಮಕ್ಕಳಿಗೆ ಕೊಡುದಿಲ್ಲ ವಿದ್ಯಾರ್ಥಿಗಳಿಗೆ. ಬಟ್ ಸ್ಟಿಲ್ ಮೇಡಮ್ ಓಕೆ ಈಗ ಪೇರೆಂಟ್ ಒಬ್ರು ಕಾಲ್ ಮಾಡಿದ್ರು, ನಾವ್ ಈ ತರ ಬ್ಯಾನ್ ಮಾಡ್ಬೇಕು, ಒಳ್ಳೇದೇ ಅದು ಸರ್ಕಾರ ಮಾಡಿರೋದಂತ ಹೇಳಿ. ಸೊ ಇವತ್ತಿನ ತನಕ ಸ್ಕೂಲ್ ಅಲ್ಲಿ ಒಂದು ಟೀಚರ್ ಒಂದು ವಿದ್ಯಾರ್ಥಿಗಳಿಗೆ ಮೊಬೈಲ್ ಪೇರೆಂಟ್ಸ್ ಇಂದ ತಂದು ಕೊಟ್ಟು ಯೂಸ್ ಮಾಡ್ಲಿಕ್ಕೆ ಮಾಡುವಂತ ಚಾನ್ಸಸ್ ಇಲ್ವೇ ಇಲ್ಲ. ಓಕೆ ಓಕೆ ಮೇಡಮ್ ಈಗ ಏನಂದ್ರೆ ಪೇರೆಂಟ್ಸ್ ಮಕ್ಕಳಿಗೆ ಆ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೊಡೋದಾಗ್ಲಿ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ರೀಲ್ಸ್ ಮಾಡೋದಾಗ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅವರಿಗೆ ಮೊಬೈಲ್ ಕೊಟ್ಟಾಗ್ಲಿ. ಇವನ್ ನಾನು LKG ಕಲಿಸ್ತಾ ಇದ್ದೇನೆ ಕಿಂಡರ್ ಗಾರ್ಡನ್ ಸೆಕ್ಷನ್ ಗೆ. ಪೇರೆಂಟ್ಸ್ ಅವರ ಬಾಯಿಂದಲೇ ಬರ್ತದೆ, ನನ್ನ ಮಗು ಊಟ ಮಾಡ್ಲಿಕ್ಕೆ ಕೇಳುದಿಲ್ಲ ಅದಕ್ಕೆ ನಾನು ಮೊಬೈಲ್ ಕೊಡ್ತೇನೆ, ನನ್ನ ಮಗು ಬರೀಲಿಕ್ಕೆ ಕೇಳುದಿಲ್ಲ ಅದಕ್ಕೆ ನಾನು ಮೊಬೈಲ್ ಕೊಡ್ತೇನೆ. ನಿಜ 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 ಸತ್ಯ. ಈಗ ಮೇಡಮ್ ಐ ಥಿಂಕ್ ಇಟ್ ಶುಡ್ ಬಿ ಬ್ಯಾನ್ ಅಟ್ ಹೋಮ್ ಓನ್ಲಿ. ಇದು ಸ್ಕೂಲ್ ಅಲ್ಲಿ ಬ್ಯಾನ್ ಆಗುವ ಮುಂಚೆ ಇದು ಮನೆಯಲ್ಲಿ ಪೇರೆಂಟ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯನ್ನು ತಗೊಳ್ಳಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಅಲ್ವಾ ಮೇಡಮ್? ಈಗ ಮೇಡಮ್ ತಾವು ಕೂಡ ಕಾಲೇಜಿನ ಟೀಚರ್ ಅಥವಾ ಕಾಲೇಜ್ ಸ್ಕೂಲಿನ ಮೇಡಮ್? ನಾನು ಆಕ್ಚುಲಿ ಕಿಂಡರ್ ಗಾರ್ಡನ್ ಟೀಚರ್, LKG ಗೆ ಕಲಿಸ್ತಾ ಇದ್ದೇನೆ. ಪೇರೆಂಟ್ಸ್ ಆಲ್ಮೋಸ್ಟ್
ಚಿಕ್ಕ ಮಕ್ಕಳ ಕೈಗೆ ಸಣ್ಣ ಸಣ್ಣ ರೀಸನ್ಗೆ ಮೊಬೈಲ್ ಕೊಡೋದು, ಮಕ್ಕಳು ಕೂಗ್ತಾರೆ ಅಂತ ಮೊಬೈಲ್. ಹೌದೌದು, ಅರ್ಥ ಆಯ್ತು. ಹೌದು, ಆ ಬಗ್ಗೆ ಹೇಳಿದ್ರು ಈಗ ಜಯಂತಿ ಮೇಡಮ್ ಅವ್ರು ಕೂಡ ಹೇಳಿದ್ರು. ಆದ್ರೆ ಮೇಡಮ್ ಇಲ್ಲಿ ಎಸ್ ಇದು ಒಳ್ಳೆ ಬೆಳವಣಿಗೆ ಅಂತ ತಾವು ಹೇಳ್ತೀರಿ. ಆದ್ರೆ ಏನ್ ವಿಚಾರ ಅಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ಮಕ್ಕಳು ಹೇಳ್ತಾ ಇದ್ದಾರೆ, ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗೆ ಹೇಳುವಂಥದ್ದು ಅಂದ್ರೆ ಮೊಬೈಲ್ ತೆಗಿಸಿ ಕೊಡ್ಬೇಕಂದ್ರೆ ತೆಗಿಸಿ ಕೊಟ್ಟಿದ್ದಾರೆ ಈಗಾಗಲೇ. ಯಾಕಂದ್ರೆ ವ್ಯಾಲ್ಯೂ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಮೊಬೈಲ್ಗಳಿರುತ್ತೆ ಎಲ್ಲರ ಕೈಯಲ್ಲಿ, ಸಾಧಾರಣದ ಮೊಬೈಲ್ಗಳಿಲ್ಲ ಮಕ್ಕಳ ಕೈಯಲ್ಲಿ. ಸೊ ಹಾಗಿದ್ದಾಗ ಕೊರೋನಾ ಟೈಮಲ್ಲಿ ಮೊಬೈಲ್ ಬಳಕೆ ಆಗ್ಬೇಕಾಗಿತ್ತು, ಅಂದ್ರೆ ವರ್ಚುವಲ್ ಮೀಟಿಂಗ್ಗಳು ಜೊತೆಗೆ ಸ್ಟಡೀಸ್ಗಳು ಅದರಲ್ಲೇ ಆಗ್ತಾ ಇತ್ತು. ಸೊ ಈಗಲೂ ಕೂಡ ಆ ಮಕ್ಕಳು ಏನ್ ಹೇಳ್ತಾರೆ, ಪೋಷಕರಲ್ಲಿ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ಕೊಂಡು. ಅಂದ್ರೆ ಈಗಲೂ ಮೊಬೈಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಇದೆ ಅನ್ನುವಂತ ಒಂದು ಮೈಂಡ್ ಸೆಟ್ ಅನ್ನ ಪೋಷಕರಲ್ಲಿ ಈ ಮಕ್ಕಳು ಬಿತ್ತಿದ್ದಾರೆ. ಪಾಪ ಪೋಷಕರಿಗೆ ಗೊತ್ತಿಲ್ಲ, ಅಂದ್ರೆ ಮೊಬೈಲ್ ಇಲ್ಲೇ ಓದುದು, ಇದ್ರಲ್ಲೇ ಓದುದು ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳು ಇದ್ದಾರೆ. ಸೊ ಹೇಳಿದ್ದಾರೆ. ಸೊ ಆಗಿದ್ದಾಗ ಪಾಪ ಪೋಷಕರಿಗೆ ಗೊತ್ತಿರಲ್ಲ, ಕಲಿಬೇಕು ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ ಕೊಡ್ತಾ ಇದ್ರು. ಈಗ ಕೊರೋನಾ ಮೊಬೈಲ್ ಕೊಡ್ತಿದ್ದಾರೆ ಕೈ, ಯಾಕೆಂದ್ರೆ ಪೇರೆಂಟ್ಸ್ ಮಕ್ಕಳನ್ನು LKG ಹಾಕದೇ ಇದ್ದ ಕಾರಣ ಅವರು ಸ್ಕೂಲಿಗೆ ಬರುವಾಗ ಅಲ್ಲಿ ಪೇರೆಂಟ್ಸ್ ಅವರ ಮೈಂಡ್ ನಲ್ಲಿ ಬರ್ತದೆ, ನಾವು ನಮ್ಮ ಮೊಬೈಲ್ಗೆ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡ್ತೇವೆ ಅಂತ. ಹೌದು. ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಮೇಡಮ್. ಇಲ್ಲಿ ಸರ್ಕಾರ ಓಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ, ನಾವು ಆಸ್ ಎ ಟೀಚರ್ ಆಗಿ ನಾವು ಅದನ್ನ ಫಾಲೋ ಮಾಡ್ಬೇಕು ಅಂತ. ಓಕೆ ಮಕ್ಕಳ ವಿಷಯದಲ್ಲಿ ಮಾತಾಡೋದಾದ್ರೆ ಯಾವ ಟೀಚರ್ ಕೂಡ ಮೊಬೈಲ್ ಇಟ್ಕೊಂಡು ಮಕ್ಕಳಿಗೆ ಕೊಡೋದಿಲ್ಲ ಸ್ಕೂಲ್. ಕರೆಕ್ಟ್. ಎಸ್ ಮೇಡಮ್, ಇದು ಪೇರೆಂಟ್ಸ್ ಮಕ್ಕಳನ್ನ ಮನೆಯಲ್ಲಿ ಹಾಳು ಮಾಡೋದು ಸಣ್ಣ ವಿಷಯಕ್ಕೆ, ಅದು ಕೂಡ ಹೌದೌದು, ನಿಜ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದು ಸಣ್ಣ ಮಕ್ಕಳ ವಿಚಾರವಾದ್ರೆ ಈ ಶಾಲೆ ಕಾಲೇಜಿಗೆ ಹೋಗುವಂತ ಮಕ್ಕಳು ಕೂಡ ಅಂದ್ರೆ ಬಹಳಷ್ಟು ಪೋಷಕರಿಗೆ ಗೊತ್ತಿಲ್ಲ ಇನ್ನೂ ಕೂಡ. ಅಂದ್ರೆ ಇದನ್ನ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಬಹಳಷ್ಟು ಕಾಲೇಜ್ಗಳಲ್ಲಿ ಹೇಳ್ತಾರೆ ಆಡಳಿತ ಮಂಡಳಿ, ಕಾಲೇಜಲ್ಲಿ ಮೊಬೈಲ್ ಫೋನ್ ತರಬಾರ್ದು ಅನ್ನುವಂಥದ್ದು, ಫೈನ್ ಆಗ್ತೀವಿ. ಆದ್ರೂ ಕೂಡ ಮಕ್ಕಳು ಅದನ್ನ ಹೈಡ್ ಮಾಡ್ತಾರೆ, ಮನೆಯವ್ರಿಗೆ ಹೇಳಲ್ಲ. ಕೊರೋನಾ ಟೈಮಲ್ಲಿ ನಾವು ಅದರಲ್ಲೇ ಕಲ್ತಿದ್ದೀವಿ. ಈಗಲೂ ಕೂಡ ಸರ್ ಹೇಳಿದ್ದಾರೆ ಅದನ್ನು ತರಬೇಕು, ಮೊಬೈಲ್ ಅನ್ನು ತರಬೇಕು, ಮ್ಯಾಮ್ ಹೇಳಿದ್ದಾರೆ ಮೊಬೈಲ್ ಅನ್ನು ತರಬೇಕು, ಅದರಲ್ಲೇ ಸ್ಟಡೀಸ್ ಇರುತ್ತೆ ನಮಗೆ, ಅದರಲ್ಲಿ ಇಂಟರ್ನೆಟ್ ಅಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಅನ್ನುವಂಥ ಸುಳ್ಳು ಹೇಳಿ ಮಕ್ಕಳು ಈಗಲೂ ಕೂಡ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದಾಗ ಶ್ರೀಶ್ ಅವರು ಹೇಳಿದಾಗೆ ಮೈಂಡ್ ಡಿಸ್ಟ್ರಾಕ್ಷನ್ ಆಗುವಂಥದ್ದು, ಎಂಟರ್ಟೈನ್ಮೆಂಟ್ಗಳು, ಆ ಇಂಟರ್ನೆಟ್ ಪ್ಯಾಕ್ಗಳನ್ನು ಹಾಕಿಕೊಂಡು, ಸೊ ಕಾಸ್ಟ್ಲಿ ಮೊಬೈಲ್ಗಳನ್ನು ಇಟ್ಟುಕೊಂಡು. ಸೊ ಈ ವಿಚಾರ, ಈ ಒಂದು ಸರ್ಕಾರ ತೆಗೆದುಕೊಂಡಂಥ ಆದೇಶ ಏನಿದೆ ನೋಡಿ, ಇದು ಬಹಳಷ್ಟು ನಮ್ಮ ಪೋಷಕರ ಕಣ್ತೆರೆಸುವಂತಹ ವಿಚಾರ. ಮತ್ತೆ ಈ ಆದೇಶವನ್ನ ಪೋಷಕರು ನೋಡಿದಾಗ ಇದು ಪಕ್ಕಾ ಆಥರೈಸ್ಡ್ ಆಗಿರುವಂಥದ್ದು, ಅಧಿಕೃತವಾಗಿ ಹೇಳಿರುವಂಥದ್ದು ರಾಜ್ಯ ಸರ್ಕಾರ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ತಾವುಗಳು ಮಕ್ಕಳ ಮಾತುಗಳನ್ನ ಕೇಳುವಾಗ ಸ್ವಲ್ಪ ಎಚ್ಚರದಿಂದಿರಿ, ಈ ಒಂದು ಕಾರ್ಯಕ್ರಮವನ್ನ ನೋಡಿ. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ಸರ್, ನಮಸ್ಕಾರ. ಇರ್ಬೋದು ಒಳ್ಪಡ್ದು ಸರ್? ಯತಿನ್, ಎಸ್ ಸರ್, ನಮಸ್ಕಾರ. ಪಾತಿರ್ಲಿ ಸರ್ ದಾದಾಪನ್ ಪರ ಈ ಒಂದು ಆದೇಶದ ಬಗ್ಗೆ. ಸರ್ ನಮಸ್ತೆ, ಕೇನುಂಡೆ? ಸರ್ ನಮಸ್ತೆ, ಕೇನುಂಡೆ? ಎಸ್ ಸರ್, ನಮಸ್ತೆ. ಪಾತಿರ್ಲಿ ಸರ್? ಮೊದಲ ಪಾಠಶಾಲೆ ಓಕೆ. ಪಾತ್ರೆ ಸರ್ ಓಕೆ. ಮೊಬೈಲ್ ಬ್ಯಾನ್ ಆವಡು ಎಡ್ಡೆ ವಿಚಾರ ಅಂತ ಪನ್ಪರೀರ್ ಅಂದ್ರೆ ಮೊಬೈಲ್ ಪನ್ನಗ ತುಂಬಾ ಎಂತ ಗೊತ್ತುಂಟು ಸರ್, ಒಳ್ಳೆ ಮೊಬೈಲ್ ಪುನಗ ಇಂಜಿನ ಪುರ ಪ್ರಾಬ್ಲಮ್ ಇತ್ತು. ಇತ್ತೆ ಮಲ್ಲ ಮೊಬೈಲ್ ಆದ ಐಫೋನ್, ಸ್ಮಾರ್ಟ್ ಫೋನ್, ಇನ್ಸ್ಟಾಗ್ರಾಮ್ ಅವು ಒಂದು ನಮ್ಮದಜ್ಜಿ ಮಲ್ಲ ಫೋನ್. ಓಕೆ. ಐಟು ಜೋಕುಲ ಹಾಳಾಪೇರು ಎಂದು ಪನ್ಪಾರ್ ಗೊತ್ತಂಡೆ. ಶಿಕ್ಷಕರು ಬಂದಿದ್ದಾರೆ, ಎಂಜಿನಿಯರ್ ಬಂದಿದ್ದಾರೆ ಗೊತ್ತಂಡೆ ಸರ್. ಆರು ಬಂದಿನಾಗ 100% ಕರೆಕ್ಟ್ ದಾಟಿ ಬಣ್ಣ ಗೊತ್ತದೆ ಸರ್. ಇಲ್ಲ ನಮ್ಮ ಜೋಕ್ಲಕ್ಕೆ ಮೊಬೈಲ್ ಕೊಡ್ತೀನಿ, ಎಲ್ಲಿ ಜೋಕ್ಲೆಟ್ ಮುಂಜಾದ ಬುಲ್ತಾದ ಮೊಬೈಲ್ ಲಕ್ಷ ಬೆತ್ತಿದ್ದೀನಿ ನಮ್ಮ 10 ಮಿನಿಮಮ್ ಮೊಬೈಲ್ ಓಕೆ. ಜೋಕುಲ್ ನೆಟ್ ಮೊಬೈಲ್ ಇಂದ ಹಾಳಾಪಿರೋದು ಇರ್ಲ ಬಂದ್ಪಾರ್ ಕನ್ನಡ ಮೀಡಿಯಂ ಸರ್. ಎಸ್. ಓಕೆ ಸರ್, ಥ್ಯಾಂಕ್ ಯು ಸೊಲ್ಮೇಲು ಸರ್, ಯತಿನ್ ಸರ್ ಸೊಲ್ಮೇಲು. ಎಸ್, ಜೊತೆಗೆ ಮತ್ತೊಂದು ಕರೆ ಇದೆ. ಬಹಳಷ್ಟು ಕರೆಗಳು ಬರ್ತದೆ, ಸ್ವಲ್ಪ ಹೋಲ್ಡ್ ಮಾಡಿ, ನಾನು ಬರ್ತೀನಿ, ಒಂದು ಕರೆ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್ ಬಂಟ್ವಾಳದಿಂದ. ನಮಸ್ತೆ ಸರ್, ಮಾತಾಡಿ. ಏನ್ ಹೇಳ್ತೀರಾ ಸರ್ ಈ ಒಂದು ಸರ್ಕಾರದ ಆದೇಶದ ಬಗ್ಗೆ? ಈ ಮೊಬೈಲ್ ನ ಒಳಿತು ಮತ್ತು ಕೆಡುಕು ಎರಡು ಇದೆ, ಅದನ್ನು ಉಪಯೋಗಿಸುವುದರಲ್ಲಿ ಇರುವುದು ಕರೆಕ್ಟ್. ಆದ್ರೆ ನಾನು ಹೇಳ್ತಿರೋದು ಈಗಿನ ಕೆಲವೊಂದು ವೈಜ್ಞಾನಿಕ ವಿಚಾರದಲ್ಲಿ ಮೊಬೈಲ್ಗಳು ಅವಶ್ಯಕತೆ ಇರ್ತವೆ ಕೆಲವು ಕಾಲೇಜ್ಗಳಿಗೆಲ್ಲ. ಆವಾಗ ಏನ್ ಮಾಡ್ಬೇಕಂದ್ರೆ ಈ ಶಿಕ್ಷಕರು ಅವರ ಮೊಬೈಲ್ ಅನ್ನು ಬೆಳಿಗ್ಗೆ ತೆಗೆದುಕೊಟ್ಬಿಟ್ಟು ಅವಶ್ಯಕತೆ ಇದ್ದಾಗ ಅವರಿಗೆ ಕೊಡ್ಬಹುದು, ಮತ್ತೆ ಸಂಜೆ
ವಾಪಸ್ ಬರುವಾಗ ವಾಪಸ್ ಕೊಡು ಹಾಗೂ ಮಾಡಬಹುದು. ಓಕೆ. ಇನ್ನೊಂದು ಅವರ ಪೋಷಕರ ಇಬ್ಬರದು ಮೊಬೈಲ್ ನಂಬರ್ ತಗೊಂಡು ಇವರು ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ಅಂದ್ರೆ ಪ್ರಾಥಮಿಕ ಅಂತ ಮಕ್ಕಳಿಗೆ ಅದ್ರಲ್ಲಿ ಏನು ಇದಿದ್ರೆ ಅವರು ಅವರ ಮೊಬೈಲ್ ಅಲ್ಲಿ ಶಿಕ್ಷಕರಿದ್ದಾರೆ ಅವರ ಮೊಬೈಲ್ ಇಂದ ಫೋನ್ ಮಾಡುವಾಗೆ ಮಾಡಬಹುದು. ಇನ್ನೊಂದು ಅವರ ಬ್ಯಾಗ್ ಇದೆಲ್ಲ ಮಧ್ಯಾಹ್ನ ಹೊತ್ತಲ್ಲಿ ಊಟ ಟೈಮಲ್ಲಿ ಅವರನ್ನು ಹೊರಗೆ ಕಳಿಸಿ ಅವರ ಬ್ಯಾಗ್ ನ ಒಳಗೆ ಒಂದು ಚೆಕ್ ಮಾಡುದು ಒಳ್ಳೇದು. ಯಾಕಂದ್ರೆ ಅದ್ರಲ್ಲಿ ಏನಾದ್ರೂ ಜಾಸ್ತಿ ಹಣ ಇದ್ರೆ ಅಥವಾ ಮೊಬೈಲ್ ಇದ್ರೆ ಅಥವಾ ಈಗ ಹೇಳಿದ್ದಾಗಲ್ಲ ಇಷ್ಟೆಲ್ಲ ಇರ್ತವಲ್ಲ ಅದನ್ನೆಲ್ಲ ಕಾಲೇಜಿನ ಲೆವೆಲ್ ಅಲ್ಲಿ ಸ್ವಲ್ಪ ಹೈಸ್ಕೂಲ್ ಕಾಲೇಜ್ ಲೆವೆಲ್ ಅಲ್ಲಿ ಶಿಕ್ಷಕರು ಚೆಕ್ ಮಾಡಿದ್ರೆ ಸ್ವಲ್ಪ ಭಯ ಹುಟ್ಟುತ್ತದೆ ಮಕ್ಕಳಿಗೆ ಅಲ್ವಾ. ಜಾಸ್ತಿ ಹಣ ಇದ್ರೆ ಪೋಷಕರಲ್ಲಿ ಕೇಳ್ಬೋದು ಫೋನ್ ಮಾಡಿ ಯಾಕೆ ಕೊಟ್ಟಿದ್ದೀರಿ ಏನು ಅಂತ ಅಲ್ವಾ. ಅಲ್ಲಿ ಹಾಗೆ ತಪ್ಪಲಿಕ್ಕೂ ಇದಿರಲ್ಲ ಮಕ್ಕಳು ಇರಲ್ಲ. ಬರ್ತದೆ ಪೋಷಕರಿಗೆ ವಿಷಯ ತಿಳಿತಾರೆ ಅನ್ನುವ ಇದರಿಂದಾಗಿ ಸ್ವಲ್ಪ ಅವರಿಗೆ ಭಯ ಹುಟ್ಟುತ್ತದೆ. ನನ್ನ ಪ್ರಕಾರ ಅದರಲ್ಲಿ ಒಳಿತು ಇದೆ ಕೆಡುಕು ಇದೆ. ಅದನ್ನು ನಾವು ಬಳಸೋದ್ರಲ್ಲಿ ಇರುದು ಮಾಡಿದ್ರೆ ಒಳ್ಳೇದು. ಒಂದು 7ನೇ ಕ್ಲಾಸ್ ವರೆಗೆ ಬೇಕಾಗಿಲ್ಲ. ಯಾಕಂದ್ರೆ ಈಗ ಮಳೆ ಬರುವಾಗ ರಜೆ ಇದೆ ಇಲ್ವಾ ಅಂತ ತೋರಿಸಲಿಕ್ಕೆಲ್ಲ ಬೇಕಾಗ್ತದೆ. ಇಲ್ಲದ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ ಅಲ್ವಾ. ಅವಶ್ಯಕತೆ ಇಲ್ಲ. ಸರಿ ಸರಿ. ಓಕೆ ಸೂರ್ಯಪ್ರಕಾಶ್ ಅವರು, ಥ್ಯಾಂಕ್ ಯು. ಪೋಷಕರ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಾನು ಬರ್ತೀನಿ. ತಾವು ಹೇಳಿದಾಗ ಎಲ್ಲ ಚೆಕ್ಅಪ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೊಂದು ಸ್ಟಾಫ್ ಇಡಬೇಕಾಗುತ್ತೆ, ಅದಾಗಲ್ಲ. ಜೊತೆಗೆ ಯಾರ ಬ್ಯಾಗ್ಗಳನ್ನ ಚೆಕ್ ಮಾಡುವಂಥದ್ದು ಕೆಲವು ನಮ್ಮ ಒಂದು ವಿಚಾರ. ಈಗ ಬಹಳಷ್ಟು ಈ ಹಿಂದೆ ಹೋದಂತಹ ಕಾಲೇಜ್ ತರ ಶಾಲೆ ತರ ಇಲ್ಲ. ಈಗ ನಮ್ಮ ಪ್ರೈವೇಸಿಗಳು, ನಮ್ಮ ಏನು ಹೇಳ್ತೀರಿ ನೋಡಿ ವೈಯಕ್ತಿಕ ವಿಚಾರಗಳು, ಸೊ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಹಳಷ್ಟು ಜನರು ಏನು ಪೊಲೀಸ್ ಠಾಣೆ ಮೆಟ್ಲೇರಿದನ್ನು ನಾವು ನೋಡಿದ್ದೀವಿ ಸ್ಟೂಡೆಂಟ್ಸ್ಗಳು. ಸೊ ದಟ್ಸ್ ವೈ. ಮೇಡಮ್, ಈಗ ಬಹಳಷ್ಟು ಕರೆಗಳು ಬರ್ತದೆ, ಸ್ವಲ್ಪ ಹೋಲ್ಡ್ ಮಾಡಿ, ನಿಮ್ಮಲ್ಲಿ ನಾನು ಬರ್ತೀನಿ. ಏನಂತ ಹೇಳಿದ್ರೆ, ಈ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಹೇಳ್ತಾರೆ. ಅಡ್ವಾಂಟೇಜಸ್ ಅಂದ್ರೆ ಯಾಕೆ ಬೇಕು ಅಂದ್ರೆ ಬೇಕು, ಕೆಲವು ವಿಚಾರಗಳಿಗೆ ಬೇಕು. ಆಸ್ ಎ ಟೀಚರ್ ಆಗಿ ತಾವೇ ಹೇಳ್ಬೇಕು ಮೇಡಮ್, ಯಾಕೆ ನೀಡಿದೆ ಮೊಬೈಲ್ ಫೋನ್ನ. ಯಾಕಂದ್ರೆ ಈಗ ಅವರು ಹೇಳಿದ್ರು ಬೆಳಿಗ್ಗೆ ತೆಗೆದುಕೊಂಡು ಸಂಜೆ ಕೊಡುವಂಥದ್ದು, ಇದು ಗೊತ್ತಿಲ್ಲ ಎಷ್ಟು ವರ್ಕೌಟ್ ಆಗುತ್ತೆ. ಬಟ್ ಸ್ಟಿಲ್ ಮೊಬೈಲ್ ಫೋನ್ನ ನೀಡಿ ಏನಿದೆ, ಯಾಕಂದ್ರೆ ಇಷ್ಟು ನಾವು ನೋಡಿದ್ದೀವಿ ಆಸ್ ಎ ಟೀಚರ್ ಆಗಿ, ಆ ಒಂದು ದೈನಂದಿನ ಚಟುವಟಿಕೆ ತಾವು ನೋಡಿದ್ರಿ. ಏನ್ ಹೇಳ್ತೀರಿ, ಎಷ್ಟು ಎಫೆಕ್ಟಿವ್ ನೀಡ್ ಏನಿದೆ? ಎಸ್, ಕೋವಿಡ್ ನ ಮೊದಲು ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಕಾಲೇಜ್ ತಂತಾನಾಗಿ ನಡೀತಾ ಇತ್ತು, ನಾರ್ಮಲ್ ವೇಯಲ್ಲಿ ನಡೀತಾ ಇತ್ತು. ಕೋವಿಡ್ ನ ನಂತರ ನಾವು ಶಿಕ್ಷಕರಾಗಿ ನಾವು ಕೂಡ ಅದರ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ತೋರಿಸಿದ್ದೇವೆ. ಬಿಕಾಸ್ ಕ್ಲಾಸಸ್ ಅದರಿಂದವೇ ನಡೀತಾ ಇತ್ತು. ಆದ ಕಾರಣ ನಾವು ಸ್ಟೂಡೆಂಟ್ಸ್ ಇದ್ದು ಮತ್ತೆ ಪೋಷಕರದ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಯಾವುದೇ ಒಂದು ಮೆಸೇಜ್ ಅನ್ನ ತಿಳಿಸ್ಬೇಕು, ನೋಟಿಸ್ ಅನ್ನ ತಿಳಿಸ್ಬೇಕು, ಸ್ಕೂಲ್ಗಳು ತೆರೆದಿರ್ತಿರ್ಲಿಲ್ಲ. ಆದ ಕಾರಣ ನಾವು ಹಾಗಾಗಿ ಆ ಗ್ರೂಪ್ ನ ಮೂಲಕ ತಿಳಿಸ್ತಾ ಇದ್ವಿ. ಸೊ ಅಂತಹ ಗ್ರೂಪ್ಗಳ ಅವಶ್ಯಕತೆ ಈಗಲೂ ಇದೆ. ಬಿಕಾಸ್ ಅಷ್ಟು ವಿಚಾರಗಳು ಶಾಲೆಯಲ್ಲಿ ಕೂಡ ಬೆಳವಣಿಗೆ ನಡೀತಾ ಇರ್ತದೆ. ಎಲ್ಲವೂ ನಾವು ಮಕ್ಕಳ ಮೂಲಕ ತಿಳಿಸಬಹುದು ಅಥವಾ ಫೋನ್ ಮಾಡಿ ತಿಳಿಸುವಷ್ಟು ನಮ್ಗೆ ಕೂಡ ಅಷ್ಟು ಸಮಯ ಇಲ್ಲದೆ ಇರುವ ಕಾರಣ ನಮ್ಗೆ ಅಂತಹ ವಿಚಾರಗಳನ್ನು ತಿಳಿಸ್ಲಿಕ್ಕೆ, ಹೌದು, ಫೋನ್ ಮಾಡಿ ತಿಳಿಸುವಷ್ಟು ವಿಚಾರ ಸಮಯ ಇಲ್ಲದ ಕಾರಣ ಅಂತಹ ವಾಟ್ಸ್ಆಪ್ ಗ್ರೂಪ್ಗಳ ಒಂದು ಅಡ್ವಾಂಟೇಜಸ್ ಅನ್ನು ಯಾಕೆ ತಗೊಳ್ಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನ ಬಳಕೆಯನ್ನ ಮಾಡ್ತೇವೆ. ಅದನ್ನ ಹೊರತುಪಡಿಸಿ ನಮಗೆ ಶಾಲೆಯಲ್ಲಿ ಯಾವುದೇ ಆದಂತಹ ಬೇಕೇ ಬೇಕು ಅನ್ನೋ ಒಂದು ಯಾವ ಶಿಕ್ಷಕರು ಹೇಳುವುದಿಲ್ಲ. ಅಂದ್ರೆ ಫೋನ್ ಇರ್ಲೇಬೇಕು, ಕಳಿಸಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಒಂದು ಲಿಮಿಟೇಷನ್ಸ್ ಅಂತ ಹೇಳಿ ನಾವು ಹಾಕ್ತಾನೆ ಇಲ್ಲ, ಬೌಂಡ್ರೀಸ್ ಅಂತ ಹೇಳಿ. ಬಟ್ ಕೆಲವು ಶಾಲೆ ಕಾಲೇಜುಗಳಲ್ಲಿ ತುಂಬಾ ರೂರಲ್ ಏರಿಯಾದಿಂದ ಎಲ್ಲ ಕೆಲವರು ಬರ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ನಾವೇನಾದ್ರು ಸ್ಪೆಷಲ್ ಕ್ಲಾಸ್ ನಡೆಸ್ತಾ ಇದ್ದೇವೆ, ಶನಿವಾರ ನಂತರ ಮಧ್ಯಾಹ್ನ ಶಾಲೆ ಇದೆ, ಇದನ್ನೆಲ್ಲ ವಿಚಾರಗಳನ್ನ ತಿಳಿಸುವ ಒಂದು ನಿಟ್ಟಿನಲ್ಲಿ ನಾವು ಇವಾಗ ಟೆಕ್ನಾಲಜಿ ಬಳಕೆ ಅಡ್ವಾನ್ಸ್ಮೆಂಟ್ ಇರುವ ಕಾರಣ ನಾವು ಅದನ್ನು ಯೂಸ್ ಮಾಡ್ತಿದ್ದೇವೆ ಹೊರತು ಅದು ಕಡ್ಡಾಯವಾಗಿ ಬೇಕೇ ಬೇಕು, ಈ ಶಿಕ್ಷಕರು ಶಿಕ್ಷಕರಿಂದವೇ ಇದು ಸ್ಟಾರ್ಟ್ ಆಗ್ತಾ ಇದೆ ಅದು ಅನ್ನೋದು ಯಾವುದೇ ಒಂದು ರೀತಿಯಾದಂತ ಮಾತಿಲ್ಲ. ಸೊ ನಾವು ಇಲ್ಲದೆಯೂ ಕೂಡ ಶಾಲೆ ಕಾಲೇಜನ್ನು ನಡೆಸಿದ್ದೇವೆ, ಇನ್ನು ನಡೆಸಲಿಕ್ಕೂ ತಯಾರಾಗಿದ್ದೇವೆ. ಆಡಳಿತ ಮಂಡಳಿಯವರು ಕೂಡ ಇದನ್ನೇ ಹೇಳ್ತಾರೆ. ನಮ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳ ಆಡಳಿತ ಸಿಬ್ಬಂದಿ ವರ್ಗದವರು ಕೂಡ ಮೊಬೈಲ್ ಫೋನ್ ಇರ್ಲೇಬೇಕು ಅಂತ ಯಾವುದೇ ಒಂದಿಲ್ಲ. ಅವ್ರು ಆಗ್ಲೇ ಹೇಳಿದಾಗೆ ಕ್ಲಾಸ್ ಅವರ್ಸ್ ನಂತರ ನಾವು ಅದನ್ನ ಮೆಸೇಜ್ ಗಳನ್ನ ಹಾಕುವಂತದ್ದು, ಯಾವುದೇ ಒಂದು ಹೋಮ್ ವರ್ಕ್ ಆಗಿರ್ಲಿ, ಹೋಮ್ ವರ್ಕ್ ಇಲ್ಲದಿದ್ರೆ ನಾವು ವರ್ಕ್ ಅದು ಕೊಡಬಹುದು. ಅಂತ ಒಂದು ವ್ಯವಸ್ಥೆ ಈಗ ಇಲ್ವೇ ಇಲ್ಲ ಬಿಕಾಸ್ ಆಫ್ ದಟ್ ಕೋವಿಡ್. ಸೊ ಅದ ನಂತರ ನಾವು ಆ ಬ್ಯಾಕ್ ಟು ದಟ್ ಸ್ಕ್ವೇರ್ ಒನ್ ಬರ್ಲಿಕ್ಕೆ ನಾವು ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಆ ಫೋನ್ಗಳ ಬಳಕೆ ಈಗ
ಜಾಸ್ತಿ ಆಗ್ತಾ ಜಾಸ್ತಿ ಇದೆ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಪಕ್ಕ ಕಂಪಲ್ಸರಿ ಇತ್ತು ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡುವಂತದ್ದು. ಸೊ ಅದೇ ಟ್ರೆಂಡ್ ಈಗ ಅದೇ ಟ್ರೆಂಡ್ ನಾವು ವಾಪಸ್ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಕೇಳ್ತಾ ಇಲ್ಲ ಅನ್ನೋದು ಅದ ಅಂತ ಅನ್ಕೊಂಡಿದ್ದಾರೆ. ಬಟ್ ನಮ್ಗೆ ಈಗ ಈಗ ಕಾನೂನೇ ಹೇಳ್ತಾ ಇದೆ ಅಂತ ಅಂದ್ಮೇಲೆ, ಸರ್ಕಾರವೇ ಹೇಳ್ತಾ ಇದೆ ಅಂತ ಅಂದ್ಮೇಲೆ, ನಾವು ಒಂದೆರಡು ಸ್ಕೂಲ್ 2 ಕಾಲೇಜ್ಗಳು ಮಾತ್ರ ಅಲ್ಲ, ಇದು ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಅಂತ ಹೇಳಿ ಮಾಡ್ಬೇಕು. 1-2 ದಿನ ಆ ಚೇಂಜಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದೇ ಹೊರತು ಒಟ್ಟಾರೆ ಅದನ್ನ ಬ್ಯಾನ್ ಮಾಡಿದ್ರೆ ಎಲ್ಲರಿಗೂ, ಶಿಕ್ಷಕರಿಗೂ ಆಗಿರ್ಲಿ, ಪೋಷಕರಿಗೂ ಆಗಿರ್ಲಿ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಇದು ಉತ್ತಮವಾದಂತಹ ಒಂದು ಆದೇಶ ಅಂತಾನೆ ಹೇಳ್ಬೋದು, ಯಾವುದೇ ನೀವು ಆಂಗಲ್ ಅಲ್ಲಿ ನೋಡಿದ್ರು. ಓಕೆ ಓಕೆ, ಎಸ್ ಮೇಡಮ್, ಬರ್ತೇನೆ. ಶ್ರೀಶಾ ಅವರು, ಈಗ ನೋಡಿ, ಈ ಹಿಂದೆ ತಾವುಗಳು ಕೊರೋನಾ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ಕಲಿತಾ ಇದ್ರಿ, ಹೌದಲ್ವಾ? ತಾವುಗಳು ಕಲ್ತಿದ್ದೀರಿ. ಸೊ ಹಾಗಿದ್ದಾಗ ಅದಕ್ಕೆ ಒಂದು ಅಡಿಕ್ಷನ್ ಆಗಿರುತ್ತೆ, ಅಡಿಕ್ಟ್ ಆಗಿರ್ತೀರಿ. ಸೊ ಹಾಗಿದ್ದಾಗ ಈಗ ಅಂದ್ರೆ ಯಾವ್ದೊಂದು ಇನ್ಫಾರ್ಮೇಶನ್ ಬೇಕಾಗ ಗೂಗಲ್ ಅಲ್ಲಿ ನೋಡುವಂಥದ್ದು, ನಮ್ಗೆ ಏನಾದ್ರು ಮ್ಯಾಟರ್ ಬೇಕಿತ್ತೆ. ಸೊ ಹಾಗಿದ್ದಾಗ ಇದು ಕಷ್ಟ ಆಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ, ಏನ್ ಹೇಳ್ತೀರಿ? ಈಗ ಅಂದ್ರೆ ಹಾಸ್ಟೆಲಲ್ಲಿ ನಾವಿದ್ದೇವೆ, ಆಗ ನಮ್ಗೆ ಮೊಬೈಲ್ ಫೋನ್ ಯೂಸ್ ಮಾಡಕ್ಕಾಗಲ್ಲ. ಸೊ ನಾವು ಬುಕ್ಸ್ ಎಲ್ಲ ಇರ್ತದೆ, ಡಿಕ್ಷನರಿ ಇರ್ತದೆ, ಯೂಸ್ ಮಾಡ್ಬೋದು. ನಾವು ಅನ್ಕೊಳ್ತೇವೆ ತುಂಬಾ ಟೈಮ್ ತಗೊಳ್ತದೆ ಬುಕ್ಸ್ ಎಲ್ಲ ನೋಡಿದ್ರೆ. ನೋ, ಬಿಕಾಸ್ ಮೊಬೈಲ್ ನಾವು ಬಳಕೆ ಮಾಡಿದ್ರೆ ಅದು ಸೊಲ್ಯೂಷನ್ ಫಸ್ಟ್ ಸಿಗ್ಬೋದು. ಮತ್ತೆ ಅದು ನಮ್ಗೆ ಅಡಿಕ್ಟ್ ಆಗಿರೋ ಆರ್ ಅಟ್ರಾಕ್ಟಿವ್ ಆಗಿರೋ ಕಾರಣ ತುಂಬಾ ಟೈಮ್ ಅದಲ್ಲಿ ಗ್ಯಾರಂಟಿ ಹೋಗುತ್ತೆ. ಸೊ ನಾವು ಬುಕ್ಸ್ ಓದೋದ್ರಿಂದ ನಮ್ಮ ವೊಕ್ಯಾಬ್ಯುಲರಿ ಸಹ ಹೆಚ್ಚಾಗುತ್ತೆ, ಮಾತಾಡುವ ಶೈಲಿ ಇಂಗ್ಲಿಷ್ ಆಗಿರ್ಬೋದು ಅದು ಸಹ ಇಂಪ್ರೂವ್ ಆಗುತ್ತೆ. ಸೊ ರೀಡಿಂಗ್ ಸ್ಟೈಲ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಬುಕ್ಸ್ ಓದೋದು ಅಭ್ಯಾಸ ಮಾಡ್ಕೋಬಹುದು ಅಂತ. ಅಂದ್ರೆ ನಾವು ಈಗ ಇಂಟರ್ನೆಟ್ ಅಲ್ಲಿ ಹುಡುಕ್ತೀರಿ ಅಥವಾ ಅಲ್ಲಿ ಕಲಿಯೋದಕ್ಕಿಂತ ಬುಕ್ಸ್ ಓದಿ ಕಲಿಯೋದು ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀರಿ. ಟೀಚರ್ಗಳು ಅದನ್ನ ಹೇಳ್ತೀರಿ? 100%. ಓಕೆ, ಇವಾಗ ನಾನು ಅದೇ ಹೇಳಿಕೆ ಬಂದೆ. ಪುಸ್ತಕವು ಏನು ರಿಪ್ಲೇಸ್ ಮಾಡಬಹುದಾ ಟೆಕ್ನಾಲಜಿ? ಖಂಡಿತ ಇಲ್ಲ. ಪುಸ್ತಕದಲ್ಲಿ ಇರುವಂತಹ ಒಂದು ಶಕ್ತಿ ಏನಿದೆ, ಆ ಜ್ಞಾನ ಏನಿದೆ, ಅದರಲ್ಲಿ ನಾನು ಅದೇ ಆಗ್ಲೇ ಹೇಳಿದಾಗೆ ಪುಸ್ತಕ ಏನ್ ಕೆಲಸ ಮಾಡ್ತದೆ, ನಮ್ಮ ಐಕ್ಯೂ ಅನ್ನ, ನಮ್ಮ ಜ್ಞಾನವನ್ನ ಬೆಳೆಸ್ತದೆ. ಬಹಳ ಜನರು ಈಗ ತಂದೆ ತಾಯಿ ಹೇಳ್ತಾ ಇದ್ರೆ ಮೊಬೈಲ್ ಅನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ ಮಕ್ಕಳು ಹೇಳ್ತಾರೆ, ನಾನು ಇದರಿಂದ ಕಲಿತಾ ಇದ್ದೇನೆ, ಇದರಲ್ಲಿ ನೋಟ್ಸ್ ಇದೆ ಅನ್ನುವಂಥದ್ದು, ಇದರಲ್ಲಿ ಗೂಗಲ್ ಹೊಡೆದ್ರೆ ನೋಟ್ಸ್ ಸಿಗುತ್ತೆ, ಆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಸ್ ಇಟ್ ಎಫೆಕ್ಟಿವ್ ಅನ್ನೋದು? ಎಕ್ಸಾಕ್ಟ್ಲಿ, ನಾನೀಗ ಅದೇ ಹೇಳಲಿಕ್ಕೆ ಬಂದೆ. ಈಗ ಪುಸ್ತಕ ಕೇವಲ ಅದು ಮಾತ್ರ ಮಾಡುವಂತದ್ದು ಕೆಲಸ, ಜ್ಞಾನವನ್ನ ಹೆಚ್ಚಿಸ್ತದೆ, ನಮ್ಗೆ ತುಂಬಾ ವಿಚಾರಗಳನ್ನ ನಮ್ಗೆ ಅದು ಗೊತ್ತು ಮಾಡಿಸ್ತದೆ. ಯಾವುದು ಪುಸ್ತಕ ಕೇವಲ ಅದು ಮಾತ್ರ ಮೊಬೈಲ್ ಮಾಡ್ತದೆ ಅಂತ ಆದ್ರೆ ನಾವು ಯಾವತ್ತೂ ಹೇಳುದಿಲ್ಲ ಮೊಬೈಲ್ ಕೆಟ್ಟದು, ಮೊಬೈಲ್ ನಿಷೇಧ ಮಾಡಬೇಕು ಅನ್ನೋದು. ಬಟ್ ಪುಸ್ತಕ ಮಾಡುವಂತಹ ಕೆಲಸ ಕೇವಲ 20% ಮಾತ್ರ ಮೊಬೈಲ್ ಮಾಡುವಂತದ್ದು, ಉಳಿದ 80% ಅದು ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಇರುವಂತದ್ದು. ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿದ್ದೇವೆ, ನಮ್ಮ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು ಕೂಡ PDF ಅಂತ ಹೇಳಿ ಓಪನ್ ಮಾಡ್ತಾರೆ, ಅದೇನೋ ಒಂದು ನೋಟಿಫಿಕೇಶನ್ ಬರ್ತದೆ, ಫೇಸ್ಬುಕ್ ಅಲ್ಲಿ ಯಾರೋ ಒಂದು ಲೈಕ್ ಮಾಡಿದ್ರು, ಯಾರು ಲೈಕ್ ಮಾಡಿದ್ರು ಅಂತ ಹೇಳಿ ನೋಡ್ತೇವೆ, ಅಲ್ಲೇ ಮುಗೀತು ನಮ್ಮ ಟೈಮ್. ಒಮ್ಮೆ ನೀವು ಇಂತಹ ಸಾಮಾಜಿಕ ಜಾಲತಾಣ ಒಳಗೆ ನುಗ್ಗಿದ್ರ ಅದು ಒಂದು ಸಮುದ್ರ ಇದ್ದಾಗೆ, ಅದು ನೀವು ಅಲ್ಲೇ ನೀವು ನಿಮ್ಮೊಂದು ಎಂಟರ್ಟೈನ್ಮೆಂಟ್ ಲೋಕಕ್ಕೆ ಕರ್ಕೊಂಡು ಹೋಗಿ ಬಿಡ್ತದೆ. ಇಲ್ಲಿ PDF ಹೋಯ್ತು, ಸಬ್ಜೆಕ್ಟ್ ಹೋಯ್ತು, ರಿವಿಷನ್ ಹೋಯ್ತು. ಸೊ ಹಾಗಾಗಿ ಪುಸ್ತಕವನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ, ಆ ಒಂದು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪುಸ್ತಕದ ಕೆಲಸ 1% ಮಾಡ್ತದೆ, ಮಾಡುದಿಲ್ಲ ಅಂತಲ್ಲ. ಆಗ್ಲೇ ಸರ್ ಹೇಳಿದಾಗೆ ಅಡ್ವಾಂಟೇಜ್ ಅದೇ, ನಿಮಗೆ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತದೆ, ಬಟ್ ಅಷ್ಟೇ ಡಿಸ್ಟ್ರಾಕ್ಷನ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಅದು ಕಾನ್ಸಂಟ್ರೇಷನ್ ಲೆವೆಲ್ ಕಳಪೆ ಆಗ್ಲಿಕ್ಕೆ ಕಾರಣನೇ ಅದು. ಪುಸ್ತಕದಲ್ಲಿ ನೀವು ಡಿಸ್ಟ್ರಾಕ್ಟ್ ಆಗ್ಲಿಕ್ಕೆ ಯಾವುದೇ ಸಾಧ್ಯ ಇಲ್ಲ. ಒಂದು ಪೇಜಿಂದ ಇನ್ನೊಂದು ಪೇಜ್ ಇಲ್ಲದ್ರೆ ಮುಚ್ಚಿ ಬೇರೆ ಕೆಲಸ ಮಾಡ್ತೀರಿ, ಮತ್ತೆ ವಾಪಸ್ ಬರ್ತೀರಿ. ಬಟ್ ಫೋನಲ್ಲಿ ಆಗಲ್ಲ, ನೀವು ಬೇರೆ ಕೆಲಸನೂ ಮಾಡುದಿಲ್ಲ, ನೀವು ನಿಮ್ಮ ಕೆಲಸನೂ ಮಾಡುದಿಲ್ಲ, ನೀವು ಅದ್ರ ಮಧ್ಯದಲ್ಲಿ ಏನು ಡಿಸ್ಟ್ರಾಕ್ಷನ್ ಇದೆ ಆ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ಬುಕ್ಸ್ ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಎನಿ ಚಾನ್ಸಸ್ ಅಂತ ನಾವು ಹೇಳುದು ಅಲ್ವಾ. ಸೊ ಹಾಗಿದ್ದಾಗ ಮಕ್ಕಳ ವಿಚಾರದಿಂದ ಬ್ಯಾನ್ ಮಾಡಿದ್ರೆ ಪಕ್ಕ ಒಳ್ಳೆಯ ವಿಚಾರ. ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನಾನು ಹರೀಶ್ ಅಂತ ಬೆಂಗಳೂರಿನ. ಹರೀಶ್ ಅವರು, ಎಸ್ ಸರ್, ಮಾತಾಡಿ ಸರ್. ವಿಚಾರಗಳು ಬಂದಲ್ಲಿ ಸ್ಟೂಡೆಂಟ್ ಹೇಳಿದಾಗೆ ಮೊಬೈಲ್ ತುಂಬಾ ಸರಿ ಹೌದು, ಬಟ್ ತುಂಬಾ ಡಿಸ್ಟ್ರಾಕ್ಷನ್ ಆಗುತ್ತೆ ಖಂಡಿತ. ನೋಡ್ಲಿಕ್ಕೆ ಹೋಗುವ ನಮ್ಗೆ ಆಗುತ್ತೆ, ದೊಡ್ಡವರಿಗೆ ಆಗುತ್ತೆ, ಮತ್ತೆ ಮಕ್ಕಳಿಗೆ ಖಂಡಿತ ಹಾಗೆ ಆಗುತ್ತೆ. ಏನೋ ಒಂದು ನೋಡ್ಲಿಕ್ಕೆ ಹೋಗುವಾಗ ಬೇರೆ ಏನಾದ್ರು ಬರುತ್ತೆ, ಬಿಟ್ಟು ನಾವು ಅದರಿಂದ ಹೋಗಿರ್ತೇವೆ. ಹಾಗಾಗಿ ಡಿಸ್ಟ್ರಾಕ್ಷನ್ ತುಂಬಾ ಜಾಸ್ತಿ ಮೊಬೈಲ್. ಹೇಳಿ ಸರ್, ಮಾತಾಡಿ. ಎಲ್ಲರಿಗೂ ಒಂದೇ ರೀತಿಯ ನಿಯಮಗಳು ಕೇಳ್ತಾ ಇದೆ ಸರ್. ತಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇರಬೇಕು ಬಹುಶಃ. ಕೇಳ್ತಾ ಇದೆ, ಮಾತಾಡಿ ಸರ್.
ನನ್ನ ಅಭಿಪ್ರಾಯ ಏನಂದ್ರೆ ಈ ಮೊಬೈಲ್ ಬಗ್ಗೆ ಎಲ್ರಿಗೂ ಒಂದೇ ರೀತಿಯ ನಿಯಮವನ್ನು ಹೇರೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೆಲವು ಸಲ ಅನಿವಾರ್ಯ ಇರ್ಬೋದು, ಕೆಲವು ದೂರದಿಂದ ಬರುವ ಎಸ್ಪೆಷಲಿ ಹೆಣ್ಮಕ್ಕಳಿಗೆಲ್ಲ ಕಮ್ಯುನಿಕೇಶನ್ಗೆಲ್ಲ ಸ್ವಲ್ಪ ತುಂಬಾ ಅನಿವಾರ್ಯ ಇರ್ಬೋದು ಕೆಲವು ಮಕ್ಕಳಿಗೆ. ಅದಕ್ಕೆ ಎಷ್ಟು ಕೇಸ್ ಅದನ್ನು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ರಿಗೂ ಒಂದೇ ಮಾನದಂಡ ಮಾಡೋ ಬದಲು ತೀರಾ ಅಗತ್ಯ ಇರುವ ಮಕ್ಕಳಿಗೆ ಅಟ್ಲೀಸ್ಟ್ ಫೀಚರ್ ಫೋನ್ ಫೋನ್ ಈಗ ಪ್ರಮುಖವಾಗಿ ತಾವು ಹೇಳುವಂತದ್ದು ದೂರದಿಂದ ಬರುವ ಮಕ್ಕಳಿಗೆಲ್ಲ ಸಮಸ್ಯೆ ಆಗುತ್ತೆ ಇದರಿಂದ ಅಂತ ಹೇಳುವಂತದ್ದು, ಅದಕ್ಕೊಂದು ಆ ಒಂದು ವಿಚಾರ ಮಾತ್ರ. ಹೌದು ಆ ರೀತಿಯಲ್ಲಿ. ಮತ್ತೆ ಫೀಚರ್ ಫೋನ್ ಇಂದ ಈಗ ಅಂತದೇನು ಆಗುದಿಲ್ಲ, ಈ ಬಟನ್ ಫೋನ್ ಹೌದು ಹೌದು ಕರೆಕ್ಟ್. ಬಟ್ ಅದನ್ನೆಲ್ಲ ಈಗ ಯಾರು ಯೂಸ್ ಮಾಡ್ತಾರೆ ಸರ್ ಮಕ್ಕಳು? ಓಕೆ ಓಕೆ ಎಸ್ ಸರ್ ಎಸ್ ಸರ್ ಓಕೆ ಥ್ಯಾಂಕ್ ಯು. ಮತ್ತೆ ಮೇಡಮ್ ಹೇಳಿದ್ರು ಕೊರೋನಾ ಟೈಮ್ ಅಲ್ಲಿ ಅದೆಲ್ಲ ಫೋನ್ ಎಲ್ಲ ಬಳಸಿದ್ದೀವಿ ಅಂತ. ಆ ಸಂದರ್ಭದಲ್ಲಿ ಹೌದು, ಬಟ್ ಏನಂದ್ರೆ ಅದು ಈಗ ಕಮ್ಯುನಿಕೇಶನ್ಗೆ ಪೇರೆಂಟ್ಸ್ ಫೋನ್ ಇದ್ರೆ ಸಾಕಲ್ಲ, ಮಕ್ಕಳ ಹತ್ರ ಫೋನ್ ಇರ್ಬೇಕು ಅಂತಿಲ್ಲ ಅಲ್ಲ. ಕರೆಕ್ಟ್ 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 ನಿಜ ನಿಜ ನಿಜ. ಬೇಕೆಲ್ಲ ಈಗ ನೋಟ್ಸ್ ಆಗಿ ಇನ್ನೊಂದಾಗಿದೆ, ಮಕ್ಕಳ ಪೇರೆಂಟ್ಸ್ ಸಾಕಲ್ಲ ಅಂತ ಫೋನ್ಗಳು ಮಕ್ಕಳ ಅಲ್ವಾ. ತೀರಾ ಅನಿವಾರ್ಯ ಇದ್ದವರಿಗೆ ಬಟನ್ ಫೋನ್ ಗಳನ್ನು ಕೊಡಬಹುದು, ಅವ್ರಿಗೆ ಕಮ್ಯುನಿಕೇಶನ್ ಬೇಕಾಗಿ ಶಾಲೆಗೆ ಹೋಗಿದಾರ ಬಂದಿದಾರ ಅದು ಎಲ್ಲಿದಾರ ಅಂತ ತಿಳಿಯೋದಕ್ಕೆ ಬೇಕಾಗಿ, ಎಸ್ಪೆಷಲಿ ಹೆಣ್ಮಕ್ಕಳಿಗೆ. ಓಕೆ ಓಕೆ ಎಸ್ ಸರ್. ಹಾಗೆ ತಾವು ಪೋಷಕರ ಹೇಗೆ? ಹೌದು, ನಾನು ಪೋಷಕರಾಗಿದ್ದೇನೆ. ನಾನು ನನ್ನ ಮಕ್ಕಳ ಇದನ್ನ ನೋಡಿ ಹೇಳುದು, ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ತಾರೆ ನಾವು ಮೊಬೈಲ್ ಏನು ಕೊಡುದಿಲ್ಲ ಅಂತ. ಲಾಸ್ಟ್ಗೆ ನೋಟ್ಸ್ ಕೊಡುದು ಮೊಬೈಲ್ ಅಲ್ಲಿ. ನಮ್ಗೆ ಮಕ್ಕಳ ಹತ್ರ ಮೊಬೈಲ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಟ್ಸ್ ತಕೊಂಡು ಮೊಬೈಲ್ ತಗೊಂಡಿರ್ತಾರೆ ನಮ್ಮ ಹತ್ರ, ಏನ್ ಮಾಡ್ತಾರೆ ನಮ್ಗೆ ಗೊತ್ತಾಗುದಿಲ್ಲ. ನೋಟ್ಸ್ ಬಂದಿದೆ ಮೊಬೈಲ್ ಅಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಓಕೆ 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 ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಧನ್ಯವಾದಗಳು. ಅಂದರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಯಾಕಂತ ಬಂದಾಗ ಬಹಳಷ್ಟು ಪೋಷಕರಿಗೆ ಕೂಡ ಅದೇ ಸಮಸ್ಯೆ ಆಗಿದೆ ಈ ಮೊಬೈಲಿಂದ. ಸೊ ದ್ಯಾಟ್ಸ್ ವೈ ಅವರು ಕೂಡ ಹೇಳ್ತಾ ಇದ್ದಾರೆ ಒಳ್ಳೆಯ ಅಭಿಪ್ರಾಯ ಅನ್ನೋದು. ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಒಳ್ಳೆಯ ಅಭಿಪ್ರಾಯ ಸರ್ಕಾರದ ನಿಲುವು ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಜನರು. ಸೊ ಹಾಗಿದ್ದಾಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ವೇಣೂರಿಂದ. ಎಸ್ ಮಹಮ್ಮದ್ ಅವರು ಮಾತಾಡಿ ಸರ್. ಇದು ರೂಲ್ಸ್ ಮಾಡಿದ್ದು ಬಹಳ ಒಳ್ಳೆ ರೂಲ್ಸ್ ಇದ್ದಾರೆ, ಆದ್ರೆ ಇದು ಇಂಪ್ಲಿಮೆಂಟ್ ಮಾಡುವುದು ಬಹಳ ಕಷ್ಟ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇದು ಟೀಚರಿಗೂ ಪೋಷಕರಿಗೂ ಮಕ್ಕಳಿಗೂ ಅಂತ ಮಾಡಿದ್ದಾರೆ, ಅದು ಇಂಪ್ಲಿಮೆಂಟ್ ಮಾಡುವುದು ಬಹಳ ಕಷ್ಟ. ಹೇಗೆಂದ್ರೆ ಈಗ ರೂಲ್ಸ್ ಇದೆ, ಬಸ್ಸಿನ ಡ್ರೈವರ್ನವರು ಮೊಬೈಲ್ ನಲ್ಲಿ ಮಾತನಾಡಬಾರ್ದು ಅಂತ, ಆದ್ರೆ ಅದರ ಬಗ್ಗೆ ಯಾರಾದ್ರೂ ಒಂದು ಆಕ್ಷನ್ ತೆಗೆದುದು ಅಂತ ಅದೇ ರೀತಿ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ 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 ಎಸ್ ಸರ್, ಆದ್ರೆ ಒಳ್ಳೆಯ ರೂಲ್ಸ್ ಅಂತ ಹೇಳ್ತೀರಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯ ರೂಲ್ಸ್ ಅಂತ ಹೇಳ್ತೀರಿ ಹಾಗಾದ್ರೆ? ಒಳ್ಳೇದು ಆದ್ರೆ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಅಂತ ಹೇಳ್ತೀರಿ. ಓಕೆ, ಎನಿವೆ ಬಹಳಷ್ಟು ಕಾಲೇಜ್ಗಳಲ್ಲಿ ಈಗಲೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ನಾನು ಕೇಳಬೇಕು ಆ ಒಂದು ವಿಚಾರದ ಬಗ್ಗೆಯೂ ಕೂಡ. ಎಸ್, ತಮ್ಮ ಕಾಲೇಜಲ್ಲಿ ಇಂಪ್ಲಿಮೆಂಟ್ ಇದೆಯಾ ಸರ್ ಮೇಡಮ್? ಓಕೆ, ಹೇಗೆ ಏನ್ ಹೇಳ್ತಾರೆ ತಮ್ಮ ಕಾಲೇಜಲ್ಲಿ? ಹೇಗೆ ಯಾವ ಮೊದಲಿಂದಲೂ ಕೂಡ ಇದೆ, ಏನ್ ಹೇಳ್ತೀರಿ? ಅಂದ್ರೆ ನಮ್ಮ ಕಾಲೇಜಲ್ಲಿ ಮೊಬೈಲ್ ತಗೊಂಡ್ ಬರ್ಲಿಕ್ಕೇನೆ ಇಲ್ಲ. ಕಾಲ್ ಮಾಡೋದಂದ್ರೆ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡೋದಂದ್ರೆ ಆಫೀಸಲ್ಲಿ ಹೋಗಿ ಕಾಲ್ ರೀಸನ್ ಹೇಳಬೇಕು, ಮತ್ತೆ ಅವರೇ ಅಂದರೆ ಪೇರೆಂಟ್ಸ್ನ ನಂಬರ್ ಹಾಕಿ ಮತ್ತೆ ನಮಗೆ ಅವರು ಕಾಲ್ ಮಾಡಿ ಮಾತಾಡಿ ಮತ್ತೆ ಕೊಡ್ತಾರೆ. ಹಾಗೆ ಓಕೆ, ಅಂದ್ರೆ ಆಫೀಸ್ಗೆ ಹೋಗಿ ತಾವು ಹೇಳಬೇಕು, ರೀಸನ್ ಹೇಳಬೇಕು ಮತ್ತೆ ಅವರೇ ಪೇರೆಂಟ್ಸ್ಗೆ ಕಾಲ್ ಮಾಡ್ತಾರೆ, ಅಂದರೆ ಪೇರೆಂಟ್ಸ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ. ಸೊ ಪೇರೆಂಟ್ಸ್ಗೆ ಕಾಲ್ ಮಾಡಿ ಅವರು ಮಾತಾಡಿ ಮತ್ತೆ ನಮ್ಗೆ ಕೊಡ್ತಾರೆ. ಈಗ ಹಾಸ್ಟೆಲ್ ಅಲ್ಲಿ ಇದ್ದೀರಿ, ತಮ್ಮ ಹತ್ರ ಮೊಬೈಲ್ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ತಂದೆ ತಾಯಿ ಜೊತೆ ಮಾತಾಡ್ಬೇಕು ಅಂತ ಬಂದಾಗ ಹಾಸ್ಟೆಲ್ ಇದ್ದೀರಿ, ಮಿಸ್ ಮಾಡ್ಕೊಳ್ತೀರಿ ಅಂತ ಬಂದಾಗ ಏನ್ ಮಾಡ್ತೀರಿ? ಅದು ನಮ್ಗೆ ಕಾಲಿಂಗ್ ಬೂತ್ ಇದೆ, ಅಂದ್ರೆ ಕಾರ್ಡ್ ಕೊಡ್ತಾರೆ, ಅದರಲ್ಲಿ ಪೇರೆಂಟ್ಸ್ ಅಪ್ಪ ಅಮ್ಮನ ನಂಬರ್ ಮತ್ತೆ ಗಾರ್ಡಿಯನ್ ನಂಬರ್, ಅದು ಅಜ್ಜಿ ತಾತ ಹಂಗೆ ಇಟ್ಕೋಬಹುದು. 3 ನಂಬರ್ಗೆ ಮಾತ್ರ ನಮ್ಗೆ ಕಾಲ್ ಮಾಡ್ಲಿಕ್ಕೆ ಆಗೋದು. ಅಂದ್ರೆ ಕಾರ್ಡ್ ಅದನ್ನು ಹಾಕ್ಬೇಕು, ಮತ್ತೆ ಆಪ್ಷನ್ ಇರ್ತದೆ ಪೇರೆಂಟ್ಸ್, ಫಸ್ಟ್ ಪೇರೆಂಟ್, ಸೆಕೆಂಡ್ ಪೇರೆಂಟ್ ಅಂಡ್ ಗಾರ್ಡಿಯನ್ ಇರ್ತದೆ. ಸೊ ಅದಕ್ಕೆ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ಮಾಡಿ. ಓಕೆ, ಇತರ ಮೊಬೈಲ್ ತರಲ್ವಾ? ಇಲ್ಲ ಅಲ್ಲ, ಕಾಲೇಜಲ್ಲಿ ಬೇರೆ ಯಾರು ಇಷ್ಟು ತರೋದಿಲ್ಲ? ಸೀಸ್ ಆಗಿದ್ದು ಘಟನೆಗಳು ಗೊತ್ತಿಲ್ಲ ತಮಗೆ? ಇಲ್ಲ. ಓಕೆ, ಸೀಸ್ ಆದ್ರೆ ಎಷ್ಟು ಅಂತ ಫೈನ್ ಅಂದೋಕೆ ಹಾಕ್ತಾರೆ? ಎಷ್ಟು ಫೈನ್ ಹಾಕ್ತಾರೆ ತಮ್ಮಲ್ಲಿ? ಇಷ್ಟರ ತನಕ ಸೀಸ್ ಆಗಿಲ್ಲ. ಓಕೆ, ಫೈನ್ ಇದೆ, ಪಕ್ಕ ಫೈನ್ ಇದೆ ಮೊಬೈಲ್ ತಂದವರಿಗೆ. ಓಕೆ ಓಕೆ, ಯಾಕಂದ್ರೆ ಇನ್ನೂ ಕೂಡ ಈಗಲೂ ಕೂಡ ಕಾಲೇಜಲ್ಲಿ ಮೊಬೈಲ್ಗಳನ್ನ ಅಲೌ ಮಾಡಬಹುದು ಅನ್ನುವಂಥದ್ದು ಪೋಷಕರ ತಲೆಯಲ್ಲಿ ಇದೆ. ಆ ಒಂದು ವಿಚಾರಧಾರಣೆ ತುಂಬಿಸಿದಾರೋ ಮಕ್ಕಳು. ಸೊ ಹಾಗಿದ್ದಾಗ ಎಸ್ ಸರ್, ಏನ್ ಹೇಳ್ತೀರಾ ಸರ್ ತಾವು? ಯಾಕಂದ್ರೆ ತಾವು ಕಲಿಯುವಂತ ಶಾಲೆಯಲ್ಲೂ ಕೂಡ, ತಮ್ಮ ಮಕ್ಕಳು ಕಲಿತಾ ಇರುವಂತಹ ಶಾಲೆಯಲ್ಲೂ ಕೂಡ ಮೊಬೈಲ್ ಬ್ಯಾನ್ ಬಹುಶಃ. ಸೊ ಹಾಗಿದ್ದಾಗ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ ಆ ಮಕ್ಕಳ ಜೊತೆ? ಆ ಒಂದು ಅವರ ಒಂದು ಕಲಿಯುವಂತಹ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ತಾವು ಯಾವ ರೀತಿ ನೋಡ್ಕೊಳ್ತೀರಿ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಏನ್ ಹೇಳ್ತೀರಿ?
ಇಲ್ಲ, ಕಮ್ಯುನಿಕೇಟ್ ಮಾಡೋದು ಅಂತ ಹೇಳಿದ್ರೆ ಈಗ ಇವರು ಶಿಶಾ ಅವರು ಹೇಳಿದ್ರು ಇಂಥ ಒಂದು ವ್ಯವಸ್ಥೆಗಳಿದೆ ಅಂತೇಳಿ, ಆಫೀಸ್ಗೆ ಹೋಗಿ 1 2 3 ನಂಬರನ್ನು ವೆರಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರುವಂಥ ನಂಬರನ್ನು ಕಾಲ್ ಮಾಡುವಂಥದ್ದು, ಆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು. ಅದು ಬಿಟ್ಟು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟು ಹೇಳುವುದಾದ್ರೆ ಕಾಲೇಜ್ ಆವರಣದೊಳಗೆ ಮೊಬೈಲ್ ಇದ್ದೇ ಕಳಿಬೇಕಂತ ಏನಿಲ್ಲ. ಮೊಬೈಲ್ ಇಲ್ಲದೆಯೂ ನಾವೀಗ ಇಷ್ಟು ಕಳ್ತಿದ್ದೇವೆ. ಬಟ್ ಆ ಟೈಮ್ ಬೇರೆ ಇತ್ತು, ಈ ಟೈಮ್ ಬೇರೆ ಇದೆ ಅನ್ನೋದು ಬಹಳಷ್ಟು ಜನ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಇನ್ಫಾರ್ಮೇಶನ್ಗಳು ನಮಗೆ ಪುಸ್ತಕ ಬೇರೆ ವಿಧಿ ಇರಲಿಲ್ಲ, ಬಟ್ ಈಗ ಇಂಟರ್ನೆಟ್ಗಳಲ್ಲಿ ಸಿಗುತ್ತೆ ಅಂಡ್ ಕಲಿಯುವಂತ ವಿಧಾನ ಅಂತ ಹೇಳ್ತಾರೆ. ಅಲ್ಲ, ಕಲಿಯುವಂತ ವಿಧಾನ ನಾವು ನೋಟ್ಸ್ಗಳು ನೋಡಿ, ಒಬ್ರು ಕರೆ ಮಾಡಿ ಹೇಳಿದ್ರು, ಅಪ್ಪ ನೋಟ್ಸ್ ಕಳಿಸಿದ್ದಾರೆ ವಾಟ್ಸಪ್ ಅಲ್ಲಿ, ಸೊ ನಿಮ್ಮ ಮೊಬೈಲ್ ಕೊಡ್ತೀರಾ ಅನ್ನೋಂಥದ್ದು. ಸೊ ತೆಗೆದುಕೊಳ್ತಾರೆ, ತದನಂತರ ಮಕ್ಕಳು ನೋಟ್ಸ್ ನೋಡ್ತಾರೆ ಅನ್ನೋದು ಬಹಳಷ್ಟು ಘಟನೆಗಳು ಇದೆ. ನಾನು ಮೊದಲು ಕೂಡ ನಾನು ನೋಡಿದ್ದೇನೆ ಚರ್ಚೆಗಳಲ್ಲಿ ನೋಡಿದಾಗ. ಸೊ ಅಂತ ಇನ್ಸಿಡೆಂಟ್ಗಳು ತಮ್ಮಲ್ಲಿ ಆಗಲ್ಲ. ಅಲ್ಲ, ಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದ್ದು ವಿವೇಚನೆ. ಆ ಮೊಬೈಲನ್ನು ಹೇಗೆ ಯೂಸ್ ಮಾಡ್ತೇವೆ, ಯಾತಕ್ಕಾಗಿ ಯೂಸ್ ಮಾಡ್ತೇವೆ, ಎಷ್ಟು ಸಮಯ ಆ ಮೊಬೈಲ್ಗೋಸ್ಕರ ನಾವು ಟೈಮನ್ನು ರಿಸರ್ವ್ ಇಡ್ತೇವೆ ಅಂತ ಹೇಳುವಂಥದ್ದು. ಹಾಗೆ ಆ ವಿವೇಚನೆಯಲ್ಲಿ ನಾವು ಮೊಬೈಲನ್ನು ಯೂಸ್ ಮಾಡಿದ್ರೆ ಖಂಡಿತವಾಗಿ ಜ್ಞಾನಾರ್ಜನೆಗೆ ಮೊಬೈಲ್ ಉಪಯೋಗ ಆಗ್ತದೆ. ಬಟ್ ಶಾಲೆಯ ಆವರಣದೊಳಗೆ ಮೊಬೈಲನ್ನು ತಂದು ಮಕ್ಕಳಲ್ಲಿ ಮೊಬೈಲ್ ಇರುವಂಥದ್ದು ಖಂಡಿತ ಅಶಿಸ್ತಿನ ಕರ್ತನೆ ಆಗುತ್ತೆ. ಈ ನಮ್ಮ ಒಟ್ಟಾರೆ ಶೈಕ್ಷಣಿಕ ವ್ಯವಸ್ಥೆನೇ ಹಾಳಾಗಿ ಹೋಗ್ತದೆ ಅಂತ ಹೇಳುವಂಥದ್ದು. ಈಗ ತಮ್ಮ ಮಕ್ಕಳು ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಲ್ಲ ಇಲ್ಲ ಶಾಲೆಗೆ, ಈ ತರ ತಮ್ಮ ಕ್ಲಾಸಲ್ಲಿ ಬೇರೆಯವರು ಮಕ್ಕಳು ತೆಗೆದುಕೊಂಡು ಹೋಗ್ತಾರ ಅಂತ ಹೇಗೆ? ಇಲ್ಲ, ಯಾರು ತೆಗೆದುಕೊಂಡು ಹೋಗಲ್ಲ, ಫೈನ್ ಇದೆ. ಈಗ ನಾವು ನಮ್ಮ ಮಕ್ಕಳು ಕಲಿಯುವಂತ ಶಾರದಾ ವಿದ್ಯಾಲಯ ಕೂಡ ಇಂಥ ಒಂದು ವ್ಯವಸ್ಥೆ ಇದೆ. ಅರ್ಜೆಂಟ್ ಅಂತ ಎಮರ್ಜೆನ್ಸಿ ಇದ್ರೆ ಅಲ್ಲಿ ಇರುವಂತ ಯಾರು ಕ್ಲಾಸ್ ಟೀಚರು ಅಥವಾ ಆಫೀಸ್ ರೂಮಲ್ಲಿ ಇರುವಂತ ಸ್ಟಾಫ್ ಅವರ ಹತ್ರ ಹೇಳ್ತಾರೆ, ನಮಗೆ ಕಾಲ್ ಮಾಡ್ತಾರೆ. ಮಕ್ಕಳಿಗೆ ಕೆಲವಾಗ ಹುಷಾರಿರುವುದಿಲ್ಲ, ಏನಾದ್ರೂ ಒಂದು ರೀಸನ್ಗೆ ನಮಗೆ ಕಾಲ್ ಮಾಡ್ತಾರೆ. ಸೊ ಟೀಚರ್ಸ್ ಕಾಲ್ ಮಾಡ್ತಾರೆ ನಮಗೆ, ಕ್ಲಾಸ್ ಟೀಚರ್ಸ್. ಸೊ ಅವರಾಗಿ ಕಾಲ್ ಮಾಡುವಂತ ಅಲ್ಲಿ ಅವಕಾಶಗಳು ಇರುವುದಿಲ್ಲ, ಅವರದ್ದು ಮೊಬೈಲ್ ಇರುವುದಿಲ್ಲ. ಮೊಬೈಲ್ ಫೋನ್ ಬ್ಯಾನ್ ಆಗೋದ್ರಿಂದ ಮಕ್ಕಳಿಗೆ ಒಳ್ಳೆದಿದೆ ಅಂತ ಹೇಳ್ತೀರಿ? ಖಂಡಿತವಾಗಿ ಶಾಲೆಯ ಆವರಣದೊಳಗೆ ಮೊಬೈಲ್ ಖಂಡಿತ ಒಳ್ಳೆದಿದೆ. ಒಟ್ಟಾರೆ ಶೈಕ್ಷಣಿಕ ವ್ಯವಸ್ಥೆಗೆ ಒಳ್ಳೆದಿದೆ. ನಾನು ಅದನ್ನೇ ಕೇಳೋದು, ಶಾಲೆ ಆವರಣದೊಳಗೆ ಅಂತ ಬಂದಾಗ ಇಲ್ಲಿ ಸ್ಟಾರ್ಟ್ ಆದದ್ದೇ ಅಲ್ಲಿಂದ, ಮಕ್ಕಳಿಗೆ ಮೊಬೈಲ್ ಕೊಡುವ ಅಭ್ಯಾಸ ಸ್ಟಾರ್ಟ್ ಆದದ್ದು ಅಲ್ಲಿಂದ. ಈಗ ಮೊಬೈಲ್ ಇಸ್ ಪಾರ್ಟ್ ಆಫ್ ಲೈಫ್ ಅಂದ್ರೆ ನಮ್ಮ ಲೈಫ್, ಓಕೆ, ಮಕ್ಕಳ ಲೈಫ್ ಆಗಬಾರ್ದು, ಪಾರ್ಟ್ ಆಫ್ ಲೈಫ್. ಈ ಶಾಲೆಗೆ ನಾವು ಪೋಷಕರು ಮಕ್ಕಳನ್ನ ಕಳಿಸುವುದು ಯಾತಕ್ಕೋಸ್ಕರ? ವಿದ್ಯಾರ್ಜನೆಗೋಸ್ಕರ. ನಾವೇನೋ ಒಂದು ಕನಸನ್ನ ಕಾಣ್ತೀವಿ, ಮಕ್ಕಳು ಕೂಡ ಕನಸನ್ನ. ಎಲ್ಲಾ ಮಕ್ಕಳನ್ನ ನಾವು ಒಂದೇ ಸ್ಕೇಲ್ ಅಲ್ಲಿ ತೂಗ್ಲಿಕ್ಕೆ ಆಗುದಿಲ್ಲ. ಕೆಲವು ಮಕ್ಕಳು ಆ ಮೊಬೈಲನ್ನು ಸೈಡ್ಗೆ ಇಟ್ಟು ಕಲಿಯುವುದರಲ್ಲಿ ಇರ್ತಾರೆ. ಇವರಿಗೆ ಈ ಒಂದು ಕ್ಯಾಟಗರಿ ಮಕ್ಕಳು ಇದ್ದಾರೆ, ಮೊಬೈಲಿಗೆ ಮೊಬೈಲನ್ನೇ ಒಂದು ಚಟ ಮಾಡ್ಕೊಂಡಿರುವಂಥವ್ರು. ಅಂಥವರಿಂದ ಇವ್ರಿಗೆ ತೊಂದರೆ ಆಗ್ತದೆ. ಹಾಗಾಗಿ ಶಾಲಾ ಆವರಣದೊಳಗೆ, ಶಾಲಾ ಕಾಲೇಜ್ ಆವರಣಕ್ಕೆ ಎಲ್ಲ ಟೋಟಲ್ ಮೊಬೈಲನ್ನು ಬ್ಯಾನ್ ಮಾಡಬೇಕು. ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನಮಸ್ತೆ ಸರ್, ಮಾತಾಡಿ ಅರುಣ್ ಅವರೇ. ಏನ್ ಹೇಳ್ತೀರಿ ಈ ಒಂದು ಡಿಸಿಷನ್ ಬಗ್ಗೆ? ಸರ್, ಈಗ ಮೊಬೈಲ್ ಬ್ಯಾನ್ ಅಂತ ಹೇಳ್ತಾರಲ್ಲ, ನಂದು ಒಂದೇ ಒಂದು ಪ್ರಶ್ನೆ ಸರ್. ಆ ಕಾಲೇಜಿನ ಹತ್ತಿರ ಇರೋ ಎಲ್ಲ ಅಂಗಡಿಗಳು ಇರ್ತಾವಲ್ಲ, ಅಂಗಡಿಗಳು ಅಲ್ಲಿ ಸೆಟ್ಟಿಂಗ್ ಇರ್ತದೆ. ಬೆಳಿಗ್ಗೆ ತಂದು ಇಟ್ರೆ ಸಂಜೆ ರಿಟರ್ನ್ ಕೊಟ್ರೆ 5 ರೂಪಾಯಿ ಕೊಡ್ಬೇಕು, 10 ರೂಪಾಯಿ ಕೊಡ್ಬೇಕಂತ. ಇದೇನಂದ್ರೆ ಇದು ಮೊಬೈಲ್ ಬ್ಯಾನ್ ಎಂಬುದು ಹಾಸ್ಯಾಸ್ಪದ ಸರ್. ಕಾಲೇಜಲ್ಲಿ ಕಷ್ಟ ಅಂತ ಹೇಳ್ತೀರಿ? ಸಾಧ್ಯನೇ ಇಲ್ಲ. ಈಗ ಹೌದು, ಅಂದ್ರೆ ಕಾಲೇಜ್ನ ಕಲಿಯುವಂತಹ ಸಂದರ್ಭಗಳಲ್ಲಿ, ಅಂದ್ರೆ ಅಲ್ಲಿ ಬೆಳಿಗ್ಗೆ ಹೋಗ್ತಾರಲ್ಲ 9 ಗಂಟೆಯಿಂದ ಆಗ್ಬಹುದು ಅಥವಾ 4 ಗಂಟೆ ತನಕ, ಅಥವಾ ಆ ರೀತಿ 8:30 ಹೋಗ್ತಾರಲ್ವಾ, ಆ ಟೈಮಲ್ಲಿ ಮೊಬೈಲ್ ಬಳಕೆ ಮಾಡ್ಲೇಬೇಕು. ಕಾಲೇಜು ಆವರಣದ ಒಳಗಡೆ ಮೊಬೈಲ್ ಬಳಕೆ ಮಾಡ್ಬಾರ್ದು. ಇಲ್ಲಿ ಅಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಆಗುತ್ತೆ ಸರ್. ಯಾವ ರೀತಿ ಅಂತಂದ್ರೆ ಕಲಿತಾ ಇರುವಂತಹ ಸಂದರ್ಭಗಳಲ್ಲಿ ಮೊಬೈಲ್ಗಳನ್ನ ಬಳಕೆ ಮಾಡೋದು. ಈಗ ಅಲ್ಲಿ ಇಂಟರ್ವಲ್ ಇರುತ್ತೆ, ಸೊ ಅಲ್ಲಿ ಹೊರಗಡೆ ಹೋಗುವಂತದ್ದು ಇರುತ್ತೆ, 5 ನಿಮಿಷ ಗ್ಯಾಪ್ ಇದ್ರೂ ಕೂಡ ಮೊಬೈಲ್ ಎಷ್ಟೇ ಸಮರ್ಥನೆ ಮಾಡಿಕೊಳ್ಳಿ ಸರ್, ಅವ್ರ ಅಂಗಡಿಯಲ್ಲಿ ತಂದು ಇಡ್ತಾರೆ, ಅಂಗಡಿಯವನಿಗೆ ದಿನಕ್ಕೆ ಇಷ್ಟು ಕೊಡ್ಲಿಕ್ಕೆ ಉಂಟು. ಬಟ್ ಸ್ಟಿಲ್ ಮೊಬೈಲ್ ಇಟ್ಟು ಅಂಗಡಿಯಲ್ಲಿ ನಿಮ್ಗೆ ಮೊಬೈಲ್ ಸೀಸ್ ಮಾಡ್ಲಿಕ್ಕೆ ಆಗ್ತದಾ? ಬಟ್ ಸ್ಟಿಲ್ ಏನ್ ಗೊತ್ತಾ, ಈಗ ಕೊರೋನಾ ಬಂದ್ಮೇಲೆ ಇನ್ನೂ ಕೂಡ ಮೊಬೈಲ್ ಬ್ಯಾನ್ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ ಬಹಳಷ್ಟು ಜನರು. ಆದ್ರೆ ಈ ಒಂದು ಆದೇಶ ಏನಿದೆ ನೋಡಿ, ಬಹಳಷ್ಟು ಜನರು ಪೋಷಕರಿಗೆ ಇನ್ನು ಮುಂದೆ ಆವರಣದೊಳಗೆ ಮೊಬೈಲ್ ಬ್ಯಾನ್ ಒಳ್ಳೆ ವಿಷಯ, ಅದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಮೊಬೈಲ್ ಇಟ್ಕೊಂಡು ಬಂದು ಅಂಗಡಿಯಲ್ಲಿ ಇಡ್ತಾರೆ, ಅಂಗಡಿಯವನಿಗೆ ದಿನಕ್ಕೆ ಇಷ್ಟು ಕೊಡ್ಬೇಕು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ತಾವು ಕೇಳ್ತಿರೋದು. ತಾವು ಕೇಳ್ತಿದ್ದೀರಿ. ಇದು ಸಂಬಂಧಪಟ್ಟಂತ ಏನು ಶಾಲೆಗೆ, ಕಾಲೇಜಿಗೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಅವರುಗಳು ಯಾವ ಬೇಕಾದ್ರೆ ನಾನೊಂದು 10-20 ಕಾಲೇಜ್ ಪ್ರೂಫ್ ಕೊಡ್ತೇನೆ ಬೇಕಾದ್ರೆ.
ಓಕೆ ಅಲ್ಲಿ ಇರುತ್ತೆ ಅಂತ ಹೇಳಿ. ಎಲ್ಲಿ ಯಾವ ಕಾಲೇಜ್ ಆವರಣದಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ ಯಾವ ಅಂಗಡಿಯಲ್ಲಿ ಎಷ್ಟೆಷ್ಟು ಇಡ್ತಾರೆ, ಓಕೆ ಒಂದು ಮೊಬೈಲ್ಗೆ ಎಷ್ಟೆಷ್ಟು ತಗೊಳ್ತಾರೆ, ಅವರು ದಿನಕ್ಕೆ ಖಾಲಿ ಮೊಬೈಲ್ ಇಟ್ಟದಕ್ಕೆ ಎಷ್ಟು ದುಡ್ಡು ಮಾಡ್ತಾರೆ ಅಂತ ಹೇಳಿ. ಓಕೆ 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 ಅಲ್ಲಿ ಬೇರೆ ವ್ಯಾಪಾರ ಬೇಡ ಅದರಲ್ಲಿ. ಅದರಲ್ಲಿ ಹಣ ಆಗುತ್ತೆ ಅಂತ ಹೇಳಿ ಅಲ್ವಾ? ಅದ್ರಲ್ಲಿ ಹಣ ಬಟ್ ವಿಷಯ ಏನು ಗೊತ್ತಾ, ಈಗ ಆ ಪೋಷಕರಿಗೆ ಗೊತ್ತಿಲ್ಲ, ಆದ್ರೆ ಈಗ ಪೋಷಕರು ಕೇಳ್ತಾರಲ್ವಾ, ಗೌರ್ಮೆಂಟ್ ಹೇಳಿದೆ ಬ್ಯಾನ್ ಆಗಿದೆ, ಶಾಲೆಗೆ ಕೊಂಡೋಗ್ಲಿಕ್ಕಿಲ್ಲ, ಬಟ್ ವೈ ಈಗ ಕೊಂಡೋಗ್ತಿದ್ದೀರಿ ಅನ್ನುವಂಥದ್ದು ಈಗ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಗೊತ್ತಾಯ್ತಾ? ಈ ಹಿಂದೆ ಪೋಷಕರಿಗೆ ಗೊತ್ತೇ ಇರ್ತದೆ, ಪೋಷಕರು ಕೊಟ್ಟೆ ಕೊಡ್ತಾರೆ ಮೊಬೈಲ್, ಅದ್ರಲ್ಲಿ ಏನಿಲ್ಲ. ಈಗ ಮೊಬೈಲ್ ಅಂದ್ರೆ ಏನಾಗಿದೆ, ಮುಂಚೆ ಬುದ್ಧ ಒಂದು ಮಾತು ಹೇಳಿದಲ್ಲ, ಸಾವಿಲ್ಲದ ಮನೆಯಿಂದ ಶಾಶ್ವತ ಅಂತ. ಈಗ ಮೊಬೈಲ್ ಇಲ್ಲದ ಮನೆನೇ ಇಲ್ಲ, ಮೊಬೈಲ್ ಎಲ್ರಿಗೂ ಬೇಕೇ ಬೇಕು, ಮಕ್ಕಳಿಗೆ ಕೊಡ್ಲೇಬೇಕು. ಬೈಕಲ್ಲಿ ಹೋಗ್ತಾನೆ, ಬಸ್ಸಲ್ಲಿ ಹೋಗ್ತಾನೆ, ಇಲ್ಲ ಮಗಳು ಹೋಗ್ತಾಳೆ, ಇಲ್ಲಿ ಬಂದ್ಲು, ಅದು ಸೇಫ್ಟಿಗೆ ಬೇಕು ವಿಷಯ. ಸರಿ ಸರಿ. ಬಟ್ ಅವ್ರು ಕಾಲೇಜ್ ಅವರನ್ನ ಒಳಗೆ ಕೊಂಡೋಗಲ್ಲ, ಹೊರಗಿರ್ತಾರೆ, ತಂದೆಯನ್ನು ತೆಗೆದುಕೊಡ್ತಾರಲ್ಲ. ಓಕೆ, ಇಲ್ಲ ಅದು ತೆಗೆದುಕೊಳ್ಳುವಂತದ್ದು ಅನಿವಾರ್ಯ ಆಗಿತ್ತು ಸರ್, ಯಾಕಂದ್ರೆ ಅಲ್ಲಿ ಕೊರೋನಾ ಬಂದಿತ್ತಲ್ವಾ, ಸೊ ಅವಾಗ ಪ್ರತಿಯೊಂದು ಮೊಬೈಲ್ ಕೊರೋನಾ ಪ್ರಶ್ನೆ ಅಲ್ಲ, ಈಗ ಮೊಬೈಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಸರಿ. ಮೊಬೈಲ್ ಇಲ್ಲದ್ರೆ ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಒಂದು 10 ಸರ್ ಒಂದು ಮಗು ಊಟ ಮಾಡ್ಬೇಕಿದ್ರೆ ಮೊಬೈಲ್ ಅಲ್ಲಿ ಇದ್ ಮಾಡ್ಕೊಡ್ಬೇಕು. ಓಕೆ, ಈಗ ಇಲ್ಲ ಸರ್, ಎಲ್ಲರೂ ಆ ರೀತಿ ಇರಲ್ಲ. ಒಳ್ಳೆ ಮೊಬೈಲ್ ಅನ್ನ ಒಳ್ಳೆ ರೀತಿಯಲ್ಲಿ ನೋಡುವವರು ಕೂಡ ಇದ್ದಾರೆ, ಅಂದ್ರೆ ಮೊಬೈಲ್ ಅನ್ನ ಬಳಕೆ ಮಾಡದೆ ಕಲಿಯುವುದರಲ್ಲಿ. ನಾನು ಆ ರೀತಿ ಹೇಳಿದಲ್ಲ ಸರ್, ನಾನು ಬೇಡದ್ದು ಎಂತಾನೆ ಹೇಳ್ತಾ ಇಲ್ಲ, ಮೊಬೈಲ್ ಬೇಕೇ ಬೇಕು ಹೇಳ್ತಾ ಇರೋದು ನಾನು. ಓಕೆ ಓಕೆ ಸರಿ. ಎನಿವೆ, ಈಗ ಶ್ರೀಶಾ ಅವರು ಕೂಡ ಹಾಸ್ಟೆಲ್ ಅಲ್ಲಿ ಇದ್ದಾರೆ ನೋಡಿ, ಅವರು ಯಾವುದೇ ರೀತಿ ಮೊಬೈಲ್ ಗಳಿಗೆ ಡಿಸ್ಟ್ರಾಕ್ಟ್ ಆಗಲ್ಲ. ಸೊ ಹಾಗಿದ್ದಾಗ ಕಲಿತು ಅವರು ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಮಾರ್ಕ್ಸ್ ತೆಗೆದುಕೊಳ್ಬೇಕು ಅವರ ಆಸೆ. ಸೊ ಹಾಗಿದ್ದಾಗ ಅಂತವರು ಕೂಡ ಇರ್ತಾರೆ. ಸೊ ಕೆಲವರನ್ನ ಏನ್ ಮಾಡಕ್ ಆಗಲ್ಲ ಸರ್, ನಾವುಗಳು ಬದುಕುದೇ ಇದೇ ರೀತಿ ಅಂತ ಬಂದಾಗ ನಾವುಗಳು ಎಲ್ಲರನ್ನ ಏನ್ ಮಾಡಕ್ ಆಗಲ್ಲ. ಆದ್ರೆ ಸರ್ಕಾರ ಕೊಟ್ಟಿರೋ ಆದೇಶದ ಮೇಲೆ ಪೋಷಕರ ಕಣ್ತೆರೆಸುವಂತಹ ವಿಚಾರ, ಜೊತೆಗೆ ಶಾಲಾ ಆಡಳಿತ ಮಂಡಳಿ, ಕಾಲೇಜು ಆಡಳಿತ ಮಂಡಳಿಯ ಕಣ್ತೆರೆಸುವಂತಹ ವಿಚಾರವನ್ನ ಮಾಡ್ತಾ ಇದೀವಿ ಸರ್. ಹಾಗೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ನಾಟ್ ಓನ್ಲಿ ಇದು ಮಕ್ಕಳಿಗೆ ವಿಚಾರ ಮಾತ್ರ ಅಲ್ಲ, ಟೀಚರ್ಸ್ ಗಳಿಗೂ ಕೂಡ ಸಂಬಂಧಪಟ್ಟಿರುವಂತಹ ವಿಚಾರ, ಸಿಬ್ಬಂದಿಗಳಿಗೂ ಕೂಡ ಸಂಬಂಧಪಟ್ಟಿರುವಂತಹ ವಿಚಾರ. ಆ ಕಾಲೇಜ್ ಅಥವಾ ಶಾಲೆ ಟೈಮಿಂಗ್ಸ್ ಏನಿದೆ ನೋಡಿ, ಅಲ್ಲಿ ಟೀಚರ್ಸ್ ಗಳು ಕೂಡ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ. ಇದು ಕೂಡ ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬರ್ತೇನೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ನಮಸ್ಕಾರ ಸರ್, ನಾವು ಇಲ್ಲಿ ಕಲ್ಲಡ್ಕದಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ತಮ್ಮ ಹೆಸರು? ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ ಸರ್? ಮೊಬೈಲ್ ಒಂದು ಬ್ಯಾನ್ ಆದರೆ ಭಾರಿ ಒಳ್ಳೇದು ಸರ್. ಭಾರಿ ಒಳ್ಳೇದು ಅಂತ ಹೇಳ್ತೀರಿ? ಅಲ್ಲ, ಈಗಿನ ಒಂದು ಪರಿಸ್ಥಿತಿ ನೋಡಿ, ಈಗ ಒಂದು ಯುವಕರು ಒಳ್ಳೇದು ಮಾಡ್ತಾರ ಹೇಳಿ ಸರ್? ಎಸ್ ಸರ್, ಮಾತಾಡಿ, ಹೇಳಿ ಹೇಳಿ. ನೋಡಿ, ಹಾಳು ಮಾಡುದಲ್ಲದೆ ಒಳ್ಳೇದು ಮಾಡುದಿಲ್ಲ ಯುವಕರು ಇದನ್ನು. ಓಕೆ, ಹಾಗಿದ್ದಾಗ ಮೊಬೈಲ್ ಮೊಬೈಲ್ ಅಲ್ಲ, ಮೊಬೈಲು ಮತ್ತೆ ಈ ಕಾರು ಬೈಕು. ಓಕೆ, ಕಾರು ಬೈಕು ಎರಡು ಸರ್. ಓಕೆ ಓಕೆ. ಈಗ ಬಂದ ನಂತರ ಎಲ್ಲ ಹಾಳಾಗಿದೆ ಸರ್. ಅಂದ್ರೆ ಎಲ್ಲ ಎಲ್ಲ ಯಾವ ಇದಂತಲ್ಲ, ಎಲ್ಲ ವ್ಯವಸ್ಥೆಯಲ್ಲಿ ಹಾಳಾಗಿದೆ. ಓಕೆ ಓಕೆ ಓಕೆ. ಎಸ್ ಸರ್. ಪಬ್ಲಿಕ್ ಗೆ ಭಾರಿ ತೊಂದರೆ ಎಲ್ಲ ವಿಷಯದಲ್ಲಿ ಮೊಬೈಲ್ ಇಂದ. ಮೊಬೈಲ್ ಅಂದ್ರೆ ಈ ಸ್ಟೂಡೆಂಟ್ ನವರಿಗೆ ಎಂತೆಲ್ಲ ಮಾಡ್ತಾರೆ. ಮೊನ್ನೆ ಒಂದು ಪ್ರಜ್ವಲಿದ್ದೆಲ್ಲ ನೋಡಿಲ್ವ, ಅದು ಯುವಕರು ನೋಡುದು. ಓಕೆ ಓಕೆ. ಎಸ್ ಸರ್, ಥ್ಯಾಂಕ್ ಯು. ಅದೆಲ್ಲ ನಿಲ್ಬೇಕು ಸರ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಅಂದ್ರೆ ಫೋನ್ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಅಷ್ಟೇ ಇರ್ಬೇಕು. ಓಕೆ ಸರಿ. ಈಗ ಓಕೆ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಮಕ್ಕಳು ಹಾಳಾಗ್ತಾರೆ ಅದು ತಾವು ಹೇಳ್ತಾ ಇದ್ದೀರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದ ಸರ್. ಜೊತೆಗೆ ನಾನು ಮೇಡಮ್ ತಮ್ಮಲ್ಲೇ ಕೇಳಬೇಕು, ಇಲ್ಲಿ ಟೀಚರ್ಸ್ಗಳಿಗೂ ಕೂಡ ಯೂಸ್ ಮಾಡುವಂಥದ್ದಿಲ್ಲ, ಜೊತೆಗೆ ಅಲ್ಲಿ ಸಿಬ್ಬಂದಿಗಳು ಕೂಡ, ಯಾಕಂತ ಬಂದಾಗ ತಾವುಗಳು ಯೂಸ್ ಮಾಡ್ತೀವಿ. ಕೆಲವು ಕಡೆ ಆ ರೀತಿ ಕೂಡ ಆಗಿದೆ, ಮಕ್ಕಳು ಕಲಿತಾ ಇರ್ತಾರೆ. ಸೊ ಆಗಿದ್ದಾಗ ಟೀಚರ್ಸ್ಗಳು ಕೂಡ ಮೊಬೈಲಲ್ಲಿ ವಾಟ್ಸಪ್ಗಳನ್ನು, ಸೋಷಿಯಲ್ ಮೀಡಿಯಾವನ್ನು ನೋಡ್ಕೊಳ್ಳುವಂಥದ್ದು, ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಸೊ ಹಾಗಿದ್ದಾಗ ಅವರಿಗೆ ಆಗ್ತದೆ, ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ವೈ ಅಸ್ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಹಾಗಿದ್ದಾಗ ಈ ಒಂದು ನಿಲುವನ್ನು ಕೂಡ ಸರ್ಕಾರ ತೆಗೆದುಕೊಂಡು ಸರಿಯಾಗಿರುವಂಥ ಒಂದು ಟೈಮಿಂಗ್ಸ್ ಏನಿದೆ, ಡ್ಯೂಟಿ ಟೈಮಿಂಗ್ಸ್ ಸರಿಯಾಗಿ ಕಲಿಸಿ ಮಕ್ಕಳಿಗೆ, ಅದರಲ್ಲೇ ಕಾನ್ಸಂಟ್ರೇಟ್ ಕೊಡಿ, ಅದನ್ನು ಬಿಟ್ಟು ಆ ಕಡೆ ಈ ಕಡೆ ತಾವು ಕೂಡ ಡೈವರ್ಟ್ ಆಗಬೇಡಿ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಒಂದು ವಿಚಾರ. ಏನ್ ಹೇಳ್ತಾರೆ? ಸರಿ, ಆ ಒಂದು ವಿಚಾರದಲ್ಲಿ ನಾನು ಕೂಡ ಒಪ್ತೇನೆ. ಯಾಕಂತ ಹೇಳಿದ್ರೆ ಈಗ ಎಲ್ಲ ಶಿಕ್ಷಕರು ಒಂದೇ ತರ ಇರಲ್ಲ, ಕರೆಕ್ಟ್, ಬಹಳಷ್ಟು ಟೈಮ್ ವೇಸ್ಟ್ ಮಾಡೋ ಶಿಕ್ಷಕರು ಕೂಡ ಇದ್ದಾರೆ. ಮತ್ತೆ ಸರ್ಕಾರ ಕೊಟ್ಟಂತ ಆದೇಶ 1ನೇ ಕ್ಲಾಸಿಂದ PUC ತನಕ. ಸೊ ಆ ಮಕ್ಕಳ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನೀವು ಬೇರೆಯವ್ರು ಏನ್ ನೋಡ್ತಾರೆ ಅದನ್ನ ನೋಡಿ ಅವ್ರು ಅದನ್ನ, ಬಿಕಾಸ್ ಆ ಮೇಡಮ್ ಒಬ್ರು ಹೇಳಿದ್ರು ಮನೆಯಿಂದವೇ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಬಟ್ ಮನೆಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಸರ್ಕಾರ ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ಮಕ್ಕಳ ಒಂದು ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಅವ್ರು ಶಾಲೆಯಲ್ಲೇ ಕಲಿಯೋದ ಕಾರಣ ಅವ್ರು ನಮ್ಮನ್ನ ನೋಡಿ ಏನ್ ಕಲಿತಾರೆ ಆ ಒಂದ್ ನಿಟ್ಟಿನಲ್ಲಿ ನೀವು ಹೇಳುದು 100% ಕರೆಕ್ಟ್ ಆಗಿದೆ ಸರ್. ಬಟ್ ನಾನ್ ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ,
ಈಗ ಶಿಕ್ಷಕರು ಯಾತಕ್ಕಾಗಿ ತಗೊಂಡ್ಬರ್ತಾರೆ ಅಂದ್ರೆ ಅಫ್ಕೋರ್ಸ್ ಎಲ್ಲಾ ಶಿಕ್ಷಕರು ಓದಿಕೊಂಡು ಮೆಚುರಿಟಿ ಲೆವೆಲ್ ಇರುವವರೇ ಶಿಕ್ಷಕರಾಗಿರುವಂತ ಒಂದು ಕಾರಣ, ಅವರು ಯಾವುದೇ ಒಂದು ವಿದ್ಯಾರ್ಥಿನಿ ಏನೋ ಒಂದು ಎಮರ್ಜೆನ್ಸಿ ಬಂತು, ಯಾವುದೇ ಒಂದು ವಿಚಾರದಲ್ಲಿ ಅವ್ರಿಗೆ ಇಮಿಡಿಯೇಟ್ಲಿ ಅವರ ಪೋಷಕರಿಗೆ ಅಥವಾ ಅವರ ಗಾರ್ಡಿಯನ್ಗೆ ಕಾಲ್ ಮಾಡ್ಬೇಕಂತ ವಿಷಯ ಬಂದಾಗ ಎಲ್ಲರೂ ಆಫೀಸ್ನವರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗದ ಕಾರಣ ಶಿಕ್ಷಕರಲ್ಲಿ ಅದೊಂದು ಕಡ್ಡಾಯ ಅದು ಬ್ಯಾನ್ ಮಾಡಿದ್ದು ನಮ್ಗೆ ಯಾಕೋ ಒಂದು ಯಾತಕ್ಕಾಗಿ ಯಾಕೆ ಅಂತ ಹೇಳಿದ್ರೆ ಈಗ ನಾವೇ ಅದನ್ನ ಡಿಸ್ಟ್ರಾಕ್ಟ್ ಆಗುದಿಲ್ಲ ಅಂತ ಹೇಳಿ ನಮ್ಮ ತಲೆಯಲ್ಲಿ ಇರ್ತದೆ ಅದು. ಓಕೆ, ನಾವು ಅದಕ್ಕಿಂತ ಜಾಸ್ತಿ ನೋಡ್ಬಾರ್ದು, ನಮ್ಮ ಫ್ರೀ ಟೈಮಲ್ಲಿ ನಾವು ನೋಡ್ತೇವೆ. ಅದೇ ನಾವು ಕ್ಲಾಸ್ ಅವರ್ಸ್ ಮಾಡುವಾಗ ನಾವು ನೋಡಬಾರ್ದು. ಎಲ್ಲ ಟೀಚರ್ಸ್ ಗಳು ಕೂಡ ಪೂಜಾ ಮೇಡಮ್ ಆಗಿ ಇರಲ್ಲ. ಸೊ ಹಾಗಿದ್ದಾಗ ನೋಡ್ಕೊಡೋದು ಏನೋ ಎಂಟರ್ಟೈನ್ಮೆಂಟ್ ನೋಡ್ಬೇಕು, ಆ ರೀತಿ ನೋಡಿದಾಗ ಡಿಸ್ಟ್ರಾಕ್ಟ್ ಅದನ್ನೇ ಕಾಲ ಕಳೆಯುವಂತ ಬಹಳಷ್ಟು ಹೇಳ್ತಾರೆ. ಕರೆಕ್ಟ್, ಅದು ಹೌದು, ನಾ ಒಪ್ತೇನೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೇಳಿದ್ದು ಅದು ಕರೆಕ್ಟ್ ಆಗಿದೆ. ಬಟ್ ವಾಟ್ ಇಫ್ ಆ ಸ್ಟೂಡೆಂಟ್ಸ್ ಗೆ ಏನೋ ಒಂದು ಎಮರ್ಜೆನ್ಸಿ ಬಂತು, ಅವರು ಆಫೀಸಿಗೆ ಹೋಗಿ ಹೇಳುವಂತದ್ದಾಗಲ್ವಾ? ಅದೇ ಆಗದೇ ಇರುವಂತಹ ಸಿಚುವೇಶನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಳೆ ಕಾರಣದಿಂದಾಗಿ ಶಾಲೆಗೆ ರಜೆ ಕೊಟ್ಟಿದೆ ಅಂತ ಒಂದು ಅವ್ರು ಶಾಲೆಗೆ ಬಂದ ಮೇಲೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಆ 150 ಮಕ್ಕಳು ಆಫೀಸಲ್ಲಿ ಹೋಗಿ ಕಾಯೋ ಬದಲು ನಮ್ಮ ಕೈಯಲ್ಲಿ ಒಂದು ಫೋನ್ ಅಂತ ಒಂದು ಇದ್ದಾಗ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಕೂಡ ಬಳಸಬಹುದು. ಇಂಥ ಒಂದು ವಿಚಾರಗಳು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು, ಶಿಕ್ಷಕರಿಗೆ ಅದು ಆಲ್ರೆಡಿ ಗೊತ್ತಿರ್ತದೆ. ಬಿಕಾಸ್ ನಾವೇ ಅವರನ್ನ ಏನು ಅದಕ್ಕೆ ನಾಲೆಜ್ ಕೊಡುವಂಥದ್ದು, ಅದ್ರ ಬಗ್ಗೆ ಜ್ಞಾನ ಕೊಡುವ ಕಾರಣ ನಾವು ನಮ್ಮ ಕೈಯಲ್ಲಿ ಓಕೆ ಹಿತವಾಗಿ ಬಳಸಬೇಕು. ಅದು ನಮ್ಗೆ ಗೊತ್ತಿರಲೇಬೇಕು. ಅದು ನೀವು ಯಾವುದೇ ಒಂದು ಪ್ರೊಫೆಷನ್ಗೆ ಹೋದ್ರು ಅದು ನಿಮ್ಗೆ ಡಿಸ್ಟ್ರಾಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಆಗ್ಬೋದು ನೀವು. ಆದ ಕಾರಣ ನಾನು ಹೇಳುವಂಥದ್ದು ಶಿಕ್ಷಕರಿಗೂ ಸಿಬ್ಬಂದಿ ವರ್ಗದವರಿಗೂ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಯಾಕೆ ಅನ್ನೋದು ಕ್ಲಾರಿಟಿ ನಮ್ಗೆ ಸಿಗ್ಬೇಕು ಅನ್ನೋದು ಆ ವಿಚಾರದಲ್ಲಿ. ನಮ್ದು ಬ್ಯಾನ್ ತೊಂದ್ರೆ ಇಲ್ಲಪ್ಪ, ನಮಗೂ ಕೂಡ ಒಳ್ಳೇದೇ. ಬಿಕಾಸ್ ನಾವು ಕೂಡ 100% ಕ್ವಾಲಿಟಿ ಎಜುಕೇಶನ್ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿರ್ತೇವೆ. ನಾವು ಆ ಕ್ವಾಲಿಟಿ ಎಜುಕೇಶನ್ ಕೊಡ್ಲಿಕ್ಕೆ ನಾವು ಬಂದಿರ್ತೇವೆ. ಇಂಥ ಡಿಸ್ಟ್ರಾಕ್ಷನ್ ನಾವು ಕೂಡ ಆಗ್ಬೋದು, ಬಿಕಾಸ್ ಸರ್ವೇ ಸಾಮಾನ್ಯ ಮನುಷ್ಯ ಅಂದ್ಮೇಲೆ ಅದೊಂದು ಅಂತ ಒಂದು ಡಿಸ್ಟ್ರಾಕ್ಷನ್ ಆಗುವಂತದ್ದು ಸರ್ವೇ ಸಾಮಾನ್ಯ. ಬಟ್ ನಮಗೂ ಕೂಡ ಆ ಒಂದು ವಿದ್ಯಾರ್ಥಿಗಳ ಒಂದು ಗುಂಪಲ್ಲಿ ಸೇರಿಸಿ ನಾವು ಕೂಡ ಅದನ್ನ ಆಗ್ತಾ ಇದ್ದೇವೆ. ನಾವು ಇಲ್ಲಿ ತನಕ ಶಿಕ್ಷಕರ ಒಂದು ಇದು ಕಳಪೆ ಆಗ್ತಾ ಇದೆ ಅದು ನಾನಂತೂ ಕೇಳಿ ಬಂದಿಲ್ಲ. ಇರಬಹುದು, ಬಟ್ ನಾನ್ ಕೇಳಿ ಬಂದಿಲ್ಲ. ಶಿಕ್ಷಕರ ಮೊಬೈಲ್ ಬಳಕೆಯಿಂದಾಗಿ ಅವರ ಶಿಕ್ಷಣ ಕೊಡುವಂತಹ ವ್ಯವಸ್ಥೆ ಕಳಪೆ ಆಗ್ತಾ ಇದೆ ಅಂತ ಇಲ್ಲ. ವಿದ್ಯಾರ್ಥಿಗಳ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ, ಅವರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಕರೆಕ್ಟ್ ಆಗಿದೆ. ಬಟ್ ನಮ್ಮ ಒಂದು ಫೋನ್ ಬಳಕೆಯಿಂದಾಗಿ ಅಲ್ಲಿ ಏನೋ ಒಂದು ಕಳಪೆ ಪ್ರದರ್ಶನ ಕೊಡ್ತಾ ಇದ್ದೇವೆ ಅನ್ನೋದು ನನ್ಗೆ ಇಷ್ಟರ ಮಟ್ಟಿಗೆ ಅದು ಕೇಳಿ ಬಂದಿಲ್ಲ. ಸೊ ಹಾಗಾಗಿ ನಮ್ಗೆ ಅದೊಂದು ನಮ್ಮ ಒಂದು ಶಿಕ್ಷಣ ನಮ್ಮ ಸಂಸ್ಥೆಯಲ್ಲಿ ನಮ್ಗೆ ಅದೊಂದು ಡೌಟ್ ಕ್ಲಾರಿಫಿಕೇಶನ್ ಇದೆ, ಬೇಕಾಗಿದೆ. ಬಿಕಾಸ್ ನಮ್ಮನ್ನ ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಮೇಡಮ್ ಬಹಳಷ್ಟು ಸುದ್ದಿಗಳು ಬಂದಿತ್ತು. ಯಾವ ರೀತಿ ಅಂತ ಬಂದಾಗ ಅದೇ ಕ್ಲಾಸ್ ಟೈಮಿಂಗ್ಸ್ ಅವರ್ಸ್ ಅಲ್ಲಿ ಟೀಚರ್ಸ್ ಗಳು ಮೊಬೈಲ್ ಅನ್ನು ನೋಡ್ತಾ ಇರುವಂತದ್ದು, ಯೂಟ್ಯೂಬ್ ಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು, ಟೈಮ್ ವೇಸ್ಟ್ ಮಾಡ್ತಾ ಇದ್ರು. ಮಕ್ಕಳಷ್ಟಕ್ಕೆ ಇರುವಂತದ್ದು ಯಾವುದೋ ಒಂದು ಇಂಪೋಸಿಷನ್ ಕೊಟ್ಟು ಬರೀಲಿಕ್ಕೆ ಹೇಳಿ ಇವರು ಟೈಮ್ ವೇಸ್ಟ್ ಮಾಡ್ತಾ ಇರುವಂತಹ ವಿಚಾರ. ಸೊ ಹಾಗಿದ್ದಾಗ ಮಕ್ಕಳು ಕೂಡ ನೋಡ್ತಾರೆ ಟೀಚರ್ಸ್ ಕೈಯಲ್ಲಿರುವಂತಹ ಮೊಬೈಲ್ ಗಳನ್ನ, ಅವರು ಆ ರೀತಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಟೈಮ್ ವೇಸ್ಟ್ ಮಾಡುವಂಥದ್ದು, ಮಕ್ಕಳಲ್ಲೂ ಕೂಡ ಅದೇ ಮೈಂಡ್ ಸೆಟ್ ಬರುತ್ತೆ ಒಂದ್ ಕಡೆ. ಆದ್ರೆ ಜೊತೆಗೆ ಇಲ್ಲಿ ಬಹಳಷ್ಟು ಮ್ಯಾಟರ್ಗಳನ್ನು ಕೂಡ ಶಿಕ್ಷಕರು ಸ್ವತಃ ಕಲಿಯದೆ ಅನುಭವವನ್ನು ಮಾಡದೆ ಗೂಗಲ್ ಅಲ್ಲಿ ಮಾಡಿಕೊಂಡು ಅದನ್ನ ಹೇಳಿಕೊಟ್ಟದ್ದು ಬಹಳಷ್ಟು ಇನ್ಸಿಡೆಂಟ್ಗಳು ಕೂಡ ಇದೆ. ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ಅದೆಲ್ಲವನ್ನು ಕೂಡ ಬದಿಗಿಡಬೇಕು, ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನಾಟ್ ಓನ್ಲಿ ಇದು ಎಫೆಕ್ಟಿವ್ ಆಗಿರುವಂಥದ್ದು ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಪೋಷಕರು ಇದನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಪೋಷಕರು ಕೂಡ ಹೇಳ್ತಾರೆ, ಮಕ್ಕಳ ಹತ್ರ ಹೇಳ್ತಾರೆ. ಮಕ್ಕಳು ಒಂದು ವೇಳೆ ಮನೆಗೆ ಹೋಗಿ ಹೇಳ್ತಾರೆ ಆ ಟೀಚರ್ ಮೊಬೈಲ್ ಯೂಸ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ಸೊ ಇದು ಟೀಚರ್ಸ್ ಯೂಸ್ ಮಾಡ್ತಾರೆ, ನಾವು ಮಾಡಬಾರ್ದು ಅನ್ನುವಂಥದ್ದು. ಇದು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಸೊ ಹಾಗಿದ್ದಾಗ ಪೋಷಕರ ಕೆಲಸ ಇಲ್ಲಿ ಕೇವಲ ಮಕ್ಕಳನ್ನು ನೋಡುವಂಥದ್ದು ಮಾತ್ರ ಅಲ್ಲ, ಪೋಷಕರು, ಆ ಶಾಲಾ ಆಡಳಿತ ಮಂಡಳಿ, ಕಾಲೇಜು ಆಡಳಿತ ಮಂಡಳಿ, ಅಲ್ಲಿಯ ಶಿಕ್ಷಕರು ಕೂಡ ಆ ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ಅವ್ರ ಮೊಬೈಲ್ ಅನ್ನ ಬಳಕೆ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಒಂದು ವೇಳೆ ಮಾಡ್ತಾ ಇದ್ರೆ ಪೋಷಕರಿಗೆ ರೈಟ್ಸ್ ಇದೆ ಕೇಳುವಂಥದ್ದು, ಯಾಕೆ ಡ್ಯೂಟಿ ಟೈಮಿಂಗ್ ಅವರ್ಸ್ ಅಲ್ಲಿ ತಾವುಗಳು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ರಿ ಅನ್ನುವಂತಹ ಒಂದು ಪ್ರಶ್ನೆ ಮಾಡುವಂತಹ ಹಕ್ಕು ಕೂಡ ಪೋಷಕರಿಗೆ ಇದೆ. ಸೊ ಹಾಗಿದ್ದಾಗ ಎಸ್ ಸರ್, ತಾವು ಏನ್ ಹೇಳ್ತೀರಿ ಈ ಒಂದು ನಿಲುವಿನ ಬಗ್ಗೆ? ಶಿಕ್ಷಕರಿಗೂ ಕೂಡ ಮೊಬೈಲ್ ಫೋನ್ ಯೂಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಾಗ ಅಲ್ಲ, ಶಿಕ್ಷಕರಿಗೆ ಮೊಬೈಲ್ ಯೂಸ್ ಮಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳ್ತೀರಿ? ಅದೇ ಅಲ್ಲ, ಬಟ್ ಈ ರೀತಿಯ ಘಟನೆಗಳು ನಡೆದಿದೆ. ಸೊ ದಟ್ಸ್ ವೈ ಅಂದ್ರೆ ಅವರು ಕೂಡ ಕಾನ್ಸಂಟ್ರೇಟ್ ಮಾಡದೆ, ಪಾಠಗಳನ್ನ ಹೇಳದೆ ಅವರು ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ದಟ್ಸ್ ವೈ ಎಲ್ಲರೂ ಒಂದೇ ಲೆಕ್ಕ ಇರಲ್ಲ, ಅದು ನಾನು ಒಪ್ಕೊಳ್ತೀನಿ, ಇರಲ್ಲ. ಬಟ್ ಈಗ ಅದೇ ಈ ಕಮ್ಯುನಿಕೇಶನ್ ಮಾಡುವಂತ ಒಂದು ಸಂದರ್ಭ ಬಂದಾಗ ಖಂಡಿತವಾಗಿ ಇದು ಟೀಚರ್ಸ್ನವರಿಗೆ ಮೊಬೈಲ್ದು ಅವಶ್ಯಕತೆ ಇರ್ತದೆ. ಬಟ್ ಇಲ್ಲಿ ಇರುವಂತ ವಿಷಯ ಏನಂತ ಹೇಳಿದ್ರೆ, ಈ ಶಾಲಾ ಕಲಿಕೆಯ ಅವಧಿಯಲ್ಲಿ
ಮೊಬೈಲ್ ಅನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿ ಈಗ ಅದು ಮಕ್ಕಳಿಗೆ ಸರಿ, ಮಕ್ಕಳಿದೊಂದು ಡಿಸ್ಕಷನ್ ಮುಗೀತು. ಈಗ ಪೇರೆಂಟ್ಸ್ ಅಲ್ಲ, ಈಗ ಟೀಚರ್ಸ್ ಕೂಡ ಬಳಕೆ ಮಾಡೋದು. ಇಲ್ಲದೆ ಟೀಚರ್ಸ್ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ ಕ್ಲಾಸಿಗೆ ಹೋದಾಗ. ಹೌದು. ಈಗ ಈ ಹಿಂದೆ ಇರ್ಲಿಲ್ಲ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಅಲ್ಲೇ ಇಟ್ಕೊಂಡು ಅಲ್ಲೇ ಗೂಗ್ಲಿಂಗ್ ಮಾಡಿ ನೋಡುವಂತದ್ದು, ಅಲ್ಲೇ ಗೂಗ್ಲಿಂಗ್ ಮಾಡಿ ಪಾಠ ಹೇಳುವಂತದ್ದು. ಹೌದು. ಸೊ ಅದನ್ನು ಪೂರ್ತಿಯಾಗಿ ಒಪ್ಲಿಕ್ಕೆ ಸ್ವಲ್ಪ ಕಷ್ಟ ಆಸ್ ಎ ಪೇರೆಂಟ್ ಆಗಿ. ಒಳ್ಳೆ ಎಜುಕೇಶನ್ ಅಲ್ಲ ಸರ್, ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಮಕ್ಕಳಿಗೆ. ಹೌದು. ಅಲ್ಲ ಈ ಮೊಬೈಲ್ ಬ್ಯಾನ್ ಮಾಡಿದ್ರೆ ಟೀಚರ್ಸ್ ಯೂಸ್ ಮಾಡುವಂಥದ್ದು, ಟೀಚರ್ಸ್ ಇಲ್ಲಿ ಕಾಲೇಜಲ್ಲಿ ಅಥವಾ ಶಾಲೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಒಂದು ಬ್ಯಾನ್ ಮಾಡುವಂತದ್ದು ಅಷ್ಟೇ ನನಗೆ ಏನೋ ಸಮಂಜಸ ಸರಿ ಅಲ್ಲ ಅನ್ನೋದು ತಾವು ಹೇಳ್ತೀರಿ. ಓಕೆ, ಆದ್ರೆ ಮಕ್ಕಳಿಗೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಮೊಬೈಲ್ ಬ್ಯಾನ್ ಮಾಡೋದ್ರಿಂದ ಅನ್ನುವಂಥದ್ದು ಸರ್ಕಾರದ ಒಂದು ಮೈಂಡ್ ಸೆಟ್. ಆದ್ರೆ ಎಲ್ಲೋ ಒಂದ್ ಕಡೆ ದ್ವಂದ್ವ ಇದೆ ಅಂತ ತಾವು ಹೇಳ್ತೀರಿ ಮೇಡಮ್ ಹೇಳಿದಾಗೆ. ಓಕೆ, ಎಸ್, ವಿದ್ಯಾರ್ಥಿನಿಯ ಜೊತೆ ಬರಬೇಕು. ಎಸ್, ಟೀಚರ್ಸ್ಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ, ಅಥವಾ ಇನ್ನಿತರ ಅಲ್ಲಿ ಸ್ಟಾಫ್ಗಳು ಇರ್ತಾರೆ, ಯಾರು ಕೂಡ ಮೊಬೈಲ್ ಆ ಟೈಮಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ. ಏನ್ ಹೇಳ್ತೀರಿ, ಇದು ಒಳ್ಳೆ ನಿಲುವ ಹೇಗೆ? ಟೀಚಿಂಗ್ ಟೈಮಲ್ಲಿ ಯೂಸ್ ಮಾಡೋದು ಅಂದರೆ ಒಳ್ಳೇದಲ್ಲ ಅಂತ ಹೇಳಿದ್ರೆ, ಸ್ಟಾಫ್ ರೂಮಲ್ಲಿ ಅವ್ರ ಫ್ಯಾಮಿಲಿ ಅಂತ ಇರುತ್ತೆ ಅಲ್ಲ, ಸೊ ಸ್ಟಾಫ್ ರೂಮಲ್ಲಿ ಸ್ಟೂಡೆಂಟ್ಸ್ ಯಾರು ಇರಲ್ಲ, ಫಸ್ಟ್ ಆಫ್ ಆಲ್ ಸ್ಟಾಫ್ಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಯೂಸ್ ಮಾಡೋದು ಬೇಡ ಅಂತ ನಾನೇನು ಹೇಳಲ್ಲ. ಓಕೆ, ಆದ್ರೆ ಕ್ಲಾಸ್ ಟೈಮಿಂಗ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು ತಪ್ಪು, ಕಷ್ಟ ಆಗುತ್ತೆ, ಅಲ್ಲೇ ಕ್ವಾಲಿಟಿ ಎಜುಕೇಶನ್ ಸಿಗಲ್ಲ ಪಕ್ಕ. ಅಂದ್ರೆ ಅವರು ಮೊಬೈಲ್ ಅಲ್ಲಿ ನೋಡ್ತಾ ಇರುವಾಗ ಪಾಪ ಮಕ್ಕಳಿಗೂ ಕೂಡ ಬರುತ್ತೆ ಅಲ್ವಾ? ಓಕೆ, ಆ ರೀತಿ ಇದ್ದಾಗ ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ. ಜೊತೆಗೆ ನಾನು ಕೊನೆಯದಾಗಿ ಒಂದು 2 ಕರೆಗಳನ್ನು ತೆಗೆದುಕೊಳ್ತೀನಿ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಹಾಗಿದ್ದಾಗ ಬಹಳಷ್ಟು ಜನರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದಿರಿ, ಒಳ್ಳೆಯ ಡಿಸಿಷನ್ ಅಂತ ಹೇಳಿದಿರಿ, ಗುಡ್ ಡಿಸಿಷನ್ ಅಂತ ಹೇಳಿ. ಬಟ್ ಕೆಲವರು ಹೇಳ್ತಾ ಇದ್ದಾರೆ ಇದು ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಕಷ್ಟ ಅನ್ನುವಂಥದ್ದು, ಮಕ್ಕಳು ಈಗಾಗಲೇ ಕೊಂಡೋಗ್ತಾ ಇದ್ದಾರೆ ಅನ್ನುವಂಥದ್ದು. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಅಬ್ದುಲ್ ಅವರು ಎಲ್ಲಿಂದ ಸರ್? ದೇರಳಕಟ್ಟೆಯಿಂದ. ನಮಸ್ತೆ, ಮಾತಾಡಿ ಸರ್, ಏನ್ ಹೇಳ್ತೀರಿ ಮೊಬೈಲ್ ಫೋನ್ ಬ್ಯಾನ್ ಬಗ್ಗೆ? ಬ್ಯಾನ್ ಮಾಡುದಂತ ಇವರಿಗೆ, ಈ ರಾಜಕೀಯದವರಿಗೆ ಯಾರು ಹೇಳಿದ್ದೀರಿ? ಇವ್ರು ಸರ್ಕಾರ. ಹೌದು, ಅವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಹತ್ತಿರ ವಿಡಿಯೋ ನೋಡುವವರು ಅದೇ ಹೇಳ್ತಾರೆ. ಈಗ ಕಳಿಸಿದ್ದು ಮಕ್ಕಳಿಗೆ ಬೇಡದನ್ನು ಕಳಿಸಿದೆ ಈ ರಾಜಕೀಯದವರು, ನನ್ನ ಅಭಿಪ್ರಾಯದಲ್ಲಿ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದು ಮಕ್ಕಳ ವಿಚಾರದ ಬಗ್ಗೆ ಹೇಳಿರುವಂತದ್ದು ಸರ್, ಶಾಲಾ ಕಾಲೇಜಿನ ವಿಚಾರ ಬಗ್ಗೆ. ಎಸ್, ಎನಿವೇ ಥ್ಯಾಂಕ್ ಯು, ಧನ್ಯವಾದಗಳು. ಪೊಲಿಟಿಕಲ್ ಅಪಾರ್ಟ್ ಫ್ರಮ್ ದ್ಯಾಟ್, ನಾನು ಮಕ್ಕಳು ಜೊತೆಗೆ ಕಾಲೇಜಿನ ವಿಚಾರವಾಗಿ ಮಾಡ್ತಾ ಇರೋದು ಡಿಸ್ಕಷನ್. ಅಂಡ್ ಇದು ಬಹುಶಃ ನನ್ನ ಮೇನ್ ಕನ್ಸರ್ನ್ ಹೇಳ್ತೀನಿ. ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಮೊಬೈಲ್ ಫೋನ್ಗಳನ್ನ ಬಹಳಷ್ಟು ಕಾಲೇಜ್ಗಳಲ್ಲಿ ಅಲವ್ ಇಲ್ಲ, ಅದನ್ನ ಈಗಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ಸರ್ಕಾರದ ಹೊಸದೇನು ಆದೇಶ ಏನು ಬರಬೇಕಾಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಈಗ ಬಹಳಷ್ಟು ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಮೊಬೈಲ್ ಫೋನ್ ಕೊಂಡೋಗುವಂತಿಲ್ಲ, ಅಂದ್ರೆ ಬ್ಯಾನ್ ಆಗಿದೆ, ಎಲ್ಲವೂ ಇಲ್ಲ. ಆದರೂ ಕೂಡ ಮಕ್ಕಳು ಕೊಂಡೋಗ್ತಾ ಇದ್ದಾರೆ. ಅರುಣ್ ಸರ್ ಬಹುಶಃ ಫೋನ್ ಮಾಡಿದಾಗೆ ಹೇಳಿದಾಗೆ, ಪಕ್ಕದ ಎಲ್ಲೋ ಒಂದು ಶಾಪ್ಗಳಲ್ಲಿ, ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಶಾಪ್ಗಳಲ್ಲಿ ಆ ಒಂದು ಮೊಬೈಲನ್ನು ಅವರು ಇಡ್ತಾರೆ ಬೆಳಿಗ್ಗೆ ಸಮಯ, ಸಂಜೆ ಹೊತ್ತಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ತದನಂತರ ಶಾಲೆಯಿಂದ ಹೋದಾಗ, ಮನೆಗೆ ಹೋದಾಗ, ಈಗ ಜಯಂತಿ ಮೇಡಮ್ ಹೇಳಿದಾಗೆ ಇಯರ್ಫೋನ್ಗಳನ್ನು ಹಾಕ್ಕೊಂಡು, ಜೊತೆಗೆ ಅವರು ಎಂಟರ್ಟೈನ್ಮೆಂಟ್ ಅದನ್ನೇ ನೋಡಿಕೊಂಡು, ಸೊ ಅಲ್ಲಿ ಮನೋರಂಜನೆಯನ್ನು ನೋಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಜೊತೆಗೆ ಅದೇ ಮೈಂಡ್ ಸೆಟ್, ಅದೇ ಒಂದು ಡಿಸ್ಟ್ರಾಕ್ಷನ್ಗಳಿಂದ ಮನೆಗೆ ಹೋಗುವಂಥದ್ದು. ಮನೆಯಲ್ಲೂ ಕೂಡ ಅದೇ ರೀತಿ ಹೇಳೋದು. ಅಂದರೆ ಮನೆ ಪೋಷಕರಿಗೆ ಯಾವ ರೀತಿ ಇರುತ್ತೆ ಅಂದರೆ, ಕೊರೋನಾ ಟೈಮಲ್ಲಿ ಬಳಕೆ ಮಾಡೋದು ಕಂಪಲ್ಸರಿ, ಅದು ಆಗಲೇ ಬೇಕಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಈಗಲೂ ಕೂಡ ನೋಟ್ಸ್ ಇದರಲ್ಲೇ ಕೊಡ್ತಾರೆ, ಇದನ್ನ ಯೂಸ್ ಮಾಡುವಂಥದ್ದು ಇದೆ ಅನ್ನುವಂಥದ್ದು ಬಹಳಷ್ಟು ಪೋಷಕರಿಗೆ ಈಗಲೂ ಕೂಡ ಗೊತ್ತಿಲ್ಲ ಈ ವಿಚಾರ ಬ್ಯಾನ್ ಆಗಿರುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ಆದೇಶ, ಆ ಒಂದು ಅಂತಹ ಪೋಷಕರ ಒಂದು ಕಣ್ತೆರೆಸುವಂತಹ ಆದೇಶ, ಪೋಷಕರಿಗೆ ಮತ್ತೆ ಮತ್ತೆ ಸಾರಿ ಹೇಳುವಂತ ಒಂದು ಆದೇಶ, ಅಂದ್ರೆ ಕಾಲೇಜ್ಗಳಲ್ಲಿ, ಶಾಲೆಗಳಲ್ಲಿ ಮೊಬೈಲ್ ಫೋನ್ ಬ್ಯಾನ್ ಇದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ತಮ್ಮ ಮಕ್ಕಳ ಕಡೆ ಗಮನ ಇರಿಸಿ. ತಮ್ಮ ಮಕ್ಕಳು ಈಗಲೂ ಕೂಡ ಮೊಬೈಲ್ ಫೋನ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಬಂದಾಗ ಪ್ರಶ್ನೆ ಮಾಡುವಂತ ಹಕ್ಕಿದೆ. ಪ್ರಶ್ನೆ ಮಾಡಿ ತೆಗೆದುಕೊಂಡು ಹೋಗ್ತೀರಲ್ವಾ, ಎಲ್ಲಿಡ್ತೀರಿ? ಒಂದು ವೇಳೆ ನಾಳೆ ಸೀಸ್ ಆಗುತ್ತೆ, ಸೀಸ್ ಮಾಡಲೇಬೇಕು ಅನ್ನೋಂಥದ್ದು ಗೌರ್ಮೆಂಟ್ ಹೇಳಿದೆ. ಸೀಸ್ ಆಗುತ್ತೆ ಅಂತ ಬಂದಾಗ ಫೈನ್ ಬೀಳುತ್ತೆ, 5,000 10,000 ಫೈನ್ ಬೀಳುತ್ತೆ. ಎಲ್ಲಿಂದ ಕೊಡ್ತಾರೆ ತಮ್ಮ ಮಕ್ಕಳು ಅನ್ನೋಂಥ ಪ್ರಶ್ನೆ. ಜೊತೆಗೆ ಮಕ್ಕಳಿಗೆ ಹೈಫೈ ಆಗಿರುವಂಥ ಐಫೋನ್ಗಳನ್ನು ಅಥವಾ ಇನ್ನಿತರ ವ್ಯಾಲ್ಯೂಬಲ್ ಕಾಸ್ಟ್ಲಿ ಫೋನ್ಗಳನ್ನು ಕೊಡುವಂಥ ಅವಶ್ಯಕತೆ ಏನಿದೆ ಅನ್ನುವಂಥದ್ದೇ ಪ್ರಶ್ನೆ. ಅಂದರೆ ಇದು PUC ತನಕ ಸರ್ಕಾರವು ಕೂಡ ಆಲೋಚನೆ ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಇದು 1ರಿಂದ 10ನೇ ತರಗತಿ ಮಕ್ಕಳಿಗೆ ಅವಶ್ಯಕತೆ ಇರಲ್ಲ ಬಹುಶಃ. ಜೊತೆಗೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಅಷ್ಟು ಅವಶ್ಯಕತೆ ಇರಲ್ಲ.
ಡಿಗ್ರಿ ತದನಂತರ ಈ ಒಂದು ಆದೇಶವನ್ನ ಸರ್ಕಾರ ಹೊರಡಿಸಿಲ್ಲ. ಸೊ ಹಾಗಿದ್ದಾಗ ಡಿಗ್ರಿ ಯುವಕರು ಯುವತಿಯರು ಸ್ವಲ್ಪ ಮೆಚೂರ್ಡ್ ಆಗಿರ್ತಾರೆ, ಸೊ ನೀಡಿರುತ್ತೆ ನೋ ಡೌಟ್ ಆ ಒಂದು ಸಂದರ್ಭಗಳಲ್ಲಿ. ಸೊ ಹಾಗಿದ್ದಾಗ ಅಂದ್ರೆ ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೋದು, ಸೊ ಹಾಗಿದ್ದಾಗ ಯೂಸ್ ಬಳಕೆಗೆ ಬರುತ್ತೆ. ಸೊ ಅಲ್ಲಿ ಸರ್ಕಾರ ಈ ಒಂದು ಆದೇಶವನ್ನ ನೀಡಿಲ್ಲ, ಇಲ್ಲಿ PUC ತನಕ ಮಾತ್ರ. ಸೊ ಹಾಗಿದ್ದಾಗ ಪೋಷಕರು ಕೂಡ ಈ ಒಂದು ವಿಚಾರದ ಮೇಲೆ ಗಮನವನ್ನ ಇರಿಸಿ ಇಡಬೇಕು, ಜೊತೆಗೆ ತಮ್ಮ ಮಕ್ಕಳನ್ನ ಪ್ರಶ್ನೆ ಮಾಡಬೇಕು. ಇಫ್ ತಮ್ಮ ಮಕ್ಕಳು ಈಗಲೂ ಕೂಡ ಮೊಬೈಲಲ್ಲೇ ನೋಟ್ಸ್ ಬರುತ್ತೆ ಅಂತ ಆದ್ರೆ ಕಾಲೇಜಿಗೂ ಕೂಡ ಫೋನ್ ಮಾಡಿ ಅಥವಾ ಶಾಲೆಗೆ ಫೋನ್ ಮಾಡಿ, ಹೌದಾ ಸರ್, ಹೌದಾ ಟೀಚರ್, ಈಗ ತಾವುಗಳು ನೋಟ್ಸ್ ಅನ್ನ ಮೊಬೈಲ್ ಅಲ್ಲಿ ಇನ್ನೂ ಕೂಡ ಕೊಡ್ತಾ ಇದ್ದೀರಾ, ಕೊರೋನಾ ಇಲ್ಲ, ಕೊರೋನಾ ಆಗಿ 3-4 ವರ್ಷಗಳಾಗ್ತಾ ಬಂತು, 3 ವರ್ಷಗಳಾಗ್ತಾ ಬಂತು. ಸೊ ಹಾಗಿದ್ದಾಗ ಇನ್ನೂ ಕೂಡ ತಾವುಗಳು ಮೊಬೈಲ್ ಅಲ್ಲೇ ನೋಟ್ಸ್ ಅನ್ನ ಕಳಿಸಿ ಕೊಡ್ತಾ ಇದ್ದೀರಾ, ಹೌದಾ ಅನ್ನೋಂಥ ಸ್ವಲ್ಪ ಚೆಕ್ ಮಾಡಿ. ಹೌದಾದ್ರೆ ಎಸ್, ವ್ಯಾಲ್ಯೂಬಲ್ ಆದ್ರೆ ತಾವುಗಳು ಕೊಡಿ. ಅಂದ್ರೆ ಕಾಲೇಜಿಗೆ ಸ್ಕೂಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕೊಡಬೇಡಿ, ಯಾಕಂದ್ರೆ ಅಲ್ಲಿ ಬ್ಯಾನ್. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗ್ಲೂ ಕೂಡ ಇದ್ರೆ ತಮ್ಮ ಮೊಬೈಲ್ ಫೋನ್ಗೆ ಅವ್ರುಗಳು ನೋಟ್ಸ್ ಅನ್ನ ಹಾಕ್ತೀರಿ ಅಲ್ವಾ ಮೇಡಮ್? ನಾವು ಮಕ್ಕಳ ಪರ್ಸನಲ್ ಮೊಬೈಲ್ ಫೋನ್ಗೆ ನೋಟ್ಸ್ ಗಳನ್ನ ಹಾಕುವಂತದ್ದು ಅಥವಾ ಟೀಚರ್ಸ್ ಗಳ ಸಾರಿ ಪೇರೆಂಟ್ ಗಳಿಗೆ ಪೇರೆಂಟ್ಸ್ ಗಳ ಒಂದು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ನಾವು ಕಳಿಸುವಂತದ್ದು. ಓಕೆ, ಮಕ್ಕಳ ಪರ್ಸನಲ್ ಮೊಬೈಲ್ ಫೋನ್ ಗಳಿಗೆ ಇಲ್ಲ. ಓಕೆ, ಸೊ ಹಾಗಿದ್ದಾಗ ಆ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ 1-2 ಕರೆಗಳು, ತದನಂತರ ಎಸ್ ವೈಂಡ್ ಅಪ್ ಮಾಡ್ತೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಲೈನ್ ಅಲ್ಲಿ ಇದ್ದೀರಾ? ಓಕೆ, ಕರೆ ಕಟ್ ಆಗಿದೆ, ಕರೆ ಕಟ್ ಮಾಡಿ. ಎಸ್, ಓಕೆ, ಲೈನ್ ಅಲ್ಲಿ ಇದ್ರೆ ಮಾತಾಡಿ ದಯಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದೆ, ಅವ್ರಿಗೆ ಕೂಡ ಸಮಸ್ಯೆ ಆಗುತ್ತೆ. ಅಂಡ್ ವೆರಿ ಸಾರಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ಅಂಡ್ ಎಸ್, ಈ ಒಂದು ವಿಚಾರದ ಬಗ್ಗೆ ಗಮನವನ್ನ ಇರಿಸಿ ಸರ್ಕಾರ ಹೊರಡಿಸಿರುವಂತಹ ಈ ಒಂದು ಆದೇಶ. ಸೊ ಹಾಗಿದ್ದಾಗ ಒಂದು ಶಾಲಾ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಯಾರಿದ್ದಾರೆ ನೋಡಿ, ಅವರನ್ನೇ ಇದರಲ್ಲಿ ಇನ್ಚಾರ್ಜ್ ಆಗಿ ಮಾಡ್ತಾರೆ. ಒಂದ್ ವೇಳೆ ತಮ್ಮ ಮಕ್ಕಳು ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಬಂದಾಗ, ಈಗ ತಾವುಗಳು ಒಂದ್ ವೇಳೆ ತಮ್ಮ ಮೊಬೈಲ್ ಫೋನ್ ಸೀಸ್ ಆದ್ರೆ, ತಮ್ಮ ಮಕ್ಕಳು ಶಾಲಾ ಆವರಣದಲ್ಲಿ ತೆಗೆದುಕೊಂಡು ಹೋದಂತ ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿದ್ರೆ ಫೈನ್ ಕಟ್ಟಲೇಬೇಕು ಅಲ್ವಾ? ಫೈನ್ ಕಟ್ತಾರೆ. ಸೊ ಫೈನ್ ಕಟ್ಟಿದಾಗ ಅದು 5,000 ಆಗಿರ್ಬೋದು, 10,000 ಆಗಿರ್ಬೋದು. ಫೈನ್ ಕಟ್ಟಬೇಕು ಅಂತ ಬಂದಾಗ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿಯ ಅಧಿಕಾರಿಗಳಾಗಿರ್ಬೋದು, ಟೀಚರ್ಸ್ ಗಳಾಗಿರ್ಬೋದು, ಯಾಕೆ ಫೈನ್ ಕಟ್ಟಲಿಕ್ಕೆ ಹೇಳಿದ್ರಿ 5,000 10,000 ಅಂತ ಕೇಳುವಂತ ರೈಟ್ಸ್ ಇರಲ್ಲ. ಯಾಕಂತ ಬಂದಾಗ ತಾವುಗಳು ಕೇಳಬಹುದು, ಕೊರೋನಾ ಟೈಮಲ್ಲಿ ತಾವೇ ಅಲ್ವಾ ತರಲಿಕ್ಕೆ ಹೇಳಿರುವಂತದ್ದು ಮೊಬೈಲ್ ಫೋನ್ ಅನ್ನ, ತಾವೇ ಅಲ್ವಾ ಇಲ್ಲೇ ಎಜುಕೇಶನ್ ಅಂದ್ರೆ ಇದರಿಂದಲೇ ನಾವು ಇನ್ಫಾರ್ಮೇಶನ್ ಗಳನ್ನ ಅಂದ್ರೆ ವಿದ್ಯಾಭ್ಯಾಸದ ಚಟುವಟಿಕೆಗಳನ್ನ ಕೊಡುವಂತದ್ದು ಅನ್ನೋಂಥದ್ದು. ಅಂದ್ರೆ ಕೊರೋನಾ ಹೋಯ್ತು ಈಗ. ಸೊ ಹಾಗಿದ್ದಾಗ ಇದು ಅಫಿಷಿಯಲ್, ಅಂದ್ರೆ ಇನ್ನು ಮುಂದಕ್ಕೆ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ ಶಾಲಾ ಆವರಣದಲ್ಲಿ. ಹಾಗಿದ್ದಾಗ ಶಾಲಾ ಆಡಳಿತ ಮಂಡಳಿ ಹೇಳುವಂತಹ ಫೈನ್ಗಳನ್ನ ತಾವುಗಳು ಕಟ್ಟಬೇಕಾಗುತ್ತೆ. ಇದು ಪೋಷಕರಿಗೆ ಮತ್ತೆ ಹೊರೆಯಾಗುತ್ತೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಕೊನೆಯದಾಗಿ ನಾನು ಮೂವರಲ್ಲೂ ಕೂಡ ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಹೋಗ್ತೀನಿ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈ ಒಂದು ಡಿಸಿಷನ್ ಬಗ್ಗೆ ಕೊನೆಯದಾಗಿ? ಎಸ್ ಸರ್, ಸರ್ಕಾರದ ಆದೇಶವಾಗಿ ಉಳಿಯುವುದು ಬೇಡ, ಕಟ್ಟುನಿಟ್ಟಾಗಿ ಜಾರಿಗೆ ಬರಲಿ. ಬಟ್ ಶಿಕ್ಷಕ ವರ್ಗದವರಿಗೆ ಒಂದಷ್ಟು ರಿಯಾಯಿತಿ ಇರಲಿ, ಕೆಲವೊಂದು ನಿಯಮಗಳನ್ನ ರೂಪಿಸಿಕೊಂಡು ಆ ನಿಯಮಗಳಿಗೆ ಒಳಗಪಟ್ಟು ಶಾಲಾ ಕಾಲೇಜು ಆವರಣದಲ್ಲಿ ಮೊಬೈಲ್ ಯೂಸ್ ಮಾಡಬಹುದು ಅಂತ ಇಲ್ಲಿ ನನ್ನ ಒಂದು ನಾನು ಸರ್ ಹೇಳಿದಾಗೆ ಇದು ಕೇವಲ ಆ ಪಾಲಿಸಿ ಆ ಪೇಪರ್ಗಳಲ್ಲಿ ಮಾತ್ರ ಅಲ್ಲದೆ ದಯವಿಟ್ಟು ಎಲ್ಲಾ ಕಾಲೇಜ್ಗಳು, 1-2 ಶಾಲೆ, 1-2 PU ಕಾಲೇಜ್ಗಳು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಶಿಕ್ಷಕರು, ಪೋಷಕರು ಎಲ್ಲರೂ ಸೇರಿ ಈ ಒಂದು ಆದೇಶವನ್ನು ನಾವು ಜಾರಿಗೆ ತರಲೇಬೇಕು. ಕಾಲೇಜ್ಗಳಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಓಕೆ, ಆಡಳಿತ ಕಾಲೇಜ್ ಆವರಣದ ಒಳಗಡೆ ತಕೊಂಡ್ ಬರ್ಲಿಕ್ಕೂ ಇದ್ರು ಒಂದು ವ್ಯವಸ್ಥೆ ಅಂತ ಹೇಳಿ ಮಾಡಿ. ಯಾಕಂದ್ರೆ ರೂರಲ್ ಏರಿಯಾದಲ್ಲಿ ಬರೋರಿಗೆ ಅದೊಂದು ಪ್ರಾಬ್ಲಮ್ ಇರಬಹುದು ಸರ್ಕಾರಿ ಶಾಲೆಗಳಲ್ಲೆಲ್ಲ. ಸೊ ಅಲ್ಲಿಗೊಂದು ವ್ಯವಸ್ಥೆ ಅಂತ ಮಾಡಿ ಅವರು ಶಾಲಾ ಕೊಠಡಿ ಒಳಗಡೆ ತರದಾಗಿ ಇದನ್ನು ನಾವು ಜಾರಿಗೆ ತರಲೇಬೇಕು. ಶಿಕ್ಷಕರಿಗೆ ಜಾರಿಗೆ ತರ್ತಿರೋ ಬಿಟ್ಟಿದ್ರು ಆಯಾ ಆಡಳಿತ ಮಂಡಳಿಯವರಿಗೆ ಬಿಡ್ಬೇಕೆ ಹೊರತು ಅದಕ್ಕೆ ಒಂದು ಜಾಸ್ತಿ ಸ್ಟ್ರಿಕ್ಟ್ನೆಸ್ ಇರಬಾರ್ದು. ಬಟ್ ವಿದ್ಯಾರ್ಥಿಗಳ ವಿಚಾರದಲ್ಲಿ ನಾವು ಮೊಬೈಲ್ ಫೋನ್ ಬಳಕೆ ಇಲ್ಲದೆ ಕೇವಲ ಪುಸ್ತಕದಿಂದ ಅವರ ಜ್ಞಾನವನ್ನು ಬೆಳೆಸಬಹುದು. ಸೊ ಹಾಗಾಗಿ ಈ ಒಂದು ಮೊಬೈಲ್ ನಿಷೇಧ ಏನಿದೆ ಇದು 100% ಕರೆಕ್ಟ್ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ನಾವೆಲ್ಲರೂ ಸೇರಿ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋದು ನನ್ನ ವಿಚಾರ. ಲಾಸ್ಟ್ ಆಕ್ಷನ್ ಶ್ರೀಶಾ ಅವರೇ. ಸ್ಟೂಡೆಂಟ್ಸ್ಗಳು ಕಾಲೇಜಿಗೆ ಅಂದರೆ ಮೊಬೈಲ್ ತಗೊಂಡು ಹೋಗೋದು ಕರೆಕ್ಟ್ ಡಿಸಿಷನ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ಈ ಮೊಬೈಲ್ ಕೊಡೋದ್ರಿಂದಾಗಿ ಅಂದರೆ ಪೇರೆಂಟ್ಸ್ ಕೊಡೋದಿದ್ದಾಗ ಸೂಸೈಡ್ ಕೇಸಸ್ ಹಾಗೆಲ್ಲ ತುಂಬ ಕಂಡು ಬಂದಿದೆ. ಅದು ಸ್ವಲ್ಪ ಅಂದರೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಪೇರೆಂಟ್ಸ್ ಯಾವಾಗಲೂ ನಮ್ಮ ಒಳ್ಳೆದಕ್ಕೆ ಹೇಳ್ತಾರೆ, ಸೊ ಮೊಬೈಲ್ ಜಾಸ್ತಿ ಬಳಕೆ ಮಾಡಬೇಡಿ ಅಂತ ಹೇಳಿ. ಓಕೆ, ರೈಟ್. ಎಸ್, ಇದು
ಇನ್ನು ಮುಂದೆ ಶಾಲಾ ಕಾಲೇಜಿನಲ್ಲಿ ಮೊಬೈಲ್ ಫೋನ್ ಬ್ಯಾನ್ ಆಗುತ್ತೆ ಅನ್ನುವಂಥದ್ದು. ಇದು 1ರಿಂದ 10ನೇ ತರಗತಿ ಜೊತೆಗೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಅಂದರೆ 12ನೇ ತರಗತಿ ತನಕ. ಸೊ ಹಾಗಿದ್ದಾಗ ತಮ್ಮ ಮಕ್ಕಳ ಕಡೆ ಗಮನವನ್ನು ಇರಿಸಿ ಪೋಷಕರು ಎಲ್ಲೋ ಒಂದು ಕಡೆ ಇನ್ನೂ ತಮ್ಮ ಮಕ್ಕಳು ಕೊಂಡೋಗುವಂತಹ ಮೊಬೈಲ್ ಫೋನ್ಗಳು ಸೀಸ್ ಆದರೆ ಫೈನ್ ಕಟ್ಟಬೇಕಾಗುತ್ತೆ. ಜೊತೆಗೆ ಇದು ಗೌರ್ಮೆಂಟ್ ಇಂದಲೂ ಕೂಡ ಆದೇಶ ಹೊರಡಿಸಿರುವಂಥದ್ದು. ಸೊ ಹಾಗಿದ್ದಾಗ ಅಧಿಕೃತವಾದಂಥ ಆದೇಶ. ಸೊ ಹಾಗಿದ್ದಾಗ ಸ್ವಲ್ಪ ಗಮನವನ್ನು ಇರಿಸಿ. ಇನ್ನು ಕೂಡ ತಮ್ಮ ಮಕ್ಕಳು ಮೊಬೈಲ್ ಫೋನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೈಸ್ಕೂಲ್ ಮಕ್ಕಳಿಗೆ ಅವಶ್ಯಕತೆಗಳಿಲ್ಲ, PUC ಮಕ್ಕಳಿಗೆ ಕೂಡ ಅವಶ್ಯಕತೆಗಳಿಲ್ಲ ಮೊಬೈಲ್ ಫೋನ್ಗಳ ಬಳಕೆಯ ಬಗ್ಗೆ. ಹಾಗಿದ್ರೂ ಕೂಡ ಇದ್ದಾಗ ತಮ್ಮ ನಂಬರ್ಗಳು ಇರುತ್ತೆ ಪ್ರತಿಯೊಂದು ಶಾಲಾ ಕಾಲೇಜಿನ ಒಂದು ಆಡಳಿತ ಮಂಡಳಿಯವರಿಗೆ, ಅವರ ಟೀಚರ್ಸ್ನವರಿಗೆ. ಸೊ ಹಾಗಿದ್ದಾಗ ಅವರುಗಳು ಏನಾದರೂ ಮಹತ್ವದ ಆದೇಶವನ್ನ ಅಥವಾ ಮಾಹಿತಿಗಳು ಇದ್ದಾಗ ತಮ್ಮಗಳಿಗೆ ಕೊಡ್ತಾರೆ. ಸೊ ಹಾಗಿದ್ದಾಗ ಮಕ್ಕಳಿಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆಗಳಿಲ್ಲ. ಬಹುಶಃ ತಮ್ಮ ಮಕ್ಕಳನ್ನ ನೋಡಿರ್ಬೋದು, ಶಾಲೆ ಮುಗಿದ ಬಳಿಕ ಅವರ ಕಿವಿಯಲ್ಲಿ ಇಯರ್ಫೋನ್ಗಳು, ತದನಂತರ ಮೊಬೈಲ್ ಫೋನ್ಗಳನ್ನು ಹಿಡಿದುಕೊಂಡು ಹೋಗುವಂಥ ಪರಿಸ್ಥಿತಿ ಬಸ್ ಸ್ಟ್ಯಾಂಡ್ಗಳಲ್ಲಿ. ಸೊ ಆ ಒಂದು ಎನ್ವೈರ್ಮೆಂಟ್ ನೋಡಿ ಡಿಸ್ಟ್ರಕ್ಷನ್ ಆಗುವಂತಹ ಸಹಜ. ಅಂದರೆ ಯಾಕೆ ಅವರುಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ PUC ಅಥವಾ ಈ ಹೈಸ್ಕೂಲ್ ಅಂದರೆ ಮಕ್ಕಳಿಗೆ ಬೆಳೆಯುವಂತಹ ಸಂದರ್ಭ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಿರಲ್ಲ. ಬಹಳಷ್ಟು ಡಿಸ್ಟ್ರಕ್ಷನ್ಗಳು ಬಂದಾಗ ಯಾವುದು ಸರಿಯಲ್ಲ ಅದಕ್ಕೆ ಮಕ್ಕಳು ಆದಷ್ಟು ಬೇಗ ಹೋಗ್ತಾರೆ. ಸೊ ಹಾಗಿದ್ದಾಗ ಆ ಒಂದು ವಿಚಾರದ ಬಗ್ಗೆ ತಮ್ಮ ಮಕ್ಕಳ ಭವಿಷ್ಯದ ಕಡೆ ಕೂಡ ಗಮನವನ್ನ ವಹಿಸಿ. ಜೊತೆಗೆ ಶಾಲೆಯಲ್ಲೂ ಕೂಡ ಟೀಚರ್ಸ್ಗಳು ಅವರಿಗೂ ಕೂಡ ಇದು ಬ್ಯಾನ್ ಆಗಿದೆ. ಶಾಲಾ ಆವರಣದ ಒಳಗಡೆ ಆ ಡ್ಯೂಟಿ ಟೈಮಿಂಗ್ಸ್ ಏನಿದೆ ನೋಡಿ ಅಲ್ಲೂ ಕೂಡ ಬಳಕೆ ಮಾಡುವಂತಿಲ್ಲ ಸಿಬ್ಬಂದಿಗಳಿಗೂ ಕೂಡ. ಹಾಗೆ ಏನಾದರೂ ಆಗ್ತಾ ಇದ್ರೆ ತಮ್ಮ ಮಕ್ಕಳು ಏನಾದರೂ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಶಾಲಾ ಆಡಳಿತ ಮಂಡಳಿಗೆ ತಿಳಿಸಬಹುದು. ಸೊ ಅದರಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸರ್ಕಾರ ಹೇಳಿದೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು ಇಂಪ್ಲಿಮೆಂಟ್ ಈಗಲೂ ಕೂಡ ಬಹಳಷ್ಟು ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಇದೆ. ಬಹಳಷ್ಟು ಪೋಷಕರಿಗೆ ಪಾಪ ಗೊತ್ತಿಲ್ಲ. ಸೊ ಸ್ವಲ್ಪ ಗಮನವನ್ನು ವಹಿಸಿ ಪೋಷಕರ ಕಣ್ತೆರೆಸುವಂತಹ ವಿಚಾರ. ಸೊ ದ್ಯಾಟ್ಸ್ ವೈ ಇವತ್ತಿನ ಕಾರ್ಯಕ್ರಮ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇವತ್ತಿನ ಪ್ಯಾನಲ್ ಅಲ್ಲಿ ನಮ್ಮ ಜೊತೆ ಶ್ರೀಶ್ ಅವರು, ಫಸ್ಟ್ PU ವಿದ್ಯಾರ್ಥಿನಿ, ಶಾರದಾ ವಿದ್ಯಾಲಯ, ಶ್ರೀಶ್ ಅವರಿಗೆ ಥ್ಯಾಂಕ್ ಯು ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಪೂಜಾರ ಅವರು, ಉಪನ್ಯಾಸಕರು, ಸ್ವಸ್ತಿಕಾ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ಅಂಡ್ ಅದೇ ರೀತಿ ಶಾಂತಪ್ಪ ಯು ಅವರು, ಪೋಷಕರು. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ yes